ಸುದ್ದಿ ವಿಶೇಷವಾದಂತಹ ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ಸಂಚಿಕೆ 5ಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಜೊತೆಗೆ ಖ್ಯಾತ ಆಯುರ್ವೇದ ತಜ್ಞರು, ಆಡಳಿತ ನಿರ್ದೇಶಕರು, ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ ನರಿಮುಗರು ಪುತ್ತೂರು ಇಲ್ಲಿಯ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇದ್ದಾರೆ. ಇವತ್ತಿನ ನಮ್ಮ ಟಾಪಿಕ್ ಮಕ್ಕಳಲ್ಲಿ ಮರುಕಳಿಸುವಂತಹ ಜ್ವರ, ನೆಗಡಿ, ಕೆಮ್ಮು. ಇದಕ್ಕೆ ಕಾರಣಗಳೇನು, ಮಕ್ಕಳನ್ನು ಇದರಿಂದ ದೂರ ಇರಿಸೋದು ಹೇಗೆ, ಆಯುರ್ವೇದದ ಮೂಲಕ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ ಅನ್ನೋದರ ಕುರಿತಾಗಿ ಇವತ್ತು ನಾವು ಮಾತನಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಸರ್, ನಮಸ್ತೆ. ಸರ್, ಇವತ್ತಿನ ಈ ಮಕ್ಕಳಲ್ಲಿ ಜ್ವರ, ನೆಗಡಿ, ಕೆಮ್ಮು ಅನ್ನುವಂಥ ಟಾಪಿಕ್ನಲ್ಲಿ ಮೊದಲ ಪ್ರಶ್ನೆ ನಿಮಗೆ, ಶೀತಕ್ಕೆ ಕಾರಣಗಳೇನು, ಶೀತದ ಲಕ್ಷಣಗಳು? ಎಲ್ಲ ಮಕ್ಕಳಿಗೆ ಈ ಸೀಸನ್ನಲ್ಲಿ ಶೀತ ಜಾಸ್ತಿ ಆಗ್ತಾ ಇರುತ್ತೆ, ಇದಕ್ಕೆ ಕಾರಣ ಏನು ಅಂತ? ಸಾಮಾನ್ಯವಾಗಿ ಈ ಶೀತ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿದೆ. ಮೂಗಿನಿಂದ ನೀರಿಳಿಯುವಂಥದ್ದು, ನೆಗಡಿ ಬರುವಂಥದ್ದು, ಜೊತೆಗೆ ಸ್ವಲ್ಪ ಕೆಮ್ಮು, ಜ್ವರ ಇರಬಹುದು, ಇಲ್ಲದಿರಬಹುದು, ಸ್ವಲ್ಪ ತಲೆನೋವು ಇತ್ಯಾದಿಗಳೆಲ್ಲ ಲಕ್ಷಣಗಳಿರ್ತದೆ. ಆದರೆ ನಾವು ಶೀತ ಅಂತ ಹೇಳಿದೆ, ಮುಖ್ಯವಾಗಿ ಇದನ್ನು ವೈಜ್ಞಾನಿಕವಾಗಿ ಇದರ ಮಾಹಿತಿ ಎಲ್ರಿಗೂ ಇರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಇದು ಇನ್ಫೆಕ್ಷನ್. ಅಂದರೆ ಸಾಮಾನ್ಯವಾಗಿ ನಾವು ಈ ವೈರಾಣು ಅಂತ ನಾವೇನು ಹೇಳ್ತೇವೆ, ಆ ವೈರಾಣುಗಳಿಂದ, ಅದರಲ್ಲಿ ಒಂದು ಜಾತಿಯ ವೈರಸ್, ಎಡಿನೋ ವೈರಸ್, ರೈನೋ ವೈರಸ್ ಅಂತ ಹೇಳ್ತೇವೆ. ಈ ರೀತಿಯ ವೈರಸ್ಗಳಿಂದ ನಾವು ಸಾಮಾನ್ಯವಾಗಿ ಉಂಟಾಗುವಂಥ ನೆಗಡಿ, ಮತ್ತು ಇದು ನಾವು ಸಾಮಾನ್ಯ ಅಂತ ಹೇಳ್ತೇವೆ, ಆದರೆ ಜಗತ್ತಿನಲ್ಲಿ ಉದ್ಯೋಗಿಗಳು ಅತ್ಯಂತ ಹೆಚ್ಚು ಆಫೀಸುಗಳಿಗೆ ತಮ್ಮ ಕೆಲಸಕ್ಕೆ ರಜೆ ತೆಗೆದುಕೊಳ್ಳುವಂತಹ ಒಂದು ಕಾಯಿಲೆ ಅಂತ ಹೇಳಬಹುದು. ಯಾಕೆಂದರೆ ಇದು ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ಸಲವೋ ಎರಡು ಸಲವೋ ಕಾಣಿಸಿಕೊಳ್ಳುತ್ತದೆ. ಈ ರೀತಿ ಇದನ್ನು ನಾವು ಶೀತ, ಕೆಲವರಿಗೆ ಕೆಮ್ಮು ಇರ್ಬೋದು, ಇಲ್ಲದೇ ಇರ್ಬೋದು. ಈ ಶೀತ ಅಂತ ಆರಂಭ ಆದ ನಂತರ ಶೀತ ಮುನ್ನುಡಿ ಆಗ್ತದೆ. ಶೀತ ಮುನ್ನುಡಿ ಆದ ನಂತರ ಅದು ಬೇರೆ ರೋಗಗಳಿಗೆ ಕಾರಣ ಆಗ್ಬೋದಾ, ಅಥವಾ ಇಷ್ಟಕ್ಕೆ ಸೀಮಿತ ಆಗ್ತದ ಅಂತ? ಹೌದು, ನಾವೀಗ ಮಕ್ಕಳಲ್ಲಿ ಈ ಶೀತ ಕಾಣಿಸಿಕೊಂಡಾಗ ಅದೊಂದು ಆರಂಭಿಕ ಹಂತ ಇರುತ್ತದೆ. ಈಗ ಅದು ನಾವು ಚಿಕಿತ್ಸೆ ಇಲ್ಲದೆ ಕೂಡ ಅದು ಸಹಜವಾಗಿ 3 ರಿಂದ 5 ದಿನಗಳಲ್ಲಿ ಅದು ಸಹಜವಾಗಿ ನಿಲ್ಲಬಹುದು ಶೀತ. ಅದು ಅಲ್ಲದೆ ಇದ್ದರೆ ಈ ಶೀತ ಸಾಮಾನ್ಯವಾಗಿ ಮಕ್ಕಳಲ್ಲಿ ಮೂಗಿನಿಂದ ನೀರಿಳಿಯುವಂಥದ್ದು ಮತ್ತು ಗಂಟಲು ಕೆರೆತ ಇರ್ತದೆ ಸಾಮಾನ್ಯವಾಗಿ, ಮತ್ತು ಕೆಮ್ಮು, ಕಫ ಮತ್ತು ತಲೆನೋವು, ಜ್ವರ ಇರ್ಬೋದು, ಇಲ್ಲದಿರ್ಬೋದು, ಈ ರೀತಿಯಾಗಿದ್ದು ಮಕ್ಕಳಲ್ಲಿ ಕಾಣಿಸಿಕೊಳ್ತದೆ. ಆದರೆ ಕೆಲವರಲ್ಲಿ ಈ ಶೀತ ಅಷ್ಟಕ್ಕೆ ನಿಲ್ಲುವುದಿಲ್ಲ, ಅದು ಬೇರೆ ರೀತಿಯ, ಅಂದರೆ ಈ ಇನ್ಫೆಕ್ಷನ್ ಏನಿದೆ ಇದು ಕಿವಿಗೋ ಅಥವಾ ಮೂಗಿನ ಈ ತಲೆಯ ಭಾಗದ ಸೈನಸ್ಗಳಂತ ನಾವು ಹೇಳ್ತೇವೆ, ಇಲ್ಲಿಯ ಎಲುಬಿನ ಒಳಗಿನ ಭಾಗದ ಖಾಲಿ ಜಾಗ, ಅಲ್ಲಿಗೆ ಕೂಡ ಈ ಇನ್ಫೆಕ್ಷನ್, ಅಥವಾ ಗಂಟಲಿಗೆ ಬಂದು ಅಲ್ಲಿ ಟಾನ್ಸಿಲೈಟಿಸ್ ಅಂತ ಆಗ್ಬೋದು. ಹೀಗೆ ಶೀತದಿಂದ ಆರಂಭವಾಗಿ ಅದು ಬೇರೆ ರೀತಿಯ ತಿರುವುಗಳನ್ನು, ಕಿವಿ ನೋವು, ಕೆಲವರಿಗೆ ಅದು ಮಧ್ಯ ಕಿವಿಯ ಸೋಂಕನ್ನು ಉಂಟು ಮಾಡಿ ಕಿವಿಯ ನೋವನ್ನು ಅಥವಾ ಕಿವಿಯ ಸಮಸ್ಯೆಯನ್ನು ಉಂಟು ಮಾಡಬಹುದಾಗಿರ್ತದೆ. ಓಕೆ, ಇದು ಸರ್ ಯಾವ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಚಳಿ ಇಂಥ ಟೈಮಲ್ಲ, ಅಥವಾ ಇದೇನಾದ್ರೂ ಹರಡುತ್ತಾ ಸರ್? ಸಾಮಾನ್ಯವಾಗಿ ಇದು ನಮ್ಮ ಒಂದು ಸೆಪ್ಟೆಂಬರ್ನಿಂದ ಏಪ್ರಿಲ್ ತಿಂಗಳ ಅವಧಿ. ಸಾಮಾನ್ಯವಾಗಿ ಬೇರೆ ಸಮಯದಲ್ಲಿ ಕಾಣಿಸಬಾರದು ಅಂತೇಳಿ ಅಲ್ಲ, ಆದರೆ ಸಾಮಾನ್ಯವಾಗಿ ಈ ತಿಂಗಳುಗಳಲ್ಲಿ ಈ ರೀತಿಯ ಶೀತ, ಕೆಮ್ಮು, ನೆಗಡಿ ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಈ ಚಳಿ ಆರಂಭವಾದ ಸಮಯ ಮತ್ತೆ ಏಪ್ರಿಲ್ ತಿಂಗಳವರೆಗೆ ಈ ರೀತಿ. ಓಕೆ, ಇದು ಹರಡುತ್ತೆ ಸರ್? ಇದು ಹರಡ್ತದೆ. ಇನ್ಫೆಕ್ಷನ್ ಅಂತ ಆದರೆ, ಈಗ ವೈರಾಣು ಸೋಂಕು ಅಂತ ಆದರೆ ಆಗ ಅದು ಹೆಚ್ಚಾಗಿ ಹರಡ್ತದೆ. ಯಾವ ರೀತಿ ಅಂತ ಹೇಳಿದರೆ, ಈ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ, ರೋಗಿ ಅಥವಾ ಒಂದು ಮಗು ಕೆಮ್ಮುವಾಗ, ಶೀನುವಾಗ, ಆಗ ಅದರ ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ಅಂತ ಹೇಳ್ತೇವೆ, ಅದು ಗಾಳಿಯ ಮೂಲಕ ಬೇರೆಯವರಿಗೆ ಹರಡುವ ಸಾಧ್ಯತೆ ಇದೆ. ಮತ್ತು ಈ ವೈರಾಣು ಇರುವಂತಹ ರೋಗಿ ಕೈಯಿಂದ ಬೇರೆ ವಸ್ತುಗಳನ್ನು, ಈಗ ಒಂದು ಸ್ಟೆಪ್ಸ್ ಹತ್ತುವಾಗ ಸೈಡ್ ರೈಲ್ಸ್ ಅಂತ ಇರ್ತದೆ, ಅದನ್ನು ಹಿಡ್ಕೊಂಡು ಆ ಸೈಡ್ ರೈಲ್ಸ್ಗಳ ಮೂಲಕ ಮತ್ತು ಬಾಗಿಲಿನ ಹಿಡಿಗಳ ಮೂಲಕ ಮತ್ತು ಉಪಯೋಗಿಸುವಂಥ, ಕೈಯಿಂದ ಹಿಡಿದು ಉಪಯೋಗಿಸುವಂಥ ರಿಮೋಟ್ ಕಂಟ್ರೋಲ್ ಇರ್ಬೋದು, ಅಥವಾ ಕಂಪ್ಯೂಟರ್ ಕೀಪ್ಯಾಡ್ ಇರ್ಬೋದು, ಈ ರೀತಿ ಆ ವೈರಾಣುಗಳು ಆ ರೋಗಿಯ ಅಥವಾ ಮಗುವಿನ ಕೈಯಲ್ಲಿದ್ದಾಗ ಆ ಮಗು ಯಾವುದನ್ನೆಲ್ಲ ಮುಟ್ತದೆ ಅದರ ಮೂಲಕ ಅದನ್ನು ಇನ್ನೊಬ್ಬ ವ್ಯಕ್ತಿ ಮುಟ್ಟಿ ಅದು ಅವನಿಗೆ ಆ ಮೂಲಕ ಆ ವೈರಾಣು ಸೋಂಕು ಹರಡಬಹುದು.
ಓಕೆ, ವೀಕ್ಷಕರು ನೀವು ನೋಡ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡ್ಬೋದು, ಕರೆ ಮಾಡಿ ನಮ್ಮ ಜೊತೆಗೆ ಮಾತನಾಡ್ಬೋದು. ಅದರ ಜೊತೆಗೆ ನೀವು ಯೂಟ್ಯೂಬಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದರೆ ನೀವು ಈ ಕಾರ್ಯಕ್ರಮದಲ್ಲಿ ಕೆಳಗಡೆ ಕಾಮೆಂಟ್ ಹಾಕ್ಬೋದು. ಕಾಮೆಂಟ್ ಹಾಕುವ ಪ್ರಶ್ನೆಯನ್ನು ಕೂಡ ಅವ್ರ ಹತ್ರ ಕೇಳಲಾಗುವುದು, ಅದರಿಂದ ಕಾಮೆಂಟ್ ಕೂಡ ಹಾಕಬಹುದು. ಅದರ ಜೊತೆಗೆ ನೇರ ಪ್ರಸಾರದಲ್ಲಿ ಅವರಿಗೆ ನೇರವಾಗಿ ನೀವು ಅವರನ್ನು ಸಂಪರ್ಕಿಸ್ಬೋದು. ಇಲ್ಲಿ ನಂಬರ್ಗೆ ನೀವು ಕರೆ ಮಾಡ್ಬೋದು. ಜೊತೆಗೆ ಇವತ್ತಿನ ಈ ಮಕ್ಕಳಲ್ಲಿ ಮರುಕಳಿಸುವ ಜ್ವರ, ನೆಗಡಿ, ಕೆಮ್ಮು ಇದೇ ವಿಚಾರವಾಗಿ ಇವತ್ತು ಮಾತನಾಡೋದು. ಅದನ್ನು ದಯವಿಟ್ಟು ಕರೆ ಮಾಡುವವರೆಲ್ಲರೂ ಕೂಡ ಮಕ್ಕಳಲ್ಲಿ ಉಂಟಾಗುವಂಥ ಜ್ವರ, ನೆಗಡಿ, ಕೆಮ್ಮು ಈ ಸಮಸ್ಯೆಗಳ ಬಗ್ಗೆ ಹೆಚ್ಚು ಮಾತನಾಡಿದರೆ ಒಳಿತು ಅನ್ನುವಂಥದ್ದನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕೆಮ್ಮಿಗೆ ಸಾಮಾನ್ಯ ಕಾರಣ ಏನು ಸರ್? ಕೆಮ್ಮು ಈಗ ಶೀತದ ಜೊತೆಗೆ ಬರ್ತದೆ ಅದು. ಹೌದು, ಈಗ ಇದರಲ್ಲಿ ಸಾಮಾನ್ಯವಾಗಿ ಮುಖ್ಯವಾಗಿ ನಾವು ಕಾಣುವಂಥದ್ದು ಒಂದು ಇನ್ಫೆಕ್ಷನ್, ಅಂದರೆ ಸೂಕ್ಷ್ಮಾಣು ಸೋಂಕಿನಿಂದ. ಸೂಕ್ಷ್ಮಾಣು ಅಂತ ಹೇಳಿದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ವೈರಸ್ ಇರ್ಬೋದು. ಈಗ ಮಕ್ಕಳಲ್ಲಿ ವೈರಾಣು ಸೋಂಕಿನಿಂದ ಶೀತ ಕಾಣಿಸಿಕೊಂಡ್ರೆ ಅದು ಆ ವೈರಾಣು ಸೋಂಕು ಅಂತ ಹೇಳುವಂಥದ್ದು ಸೆಲ್ಫ್ ಲಿಮಿಟೆಡ್, ಅದಕ್ಕೊಂದು ಸೀಮಿತವಾದ ಪರಿಣಾಮ ಇರ್ತದೆ. ಒಂದು 3-4-5 ದಿನದಲ್ಲಿ ಅದು ಅದರಷ್ಟಕ್ಕೆ ಕಡಿಮೆ ಆಗ್ತದೆ ಮತ್ತು ಲಾಕ್ಷಣಿಕವಾಗಿ ಅವರು ಕೆಲವೊಂದು ಮನೆಮದ್ದುಗಳನ್ನು, ಆಯುರ್ವೇದ ಚಿಕಿತ್ಸೆಗಳನ್ನು ಮಾಡಿಕೊಳ್ಬೋದು. ಅದರಿಂದ ಅದು ಶಮನ ಆಗ್ತದೆ. ಆದರೆ ಯಾವಾಗ ಈ ಬ್ಯಾಕ್ಟೀರಿಯಾ ಅಂತ ಹೇಳುವ ಸೂಕ್ಷ್ಮಾಣು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಆ ವರ್ಗದ ಸೂಕ್ಷ್ಮಾಣುಗಳು ಯಾವಾಗ ಸೋಂಕು ಉಂಟು ಮಾಡ್ತದೆ, ಅದರಿಂದಾಗಿ ನಮಗೆ ತಲೆನೋವು ಆ ಮಗುವಿಗೆ ಅಥವಾ ಕೆಮ್ಮು, ಕಫ, ಬ್ರೀದಿಂಗ್ ಡಿಫಿಕಲ್ಟಿ ಅಂದರೆ ದಮ್ ಕಟ್ಟುವಂಥದ್ದು ಇದೆಲ್ಲ ಉಂಟಾದರೆ ಆಗ ಅದಕ್ಕೆ ಆಧುನಿಕ ರೀತಿಯ ಆ್ಯಂಟಿಬಯೋಟಿಕ್ ಇದರ ಅವಶ್ಯಕತೆ ಬೀಳುತ್ತದೆ. ಆದರೆ ವೈರಾಣುವಿಗೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ. ವೈರಾಣುವಿಗೆ ಬೇರೆ ರೀತಿಯ ಚಿಕಿತ್ಸೆ ವಿಧಾನಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ, ಮನೆಮದ್ದುಗಳನ್ನು ಮಾಡಿಕೊಳ್ಬೇಕು. ಅದೇನು ಅಂತ ಕೊನೆಗೆ ನಾವು ನೋಡೋಣ. ಓಕೆ, ಕೆಮ್ಮು ಇನ್ನೊಂದಿದೆ. ಇದು ಸೂಕ್ಷ್ಮಾಣು ಸೋಂಕಿನಿಂದ ನಡೆದ ವೈರಾಣು ಸೋಂಕು ಅಥವಾ ಬ್ಯಾಕ್ಟೀರಿಯಾ ಸೋಂಕು. ಇನ್ನೊಂದು ಎಲರ್ಜಿಯ ಕಾರಣದಿಂದ ಉಂಟಾಗುವಂಥ ಶೀತ. ಎಲರ್ಜಿಯ ಕಾರಣದಿಂದ ಉಂಟಾಗುವಂಥ ಶೀತದಲ್ಲಿ ಜ್ವರ ಸಾಮಾನ್ಯವಾಗಿ ಇರುವುದಿಲ್ಲ, ಅಥವಾ ಇದ್ರೂ ಕೂಡ ಬಹಳ ಮೈಲ್ಡ್ ಆಗಿ. ಜ್ವರ ಒಂದು ಪ್ರಧಾನ ಒಂದು ಅಂಶ ಆಗಿರುವುದಿಲ್ಲ, ಆದರೆ ಮೂಗಿನಿಂದ ನೀರಿನ ಇಳಿಯುವಂಥದ್ದು, ನೆಗಡಿ ಇಳಿಯುವಂಥದ್ದು ಮತ್ತು ಮೂಗಿನೊಳಗೆ ತುಂಬ ಉರಿ ಅಥವಾ ಕೆರೆತ, ಗಂಟಲು ಕೆರೆತ, ಮತ್ತೆ ಸ್ವಲ್ಪ ತಲೆನೋವು ಹೀಗೆ ಇರಬಹುದು. ಮತ್ತು ಹೆಚ್ಚು ಸೀನು ಬರುವುದು, ಸ್ನೀಜಿಂಗ್ ಅಂತ ನಾವು ಹೇಳ್ತೇವೆ. ಈ ಎಲರ್ಜಿಯಿಂದ ಉಂಟಾದ ಈ ಶೀತ, ಕೆಮ್ಮು ಇದರಲ್ಲಿ ಈ ರೀತಿಯ ಲಕ್ಷಣಗಳು ಇರ್ತದೆ. ಮತ್ತೆ ಎಷ್ಟೋ ಸಲ ಈ ಕೆಮ್ಮಿದಾಗ ಕಫ ಬರ್ತದೆ ಅಂತ ಆದರೆ ಆ ಕಫದ ಬಣ್ಣದ ಮೂಲಕ ನಾವು ಅದು ಸೂಕ್ಷ್ಮಾಣು ಸೋಂಕು ಅಥವಾ ಇದು ಎಲರ್ಜಿಯ ಕಾರಣ ಅಂತ ನಾವು ಅಂದಾಜು ಮಾಡಿ. ಸಾಮಾನ್ಯ ಕಫದ ಬಣ್ಣ ಎಲರ್ಜಿಯಲ್ಲಿ ಬಿಳಿ ಇರ್ತದೆ ಮತ್ತು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಸೋಂಕಿನಲ್ಲಿ ಹಳದಿ ಆಗಿದ್ದರೆ ಸಾಮಾನ್ಯ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಸೋಂಕು ಅಂತ ನಾವು ಅದನ್ನು ಅಂದಾಜು ಮಾಡಬಹುದು ಕ್ಲಿನಿಕಲ್ ಆಗಿ. ಈಗ ಮಗುವಿನ ಕೆಮ್ಮನ್ನು ನೀವು ಗಂಭೀರವಾಗಿ ಯಾವಾಗ ಪರಿಗಣಿಸಬೇಕು ಅಂತ ಹೇಳಿದ್ರಿ, ಆದರೆ ಇಂಥ ಸಮಯದಲ್ಲಿ ಏನು ಮಾಡ್ಬೋದು ಆಯುರ್ವೇದಿಕದಲ್ಲಿ? ಮಗುವಿನ ಸೋಂಕು ಯಾವಾಗ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದರೆ, ಇದು ಸಾಮಾನ್ಯವಾಗಿ 1 ವಾರಕ್ಕಿಂತ ಹೆಚ್ಚಿಗೆ ಮುಂದುವರೆದಾಗ ಮತ್ತು 1 ತಿಂಗಳಿಗಿಂತ ಹೆಚ್ಚಿಗೆ ಕೂಡ ಇದು ಮತ್ತು ಮುಂದುವರಿತಾ ಇದೆ ಈ ಮಗುವಿನ ಕೆಮ್ಮು ಮತ್ತು ಮಗು ಉಸಿರಾಟಕ್ಕೆ ತುಂಬ ಕಷ್ಟಪಡ್ತಾ ಇದೆ ಮತ್ತು ಮಗುವಿನ ಉಸಿರಾಟದ ವೇಗ ಜಾಸ್ತಿ ಆಗ್ತಾ ಇದೆ ಅಂತ ಆದಾಗ ಆಗ ಅದನ್ನು ಸ್ವಲ್ಪ ಮಗುವಿನ ಕಡೆಯವರು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈಗ ಶೀತ ಕೆಮ್ಮಿದ್ದಾಗ ಮಕ್ಕಳಿಗೆ ಹಣ್ಣುಗಳನ್ನು ಕೊಡ್ಬೋದಾ? ಈಗ ಬಾಳೆಹಣ್ಣು ಕೊಡಬೇಕಾ ಅಥವಾ ಹಾಲು ಕೊಡಬೇಕಾ? ಈ ಪ್ರಶ್ನೆಗಳಿರ್ತವೆ. ಯಾವ ಹಣ್ಣುಗಳನ್ನು ಕೊಡ್ಬೋದು? ಬಾಳೆಹಣ್ಣು, ಹಾಲು ಇವೆಲ್ಲ ಕೊಡ್ಬೋದು ಸರ್? ಇದು ಸಾಮಾನ್ಯವಾಗಿ ಒಂದು ಜನಮಾನಸದಲ್ಲಿ ಇರುವಂತಹ ಪ್ರಶ್ನೆ. ನೀವೀಗ ಕೇಳಿದ ಪ್ರಶ್ನೆ ಸಾಮಾನ್ಯ ಪ್ರಶ್ನೆ. ಹೆಚ್ಚಾಗಿ ಮಕ್ಕಳ ತಾಯಂದಿರು ಕೇಳ್ತಾರೆ, ಅದು ಕೊಡ್ಬೋದಾ, ಇದು ಕೊಡ್ಬೋದಾ, ಬಾಳೆಹಣ್ಣು ಕೊಡ್ಬೋದಾ, ಹಾಲು ಕೊಡ್ಬೋದಾ ಅಂತ. ಆದರೆ ಬಾಳೆಹಣ್ಣನ್ನು ಖಂಡಿತವಾಗಿ ಕೊಡ್ಬೋದು. ಯಾಕೆಂದರೆ ಬಾಳೆಹಣ್ಣು ಅಂತ ಹೇಳುವಂಥದ್ದು ಈ ಮಗುವಿಗೆ ಹಸಿವಿಲ್ಲದಿದ್ದಾಗ ಒಂದೊಂದು ರುಚಿಯನ್ನು ಹೆಚ್ಚಿಸುವಂಥದ್ದು, ಒಂದು ರೋಚಕ. ಈ ಬೇರೆ ಈಗ ಕೆಮ್ಮು ಕಫ ಎಲ್ಲ ಇದ್ದಾಗ ಮಗುವಿಗೆ ರುಚಿ ಇರುವುದಿಲ್ಲ, ರುಚಿ ಕೆಟ್ಟಿರ್ತದೆ. ಆಗ ಈಗ ಹಣ್ಣಿನಂತಹ ವಸ್ತುಗಳನ್ನು ಮಕ್ಕಳು ಸೇವನೆ ಮಾಡ್ತಾರೆ. ಮತ್ತು ಬರೀ ಬಾಳೆಹಣ್ಣು ಅಂತಲ್ಲ, ಇತರ ಹಣ್ಣುಗಳು ಕೂಡ, ಸಿಟ್ರಸ್ ಫ್ರೂಟ್ಸ್ ಅಂತ ನಾವು ಕಿತ್ತಳೆ ಮತ್ತು ಬೇರೆ ಮೋಸಂಬಿ ಇತ್ಯಾದಿ ಹಣ್ಣುಗಳಿರ್ತದೆ, ಅದನ್ನು ಕೂಡ ನಾವು ಕೊಡ್ಬೋದು. ಯಾಕೆಂದರೆ ಅದರಲ್ಲಿ ವಿಟಾಮಿನ್ ಸಿ ಅಂತ ಇರ್ತದೆ, ಅದು ಆ್ಯಂಟಿ ಆಕ್ಸಿಡೆಂಟು ಮತ್ತು ಬೇರೆ ಕೆಲವು ವಿಟಾಮಿನ್ಗಳು ಇರ್ತದೆ. ಅದು ಮಕ್ಕಳಿಗೆ ಒಂದು ಆ ಸಂದರ್ಭದಲ್ಲಿ
ಜೀರ್ಣಶಕ್ತಿ ಒಟ್ಟಿಗೆ ಮತ್ತು ಕೆಲವೊಂದು ಜೀರ್ಣ ಮಾಡುವಂಥ ಕಿಣ್ವಗಳು ಈ ಹಣ್ಣುಗಳಲ್ಲಿ ಇರ್ತದೆ. ಸೊ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಬಲವನ್ನು ಹೆಚ್ಚು ಮಾಡುವಂತಹ ಈ ಹಣ್ಣುಗಳನ್ನು ಖಂಡಿತವಾಗಿ ಕೊಡ್ಬೋದು. ಆದರೆ ಫ್ರಿಜ್ಜಿನಲ್ಲಿಟ್ಟು ತಣ್ಣಗೆ ಇರುವಂತಹ, ತುಂಬ ತಣ್ಣಗಿರುವಂತಹ, ಅಂದರೆ ಈ ತಣ್ಣಗೆ ಕೋಲ್ಡ್ ಅದು ಕಂಜೆಷನ್ ಉಂಟು ಮಾಡುವಂಥದ್ದು, ಮೂಗಿನ ದ್ವಾರವನ್ನು ಅಥವಾ ಕಫವನ್ನು ಜಾಸ್ತಿ ಮಾಡುವಂಥದ್ದು. ಸೊ ಆ ಥರ ಫ್ರಿಜ್ಜಿನಲ್ಲಿಟ್ಟು ತುಂಬ ತಣ್ಣಗಾದ ಇದನ್ನು ಕೊಡಬಾರ್ದು. ಒಂದು ವೇಳೆ ಈ ಹಾಲನ್ನು ಮಕ್ಕಳಿಗೆ ಕೊಡುವುದಿದ್ರೂ ಕೂಡ ಪೂರ್ತಿ ತಣ್ಣಗೂ ಅಲ್ಲ, ತುಂಬ ಬಿಸಿಯೂ ಅಲ್ಲ, ಒಂದು ಮಧ್ಯಮ ಶರೀರದ ಉಷ್ಣತೆ ಎಷ್ಟಿದೆ ಅಷ್ಟು ಉಷ್ಣತೆಯ ಹಾಲನ್ನು ಮಕ್ಕಳಿಗೆ ತಾಯಂದಿರು ಕೊಡ್ಬೋದು ಈ ಕೆಮ್ಮು ಶೀತ ಇದರ ಸಂದರ್ಭ. ಯಾಕಂದ್ರೆ ಇದು ಮುಖ್ಯವಾಗಿ ಇದು ನೀವು ಕೇಳಿದ್ದು ಮುಖ್ಯ ಪ್ರಶ್ನೆ, ಯಾವುದನ್ನು ಕೊಡಬೇಕು ಕೊಡಬಾರದು ಅಂತ. ಮತ್ತು ಕೆಮ್ಮು ಇಲ್ಲದಿದ್ದಾಗಲೂ ಕೂಡ, ಕೆಮ್ಮು ಶೀತ ಇಲ್ಲದಿದ್ದಾಗಲೂ ಕೂಡ ಮಕ್ಕಳಿಗೆ ಯಾವುದನ್ನು ಕೊಡಬೇಕು ಕೊಡಬಾರದು ಎನ್ನುವಂತಹ ಒಂದು ಸಂಗತಿ ಭಾರತೀಯ ಸಮಾಜದಲ್ಲಿ ಸ್ವಲ್ಪ ಅದು ಕೆಲವರಿಗೆ ಅದರ ಅರಿವಿರುವುದಿಲ್ಲ. ನಿಮಗೊಂದು ಸಣ್ಣ ಘಟನೆ ಹೇಳ್ತೇನೆ ಇದಕ್ಕೆ ಸಂಬಂಧಿಸಿ. ಒಬ್ಬರು ಶಾಲೆಯ ಟೀಚರು, ಮುಖ್ಯೋಪಾಧ್ಯಾಯರು ನನ್ನನ್ನು ಸಂಪರ್ಕಿಸಿದರು. ಡಾಕ್ಟರ್, ನೀವೊಮ್ಮೆ ಬಂದು ಮಕ್ಕಳಿಗೆ ಒಂದು ಆಹಾರದ ಬಗ್ಗೆ ಮಾತಾಡಬೇಕು ಅಂತ. ಯಾಕೆ ಅಂತ ಕೇಳಿದೆ. ಅವರು ಹೇಳಿದರು, ಮಕ್ಕಳು ಯಾರು ಅಲ್ಲಿ ಉಚಿತವಾಗಿ ಹಾಲು ಕೊಡ್ತೇವೆ ಮತ್ತು ಮಧ್ಯಾಹ್ನದ ಊಟ ಕೂಡ ಉಚಿತವಾಗಿ ಕೊಡ್ತೇವೆ. ಆದರೆ ಮಕ್ಕಳು ಹಾಲನ್ನು ಎಲ್ಲರೂ ನಿರಾಕರಣೆ ಮಾಡ್ತೇವೆ, ಯಾರು ಕುಡಿಯುವುದಿಲ್ಲ. ಮತ್ತು ತರಕಾರಿಯಲ್ಲಿರುವ ಹೋಳನ್ನು ಪ್ರತ್ಯೇಕವಾಗಿ ಕಿಟಕಿಯಿಂದ ಹೊರಗೆ ಬಿಸಾಡ್ತಾರೆ ಮಕ್ಕಳು ಅಂತ. ನನಗೆ ಬಹಳ ಆಶ್ಚರ್ಯ ಆಯಿತು. ಆದರೆ ನಾನು ಹೇಳಿದೆ, ಇದಕ್ಕೆ ಬರೀ ನೀವು ಮಕ್ಕಳನ್ನು ಕರೆದ್ರೆ ಮಾತ್ರ ಸಾಲದು, ಮಕ್ಕಳ ಹೆತ್ತವರು ಕೂಡ ಅಲ್ಲಿ ಇರಬೇಕು ಅಂತ. ಅದೇ ರೀತಿ ಅವರು, ಇದು ಪುತ್ತೂರಿನ ಹತ್ತಿರದ ಒಂದು ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿದ್ರು ಮತ್ತು ಮಕ್ಕಳ ಹೆತ್ತವರನ್ನು ಸೇರಿಸಿ ಅವರಿಗೆ ಒಂದು ಕಾರ್ಯಕ್ರಮ, ಮಾಹಿತಿ ಕಾರ್ಯಕ್ರಮ ಮಾಡಲಾಯಿತು. ಅದರಲ್ಲಿ ಯಾಕೆ ಮಕ್ಕಳು ಈ ಆಹಾರವನ್ನು ಅಥವಾ ಇಲ್ಲಿ ಹಾಲನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಹೆತ್ತವರು ಹೇಳಿ ಕಳಿಸಿದ್ದಾರೆ, ಹಾಲು ಕುಡಿದ್ರೆ ಕಫ ಆಗ್ತದೆ, ತರಕಾರಿಯಲ್ಲಿ ತುಂಬ ತರಕಾರಿಗಳನ್ನು ನಂಜು ಅಂತ ವರ್ಗೀಕರಿಸಿ ಅದನ್ನು ತಗೊಳ್ಳೋದು ಬೇಡ ಅಂತ ಮನೆಯಿಂದ ಹೆತ್ತವರು ಹೇಳಿ ಕಳಿಸಿದ್ದಾರೆ. ಆದ ಕಾರಣ ಮಕ್ಕಳು ಮನೆಯಲ್ಲಿ ಹೆತ್ತವರ ಸೂಚನೆ ಪ್ರಕಾರ ತರಕಾರಿ ಹೋಳುಗಳನ್ನು ಬಿಸಾಡ್ತಾ ಇದ್ರು, ಹಾಲನ್ನು ಕಫ ಆಗ್ತದೆ ಅಂತೇಳಿ ನಿರಾಕರಣೆ ಮಾಡ್ತಾ ಇದ್ರು. ಮತ್ತೆ ನಾನಲ್ಲಿ ಹೋಗಿ ಮಾಹಿತಿ ಎಲ್ಲ ಕೊಟ್ಟ ಮೇಲೆ ಮತ್ತೆ ಎಲ್ಲರಿಗೂ ಅದು ಇದಾಯಿತು. ಅದರ ಪೌಷ್ಟಿಕಾಂಶದ ಮಹತ್ವ, ಹಾಲು ಯಾಕೆ ಮಕ್ಕಳಿಗೆ ಪ್ರಾಮುಖ್ಯ, ಅದರಲ್ಲಿ ಕ್ಯಾಲ್ಸಿಯಂ ಇತ್ಯಾದಿಗಳಿದೆ, ಮಕ್ಕಳ ಎಲುಬಿನ ಬೆಳವಣಿಗೆ ಅದು ಅಗತ್ಯ, ಮತ್ತು ತರಕಾರಿಯಲ್ಲಿ ಕೆಲವೆಲ್ಲ ಜೀವಸತ್ವಗಳಿದೆ. ನಂಜು ಹಾಗೆಲ್ಲ ಏನಿಲ್ಲ. ನಂಜು ಇದ್ದರೆ ಅತ್ಯಂತ ದೊಡ್ಡ ನಂಜು ಇರುವುದು ನಮ್ಮ ಮನಸ್ಸಿನ ಒಳಗೆ, ನಮ್ಮ ಮನಸ್ಸಿನೊಳಗಿರುವ ದ್ವೇಷ ಇತ್ಯಾದಿವೇ ದೊಡ್ಡ ನಂಜು. ಈ ರೀತಿಯೆಲ್ಲ ಮಾಹಿತಿ ಹೇಳಿ ನಂತರ ಅಲ್ಲಿ ಎಲ್ಲ ಮಕ್ಕಳು ಆ ಶಾಲೆಯಿಂದ ಹಾಲು ಕುಡಿಯುವುದಕ್ಕೆ ಶುರು ಮಾಡಿದರು. ಮತ್ತು ತರಕಾರಿ ಹೋಳುಗಳನ್ನು ಬಿಸಾಡುವುದು ನಿಂತು ಹೋಯಿತು. ಆ ಮುಖ್ಯೋಪಾಧ್ಯಾಯರು ನನಗೆ ದೂರವಾಣಿ ಮುಖಾಂತರ ಧನ್ಯವಾದ ಹೇಳಿದರು. ಈ ರೀತಿ ತುಂಬ ವಿಚಾರಗಳನ್ನು ನಾವು ಕೆಮ್ಮು ಶೀತ ನೆಗಡಿ ಇದ್ದಾಗ ಮಾತ್ರ ಅಲ್ಲ, ಕೆಮ್ಮು ಶೀತ ಇಲ್ಲದಿದ್ದಾಗಲೂ ಅವರ ರೋಗ ನಿರೋಧಕ ಶಕ್ತಿಯನ್ನು ಮಕ್ಕಳಲ್ಲಿ ಹೇಗೆ ಉಳಿಸಿಕೊಳ್ಳಬಹುದು ಎನ್ನುವ ವಿಚಾರದಲ್ಲಿ ನಾವು ಯಾವ ಆಹಾರ ತಗೊಳ್ಬೇಕು ಅಂತ ಹೇಳುವುದನ್ನು ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿ ತಾಯಂದಿರಿಗೆ ಮತ್ತು ಹೆತ್ತವರಿಗೆ ನಾವು ಮನದಟ್ಟು ಮಾಡಿಕೊಡಬೇಕಾದ ಅನಿವಾರ್ಯತೆ ಖಂಡಿತ ಇದೆ. ಓಕೆ ಸರ್, ಒಂದು ಕರೆ ಇದೆ ಈಗ ನಮ್ಮ ಜೊತೆಗೆ, ಒಂದು ಕರೆ ಇದೆ. ಸರ್ ನಮಸ್ತೆ. ಹಲೋ ನಮಸ್ತೆ. ಯಾರು ಸರ್? ಇದು ನಾರಾಯಣ್ ಅಂತೇಳಿ ನಿಟ್ಟಾರಿಂದ ಮಾತಾಡೋದು. ಓಕೆ, ಹೇಳಿ ಸರ್. ನನ್ನ ಮಗನಿಗೆ 6 ವರ್ಷ ಕಳೆಯಿತು. ಅವನಿಗೆ ಆಗಾಗ ಶೀತ ಆಗುದು. ಈ ಶಾಲೆಗೆ ಅಂಗನವಾಡಿಗೆ ಹೋಗೋ ಮೊದಲು ಇರ್ಲಿಲ್ಲ. ಈಗ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಇದು ಆಗಾಗ ಶೀತ ಆಗಿ ಒಂದು ದಿವಸ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆ ಆಗುವಾಗ ಅದು ಜೋರಾಗ್ತಾ ಬರುದು, ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿ ವೀಸಿಂಗ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಆಂಟಿಬಯೋಟಿಕ್ ಬೇಕು ಹೋಗ್ತದೆ. ಅಷ್ಟು ಸಿವಿಯರ್ ಆಗ್ತದೆ. ಮತ್ತೆ ಪುನಃ ಅದು 10 ದಿವಸ 15 ದಿವಸ ಕಳೆದಾಗ ಪುನಃ ಇದು ಶೀತ ಜೋರಾಗುದು, ಆ ತರದ ಇದು ಬರ್ತದೆ. ಕೆಮ್ಮು ಇರ್ತದ? ಕೆಮ್ಮು ಇರ್ತದೆ. ಜ್ವರ ಹಾಗೆ ಜ್ವರ ಸಹ ಹೆಚ್ಚಾಗಿ ಇರ್ತದೆ. ಕೆಲವು ಬಾರಿ ಜ್ವರ ಇರುವುದಿಲ್ಲ. ಸಾಧಾರಣ ಈಗ ಶುರುವಾಗಿ 6 ತಿಂಗಳಾಯ್ತು ಅಂತ ಹೇಳಿದ್ದೆ. ಎಷ್ಟು ಸಮಯ ಆಯ್ತು ಈ ತರ? ಅಲ್ಲ, ಇದು ಅವನು ಅಂಗನವಾಡಿಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ಶುರು ಅಲ್ಲ, ಅಂದ್ರೆ ಒಂದು 2 ವರ್ಷ 3 ವರ್ಷದಿಂದ. 2 ವರ್ಷದಿಂದ. ಸಾಧಾರಣ ವರ್ಷಕ್ಕೆ ಎಷ್ಟು ಬಾರಿ ಈ ತರ ಆಗ್ತದೆ? ಇದು ಅದೇ ಈಗ
ಒಂದು ತಿಂಗಳಲ್ಲಿ 2 ಬಾರಿ ಅಂತೇಳಿ ಹೇಳ್ಬೋದು. ಸರಿ, ಅಂದ್ರೆ ವರ್ಷಕ್ಕೆ ಸಾಧಾರಣ ಒಂದು 22 ಬಾರಿ ಆಗಬಹುದು ಅಲ್ವಾ? ಹೌದೌದು. ಈಗ ನೀವು ಆಂಟಿಬಯೋಟಿಕ್ ಅಂತ ಹೇಳಿದ್ರಿ, ಆಂಟಿಬಯೋಟಿಕ್ ನೀವು ಯಾವ ಆಧಾರದ ಮೇಲೆ ಕೊಡ್ತೀರಿ? ಅಲ್ಲ, ಅದು ಮಕ್ಕಳು ಡಾಕ್ಟರ್ ಅಲ್ಲಿ ಕರ್ಕೊಂಡು ಕೊಡೋದು. ಈಗ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೇವೆ. ಈಗ ನಾನು ಹೇಳುದು, ನನಗೆ ನಿಮ್ಮ ಮಗುವಿನ ಸಮಸ್ಯೆ ಆಂಟಿಬಯೋಟಿಕ್ ಕೊಡಬೇಕಾದ ಸಮಸ್ಯೆ ಅಂತ ಕಾಣೋದಿಲ್ಲ. ಯಾಕೆಂತ ಕೇಳಿದ್ರೆ, ನೀವೀಗ ಹೇಳುವಂತ ನಿಮ್ಮ 6 ವರ್ಷದ ಮಗುವಿನ ಸಮಸ್ಯೆ ಎಲರ್ಜಿ ಕಾರಣದಿಂದ ಇರಬಹುದು. ಅದು ಎಲರ್ಜಿಕ್ ಅಸ್ತಮಾ ಅಥವಾ ಎಲರ್ಜಿಕ್ ರೈನೈಟಿಸ್ ಆಗಿರ್ಬೋದು. ಯಾಕೆಂತ ಕೇಳಿದರೆ, ಅದು ಹೊರಗಿನ ವಾತಾವರಣದಲ್ಲಿ ಯಾವುದೋ ಒಂದು ವಿಷಯ ಆ ಮಗುವಿಗೆ ಎಲರ್ಜಿ ಆಗ್ತಾ ಇದೆ. ಮತ್ತು ಆಂಟಿಬಯೋಟಿಕ್ ನಾವು ಪದೇ ಪದೇ ಕೊಡುವಾಗ ಇದು ವೈದ್ಯರಾಗ್ಲಿ ಅಥವಾ ಮಗುವಿನ ಹೆತ್ತವರಾಗ್ಲಿ ಆಲೋಚನೆ ಮಾಡಬೇಕಾದ ವಿಷಯ. ಯಾವಾಗಲೂ ಕೂಡ ಈ ಕೆಮ್ಮು ಕಫದ ವಿಚಾರದಲ್ಲಿ ಅಥವಾ ನೆಗಡಿ ವಿಚಾರದಲ್ಲಿ ಆಂಟಿಬಯೋಟಿಕ್ ಪ್ರಯೋಜನಕ್ಕೆ ಬರುವುದು ಕೇವಲ ಬ್ಯಾಕ್ಟೀರಿಯಾಗಳಿಂದ ಉಂಟಾದ ಕಫ ಅಥವಾ ಇದರಲ್ಲಿ ಕೆಮ್ಮು ದಮ್ಮಿನಲ್ಲಿ ಮಾತ್ರ. ಯಾವಾಗ ಅದು ವೈರಸ್ ಸೂಕ್ಷ್ಮಾಣುವಿನಿಂದ ಅಥವಾ ಎಲರ್ಜಿಯ ಕಾರಣದಿಂದ ಈ ರೀತಿ ಕೆಮ್ಮು ಕಫ ಆಗಾಗ ಕಾಣಿಸಿಕೊಳ್ತದೆ, ಆಗ ಖಂಡಿತವಾಗಿ ಆಂಟಿಬಯೋಟಿಕ್ ತಗೊಂಡ್ರೆ ಅದು ಜಾಸ್ತಿ ಆಗ್ತದೆ. ಇದು ನಾನು ನನ್ನ 20 ವರ್ಷದ ವೈದ್ಯಕೀಯ ಅನುಭವದಲ್ಲಿ ನಾನು ಮಕ್ಕಳಲ್ಲಿ ಕಂಡುಕೊಂಡ ವಿಚಾರ. ಮತ್ತು ಈಗ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದೆ, ಯಾವಾಗಲೂ ಕೂಡ ಎಲರ್ಜಿ ಮತ್ತು ವೈರಾಣು ಸೋಂಕುವಿನಲ್ಲಿ ಆಂಟಿಬಯೋಟಿಕ್ಗಳನ್ನು ಪ್ರಯೋಗಿಸಿದರೆ ಅದು ಖಂಡಿತವಾಗಿ ಅದು ತೊಂದರೆಯನ್ನು ಉಲ್ಬಣ ಮಾಡುತ್ತದೆ ಅಂತ. ಹಾಗಾದರೆ ನಮಗೆ ವೈಜ್ಞಾನಿಕವಾಗಿ ಅಥವಾ ತಾಂತ್ರಿಕವಾಗಿ ಅದು ಆಂಟಿಬಯೋಟಿಕ್ ಕೊಡಬೇಕಾ ಬೇಡುವ ಅಂತ ಹೇಗೆ ಆಲೋಚನೆ ಮಾಡಬಹುದು ಅಂತ ಕೇಳಿದರೆ, ವಿದೇಶಗಳಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಈ ಪದ್ಧತಿ ಇದೆ. ಈಗ ಜರ್ಮನಿಯಲ್ಲಿ ಅಥವಾ ಯುರೋಪ್ ರಾಷ್ಟ್ರಗಳಲ್ಲಿ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಅದರಲ್ಲಿ ಬಿಳಿ ರಕ್ತ ಕಣ ಟೋಟಲ್ WBC ಕೌಂಟು ಅಂತ ನಾವು ಹೇಳ್ತೇವೆ. ಆ ಟೋಟಲ್ WBC ಕೌಂಟು ನಾರ್ಮಲ್ಗಿಂತ ಜಾಸ್ತಿ ಇದ್ದರೆ ಮಾತ್ರ, 11,000ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಆಗ ಅದನ್ನು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು ಮತ್ತು ಅದಕ್ಕೆ ಆಂಟಿಬಯೋಟಿಕ್ಗಳ ಅಗತ್ಯ ಇದೆ ಅಂತ ತೀರ್ಮಾನ ಮಾಡುವ ಒಂದು ಪದ್ಧತಿ ಬಹುತೇಕ ಬಹಳ ಮುಂದುವರಿದ ರಾಷ್ಟ್ರಗಳಲ್ಲಿ ಇದೆ. ಆದರೆ ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇದು ಸಡನ್ ಈ ಆಂಟಿಬಯೋಟಿಕ್ ಎನ್ನುವಂಥದ್ದು ಒಂದು ಸ್ವಯಂ ವೈದ್ಯಕೀಯದ ಒಂದು ಸಂಗತಿ ಆಗಿದೆ. ಕೆಲವು ರೋಗಿಗಳು ಅವರಷ್ಟಕ್ಕೆ ಆಂಟಿಬಯೋಟಿಕ್ ಯೂಸ್ ಮಾಡ್ತಾರೆ. ಮತ್ತು ಕೆಲವು ಸಲ ವೈದ್ಯರು ಯಾವಾಗಲೂ ಒಂದು ಕೊಟ್ಟ ಚೀಟಿಯನ್ನು ಉಪಯೋಗಿಸಿ ಮತ್ತೆ ಒಂದು ಸಲ ಕೊಟ್ಟ ಔಷಧವನ್ನು ಮತ್ತೆ ಅದನ್ನೇ ಬಂದಾಗ ತಾವೇ ನಿರ್ಧಾರ ತೆಗೆದುಕೊಂಡು ಅದನ್ನು ಕೊಡುವಂಥದ್ದಾಗಿರ್ತದೆ. ಮತ್ತು ಇನ್ನೊಂದೇನೆಂದರೆ, ಈವನ್ ನಿಮಗೆ ಮತ್ತೆ ಇನ್ಫೆಕ್ಷನ್ ಆಗ್ತಾ ಇದೆ, ಆಂಟಿಬಯೋಟಿಕ್ ಕೊಡುವಂಥ ಪ್ರಸಂಗ ಬರ್ತಾ ಇದೆ ಅಂತ ಹೇಳಿದರೆ ಮಗುವಿನ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂತ ಅರ್ಥ. ಆ ರೀತಿಯಲ್ಲೂ ನಾವು ಯೋಚನೆ ಮಾಡಬೇಕಾಗ್ತದೆ. ಇಮ್ಯುನಿಟಿ ಪವರ್ ನಮ್ಮ ಎಲ್ಲ ಸಂಗತಿಗಳಿಗಿಂತೂ ಆ ಇಮ್ಯುನಿಟಿ ಎದುರು ಯಾವ ಆಂಟಿಬಯೋಟಿಕ್ಕು ಇಲ್ಲ, ಯಾವ ಔಷಧ ಕೂಡ ಇಲ್ಲ. ಮನುಷ್ಯನ ದೇಹದ ಒಳಗಿನ, ಆ ಮಗುವಿನ ದೇಹದ ಒಳಗಿನ ರೋಗ ನಿರೋಧಕ ಶಕ್ತಿ. ಆದ ಕಾರಣ ಇದರಲ್ಲಿ ನೀವು ಹೇಳಿದ್ದನ್ನು ನೀವು ಒಮ್ಮೆ ಕನ್ಸಲ್ಟ್ ಮಾಡಿದರೆ, ಆಸ್ಪತ್ರೆಗೆ ಬಂದು ನಾವದನ್ನು ಕರೆಕ್ಟ್ ವಿಶ್ಲೇಷಣೆ ಮಾಡಿ ನಾವದನ್ನು ಮತ್ತೆ ಬಾರದ ರೀತಿಯಲ್ಲಿ ಆಯುರ್ವೇದ ವಿಧಾನದಲ್ಲಿ ನಾವು ಮಾಡಬಹುದು. ತುಂಬ ಯಶಸ್ವಿಯಾಗಿ ನೈಸರ್ಗಿಕ ವಿಧಾನದಲ್ಲಿ ಆಯುರ್ವೇದ ಔಷಧಗಳನ್ನು ಬಳಸಿ ಮಾಡಬಹುದು. ಇನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ತೇನೆ, ಅದನ್ನು ನೀವು ಈಗಾಗಲೇ ಜಾರಿಗೆ ತರಬಹುದು. ಒಂದು, ಶುಂಠಿ ರಸ, ತುಳಸಿ ರಸ ಮತ್ತು ಜೇನು, ಇದು ಮೂರನ್ನು ಕೂಡ 2 ಚಮಚ ಮಿಶ್ರ ಮಾಡಿ ದಿನಕ್ಕೆ ಕೊನೆಯ ಪಕ್ಷ 1 ಬಾರಿ, 2 ಬಾರಿ ಕೊಡ್ಬೋದು, ಕೊನೆಯ ಪಕ್ಷ ದಿನಕ್ಕೆ 1 ಸಲ ಇದನ್ನು ದಿನನಿತ್ಯ ಕೊಡಬೇಕು. ನಾನು ಬಹಳಷ್ಟು ಮಕ್ಕಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ನೋಡಿದ್ದೇನೆ. ಮತ್ತು ಇನ್ನೊಂದು, ಆತುರ ಪಡಬಾರ್ದು. ಈಗ ಒಂದು 3-4 ದಿನ ಕೊಟ್ಟು ಅದು ಏನಾದರೂ ಅಷ್ಟು ಸಮಾಧಾನ ಕಾಣಲಿಲ್ಲ ಅಂತ ಹೇಳಿದರೆ ತಕ್ಷಣಕ್ಕೆ ನಿಲ್ಲಿಸಬಾರ್ದು. ಕೆಲವು ತಿಂಗಳುಗಳ ಕಾಲ ನಾವು ಅದನ್ನು ಬಳಸಿಕೊಂಡು, ಈಗ ತುಳಸಿ ಅದ್ಭುತವಾದ ಔಷಧ ಅಂತ ಈಗ ವಿದೇಶಗಳಲ್ಲಿ ಕೂಡ ಅದರ ಔಷಧವನ್ನು ಮಾನ್ಯ ಮಾಡಿದ್ದಾರೆ ಮತ್ತು ಅದನ್ನು ಬಳಕೆ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೆ ಜೇನು ಅಂತ ಹೇಳುವಂಥದ್ದು, ನಾವು ನಮ್ಮ ಆಯುರ್ವೇದದಲ್ಲಿ ಜೇನಿಗೆ ತುಂಬ ದೊಡ್ಡ ಸ್ಥಾನ ಇದೆ. ಜೇನನ್ನು ಉಷ್ಣ ಹಾಗೆ ಹೀಗೆ ಎಲ್ಲ ಅದು ಉಷ್ಣ ಆಗೋದು ಯಾವಾಗಂದರೆ ತುಂಬ ವಿಪರೀತ ಪ್ರಮಾಣದಲ್ಲಿ ನಾವು ಅದು ಒಳ್ಳೆಯದು ಅಂತೇಳಿ ಅರ್ಧ ಬಾಟ್ಲಿ ಜೇನು ಒಂದೇ ದಿನ ಮುಗಿಸಿದರೆ ಆಗದು ಉಷ್ಣ ಆಗ್ಬೋದು. ಆದರೆ ನಮ್ಮ ಲೆಕ್ಕದ 1 ಚಮಚ, 2 ಚಮಚ, 3 ಚಮಚ ಪ್ರಮಾಣದಲ್ಲಿ ನಾವು ಔಷಧದೊಟ್ಟಿಗೆ ಸೇವಿಸಿದರೆ ಖಂಡಿತವಾಗಿದ್ದು ತೊಂದರೆ ಕೊಡೋದಿಲ್ಲ. ಇನ್ನೊಂದು, ದ್ರಾಕ್ಷೆ, ಶುಂಠಿ, ಹಿಪ್ಲಿ ಮತ್ತು ಜೇನು, ಇದು 4 ಸೇರಿಸಿ ಅದನ್ನು ಮಗುವಿಗೆ ಕೊಟ್ಟರೆ ದಿನಕ್ಕೆ 2 ಬಾರಿ, ಆಗ ಅದು ಕೂಡ ಆ ಕೆಮ್ಮು ಕಫದ ವಿಚಾರದಲ್ಲಿ ತುಂಬ ಪ್ರಯೋಜನ ಆಗ್ತದೆ, ನೆಗಡಿ ವಿಚಾರದಲ್ಲಿ ಪ್ರಯೋಜನ ಆಗ್ತದೆ. ಇನ್ನಷ್ಟು ಕೆಲವು ಔಷಧಗಳಿದೆ. ತಾವು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ
ಕೇಳಿದರೆ ಖಂಡಿತವಾಗಿ ನಿಮಗೆ ಕೊನೆಗೆ ಇನ್ನೂ ಕೆಲವು ಪ್ರಯೋಗಗಳನ್ನು ನೀವು ತಿಳ್ಕೊಳ್ಳಿಕ್ಕಿದ್ದೀರಿ. ನೀವು ಒಮ್ಮೆ ಕನ್ಸಲ್ಟ್ ಮಾಡಿದರೆ ಉತ್ತಮ ಅಂತ ಕಾಣುತ್ತೆ ನನಗೆ. ಈಗ ನಾರಾಯಣ್ ನೆಟ್ಟರ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ರು, ಅವರಿಗೆ ಧನ್ಯವಾದ ಸರ್. ನಿಮಗೆ ಬೇಕಾದಂಥ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊತೀವಿ. ಅದರ ಜೊತೆಗೆ ಒಮ್ಮೆ ಆಯುರ್ ಪ್ರಸಾದನಿಗೆ ಭೇಟಿ ಕೊಡಿ, ಅಲ್ಲಿ ಭೇಟಿ ಕೊಟ್ಟು ಮಗುವನ್ನು ಡಾಕ್ಟ್ರಿಗೆ ತೋರಿಸಿ ಮಾತಾಡಿಸಿ ಅವರಿಗೆ ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಅದರ ಜೊತೆಗೆ 2 ರೀತಿಯಾದಂತಹ ಮನೆಯಲ್ಲೇ ಮಾಡಬಹುದಂಥ ಮದ್ದುಗಳ ಬಗ್ಗೆ ಹೇಳಿದರು ಸರ್. ಈಗ ಈ 2 ಮದ್ದು ಹೇಳಿದ್ರಲ್ಲ ನೀವು, ಇದನ್ನು ಎಲ್ಲರಿಗೂ ಕೊಡ್ಬೋದು? ಈಗ ನಾರ್ಮಲ್ ಇರುವಂತಹ ಮಕ್ಕಳಿಗೆ ವಾರಕ್ಕೆ 2 ಸಲ ಇಂಥ ಟ್ರೈ ಮಾಡ್ಬೋದು? ಖಂಡಿತವೇ ಕೊಡ್ಬೋದು. ಈಗ ನೀವು ಇದು ಕಫ ಕೆಮ್ಮು ಇರಲೇಬೇಕು ಅಂತ ಹೇಳಿಲ್ಲ. ಈಗ ನಾವು ಹೇಳಿದೆ ದ್ರಾಕ್ಷಿ, ಶುಂಠಿ, ಹಿಪ್ಲಿ, ಜೇನು, ಇದು ಎಲ್ಲವೂ ಕೂಡ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇದೆ. ಓಕೆ, ಔಷಧಿಯ ಜಾಡಮಾಲಿ ಅಂತ. ನಮ್ಮ ಕೋಶಗಳಿಗೆ, ನಮ್ಮ ಒಳಗೆ ದೇಹದೊಳಗೆ ಆಗುವ ರಾಸಾಯನಿಕ ಕ್ರಿಯೆಗಳಿಂದ ಏನು ಉಂಟಾಗ್ತದೆ ಅವಶೇಷಗಳು, ಅದರಿಂದ ನಮ್ಮ ಕೋಶಕ್ಕೆ ಆಗುವ ಡ್ಯಾಮೇಜ್ ಅನ್ನು ತಡೆಗಟ್ಟುವಂತಹ ಈ ಜೀವಕೋಶಗಳ ಸಂರಕ್ಷಕ ಅಂಶಗಳು ಈ ಔಷಧಗಳಲ್ಲಿ ಇದೆ, ನೈಸರ್ಗಿಕವಾಗಿದೆ. ಆದ ಕಾರಣ ಇದನ್ನು ಕಾಯಿಲೆ ಇಲ್ಲದವರೂ ತಗೊಳ್ಬೋದು, ಕಾಯಿಲೆ ಇದ್ದವರು ತಗೊಂಡ್ರೆ ಕಾಯಿಲೆ ಮೇಲೆ ಕೂಡ ಅದು ಪ್ರಭಾವ ಗೊತ್ತಾಗ್ತದೆ. ಓಕೆ, ಇಲ್ಲಿ ಮುಖ್ಯವಾಗಿ ಹೇಳಿದ್ರಿ ನೀವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ. ಹೆಚ್ಚಿಸುವಂತಹ ವಿಧಾನಗಳೇನು? ಈಗ ಇನ್ನೊಂದು ಕರೆ ಇದೆ ಸರ್, ಅದಾದ ನಂತರ ಮಾತಾಡಿಸುವ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಬಾಲಕೃಷ್ಣ ನೂಜಾಡಿ ಅವರು. ಸರ್, ನಿಮ್ಮ ಸಮಸ್ಯೆ ಹೇಳಿ ಸರ್. ನನ್ನ ಮಗ ಸರ್, ಮಗನಿಗೆ ಒಂದು 12 ವರ್ಷ ಆಗುವಾಗ ಶುರುವಾಗಿದೆ ಅದು. ಅಂದ್ರೆ ಸಡನ್ ಸೀನ್ ಬರುದು, ತುಂಬಾ ಸೀನ್ ಬರುದು, ಮತ್ತೆ ಶೀತ. ಅದು ಈಗ ಕೂಡ ಇದೆ. ಈಗ ಅವನ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಈಗ ಕೂಡ ಅವನಿಗೆ ಮನೆಗೆ ಬಂದಾಗ ಇರ್ತದೆ ಅದು. ಅದು ಎಂತ ಅದಕ್ಕೆ ಮದ್ದು ಏನು ಡಾಕ್ಟರ್ ಅಲ್ಲಿ ಕೇಳಿದ್ರು ಕೂಡ ಏನು ಅದಕ್ಕೆ ಇಷ್ಟವರೆಗೆ ಅದು ಕಡಿಮೆ ಆಗಿಲ್ಲ. ಅದು ಯಾಕೆ ಮತ್ತೆ ಅದು ಹೇಗೆ ಅದನ್ನ ಇದ್ ಮಾಡ್ಬೋದು, ಹತೋಟಿಗೆ ತರಬಹುದು ಸರ್? ಬೇರೆ ಏನು ತೊಂದರೆ ಇದೆ ಶೀನು ಬರುವುದರ ಜೊತೆಗೆ? ಸೀನು ಬಂದ್ರೆ ತುಂಬಾ ನೋವಾಗ್ತದೆ ಅಂತ ಹೇಳ್ತಾನೆ. ಅಂದ್ರೆ ಮೂಗು ನೋವಾಗುದು, ಮೂಗಲ್ಲಿ ನೀರು ಬರುದು, ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮೂಗು ಇದು ಅವರಿಗೆ ಬಂದಾಗಿರ್ತದ, ಮತ್ತೆ ಮೂಗಿನೊಳಗೆ ಉಸಿರಾಟ ಕಷ್ಟ ಆಗ್ತದ? ಉಸಿರಾಟ ಕಷ್ಟ ಆಗುದಿಲ್ಲ ಸರ್. ಆಗುದಿಲ್ಲ. ಸೀನು ಬರುವುದು ಜಾಸ್ತಿ, ತುಂಬಾ ಸೀನು ಬರುದು. ಸೀನು ಬರೋದು ಮತ್ತೆ ನಿಲ್ಲಿಕ್ಕೆ ಸುಮಾರು ಹೊತ್ತು. ಸರಿ ಸರಿ. ಇದು ನೀವು ಹೇಳುವಂತದ್ದು ಖಂಡಿತವಾಗಿ ಅದು ಅಲರ್ಜಿಕ್ ರೈನೈಟಿಸ್ ಅಂತ. ಈಗ ನಮ್ಮ ಆಯುರ್ವೇದದಲ್ಲಿ ನಾವು ಪ್ರತಿಷ್ಠೆ ಅಂತ ನಾವು ಹೇಳ್ತೇವೆ. ಖಂಡಿತವಾಗಿ ಇದನ್ನು ಆಯುರ್ವೇದ ವಿಧಾನದ ಮೂಲಕ ನೀವು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಒಂದು ನಾನೀಗ ಹೇಳಿದಾಗೆ ತುಳಸಿಯನ್ನು ಬಳಕೆ ಮಾಡಿಕೊಳ್ಬೇಕು, ಇನ್ನೊಂದು ಶುಂಠಿಯನ್ನು ಬಳಕೆ ಮಾಡಿಕೊಳ್ಬಹುದು, ಶುಂಠಿ, ತುಳಸಿ, ಇನ್ನೊಂದು ಜ್ಯೇಷ್ಠ ಮಧು ಅಂತ ಇದೆ. ಇದು ಎಲ್ಲವನ್ನು ಸೇರಿಸಿ ಜೇನಲ್ಲಿ ಮಿಕ್ಸ್ ಮಾಡಿ ತಗೊಳ್ಬಹುದು ಅದರ ಹುಡಿಯನ್ನು. ಅದಲ್ಲದೆ ನೀವೊಮ್ಮೆ ಕನ್ಸಲ್ಟ್ ಮಾಡಿದರೆ ಕನ್ಸಲ್ಟ್ ಮಾಡ್ಬೋದು. ಮತ್ತು ಇದಕ್ಕೆ ಬೇರೆ ರೀತಿಯ ಆಯುರ್ವೇದ ಔಷಧಗಳನ್ನು ನಾವು ಆ ವ್ಯಕ್ತಿಯ ಪ್ರಕೃತಿ, ಮತ್ತೆ ಈಗ ನಾವು ಫೋನಿನಲ್ಲಿ ಹೇಳಿದ ತಕ್ಷಣ ನಮಗೆ ಒಂದು ಊಹನೆ ಮಾಡ್ಲಿಕ್ಕೆ ಆಗ್ತದೆ ಹೀಗಿರ್ಬೋದು ಅಂತ. ಆದರೆ ಸ್ಪಷ್ಟವಾಗಿ ನಾವು ರೋಗಿ ಪರೀಕ್ಷೆ ಮಾಡಿದರೆ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ನಾವು ಹೇಳ್ತೇವೆ, ಅದರ ಎಲ್ಲ ಪರೀಕ್ಷೆ ಮಾಡಿ ನಾವು ಖಂಡಿತವಾಗಿ ಅದನ್ನು ಗುಣಪಡಿಸಲಿಕ್ಕೆ ಆಗ್ತದೆ. ಮತ್ತೆ ತುಂಬಾ ಸಣ್ಣ ಪ್ರಾಯದ ಮಕ್ಕಳಾದ್ರೆ, ಈಗ ಅವನು ಎಂಜಿನಿಯರಿಂಗ್ ಮಾಡ್ತಾ ಇದ್ದ ಕಾರಣ ದೊಡ್ಡವರಿದ್ದಾಗ ನಾವು ಬೇರೆ ಬೇರೆ ರೀತಿಯ ಕಷಾಯಗಳು, ಅಂದರೆ ಮಕ್ಕಳಿಗಾದರೆ ಕಷಾಯ ಈ ಥರ ಎಲ್ಲ ಕುಡಿಸುವುದು ಸ್ವಲ್ಪ ಪ್ಯಾರಟಬಿಲಿಟಿ ಕಷ್ಟ ಆಗ್ತದೆ. ದೊಡ್ಡವರಿಗಾದರೆ ಕಷಾಯ ರೂಪ, ಚೂರ್ಣ ರೂಪ ಮತ್ತು ಮಾತ್ರೆ ರೂಪದಲ್ಲಿ ಆಯುರ್ವೇದಿಕ್ ಔಷಧಿಗಳನ್ನು ಬಳಸಿ ನಾವು ಯಶಸ್ವಿಯಾಗಿ ಅದನ್ನು ನಿಭಾವಣೆ ಮಾಡಬಹುದು ನಿಮ್ಮ ಮಗನ ಸಮಸ್ಯೆಯನ್ನು. ಒಮ್ಮೆ ಆಸ್ಪತ್ರೆಗೆ ಭೇಟಿ ಕೊಟ್ರೆ, ಮತ್ತೆ ಇದಕ್ಕೆ ನೀವು ಪುತ್ತೂರು ಇಲ್ಲಿ ಕೆಳಗೆ ಫೋನ್ ನನ್ನ ಫೋನ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಮಾಡ್ತಿದ್ದಾರೆ, ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತಿದ್ದಾರೆ. ಇವ್ರದ್ದು ಅಡ್ರೆಸ್ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ, ನರಿಮೊಗರು, ಪುತ್ತೂರು. ಇಲ್ಲಿಗೆ ಭೇಟಿ ಕೊಡಿ. ನೀವು ದೂರವಾಣಿ ಕರೆ ಮಾಡಿ ಮತ್ತೆ ಭೇಟಿ ಕೊಡಿ. ಖಂಡಿತವಾಗಿ ಅದು ಸರಿ. ಓಕೆ, ಧನ್ಯವಾದ ಬಾಲಕೃಷ್ಣ ಸರ್. ಸರ್, ಆಂಟಿಬಯೋಟಿಕ್ ಅಂತ ಈಗ ಈ 2 ವಿಚಾರದಲ್ಲೂ ಬಂತು. ಆಂಟಿಬಯೋಟಿಕ್ ತೆಗೆದುಕೊಂಡ್ರೆ ರೋಗ ನಿರೋಧಕ ಶಕ್ತಿ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಮನುಷ್ಯನ ಬಾಡಿಯಲ್ಲಿ ಅನ್ನುವಂಥದ್ದು ಸಾಮಾನ್ಯ ಮಾತಿದೆ, ಹೌದಾ? ಅದು ಇದು ಆಂಟಿಬಯೋಟಿಕ್ ಅಂತ ಹೇಳುವಂಥದ್ದು ಒಂದು ದೊಡ್ಡ ವೈಜ್ಞಾನಿಕ ಕ್ರಾಂತಿ ಉಂಟು ಮಾಡಿದ ಒಂದು ಔಷಧ. ಆಧುನಿಕದಲ್ಲಿ ಅನೆಸ್ಥೇಸಿಯಾ, ಅರಿವಳಿಕೆ ಮತ್ತು ಆಂಟಿಬಯೋಟಿಕ್ಸ್, ಯಾವ ಸರ್ಜರಿ ಕೂಡ, ಶಸ್ತ್ರಚಿಕಿತ್ಸೆ ಕೂಡ ಆಂಟಿಬಯೋಟಿಕ್ ಇಲ್ಲದೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಅದ್ಭುತವಾದ ಮತ್ತು ಒಂದು ವರದಾನ ಕೂಡ. ಆದರೆ ಯಾವಾಗ ಆಂಟಿಬಯೋಟಿಕ್ಕು ದುರ್ಬಳಕೆ ಆಗ್ತದೆ
ಅಂದರೆ ದುರ್ಬಳಕೆ ಅಂತ ಹೇಳಿದರೆ ಅಗತ್ಯ ಇಲ್ಲದ ಸಂದರ್ಭಗಳಲ್ಲಿ, ವಿಶೇಷವಾಗಿ ಮಕ್ಕಳಲ್ಲಿ ಆ್ಯಂಟಿಬಯೋಟಿಕ್ ದುರ್ಬಳಕೆ ಅಂದರೆ ಪದೇ ಪದೇ ವರ್ಷಕ್ಕೆ 10 ಬಾರಿ ಆ್ಯಂಟಿಬಯೋಟಿಕ್ಗಳನ್ನು ಬಳಸುವುದರಿಂದ ಅದು ಅವರ ಒಟ್ಟು ಆರೋಗ್ಯದ ಮೇಲೆ ಪರಿಣಾಮ ಮಾಡ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಬೊಜ್ಜಿನ ಸಮಸ್ಯೆ ಮತ್ತು ಅಲರ್ಜಿಯಿಂದ ಬಾಧಿಸುವಂಥ ಸಮಸ್ಯೆ ಕಾಣಿಸಿಕೊಳ್ತದೆ. ಆದರೆ ಇದಕ್ಕೆ ಬಹಳ ಬಲವಾದ ಕಾರಣ ಇದೆ. ಯಾಕೆ ಆ್ಯಂಟಿಬಯೋಟಿಕ್ಗಳನ್ನು ಪದೇ ಪದೇ ಕೊಡುವುದರಿಂದ ಈ ಪರಿಣಾಮ ಆಗ್ತದೆ ಅಂತೇಳಿ. ಒಂದು, ಈ ಆ್ಯಂಟಿಬಯೋಟಿಕ್ಗಳು ರೋಗ ಉಂಟು ಮಾಡುವಂತಹ ಸೂಕ್ಷ್ಮಾಣುಗಳನ್ನು ಸಾಯಿಸುವುದಲ್ಲದೆ ನಮ್ಮ ಕರುಳಿನಲ್ಲಿ ನಮಗೆ ನಮ್ಮ ಜೀವನಕ್ಕೆ ರಕ್ಷಣೆ ಕೊಡುವಂತಹ ಬಹಳಷ್ಟು ವಿಟಾಮಿನ್ ಕೆ, ವಿಟಾಮಿನ್ ಬಿ ಇತ್ಯಾದಿ ವಿಟಾಮಿನ್ಗಳನ್ನು ಉತ್ಪಾದನೆ ಮಾಡಿ ದೇಹಕ್ಕೆ ರಕ್ಷಣೆ ಕೊಡುವಂತಹ ಆ ಉಪಕಾರಕವಾದ ಬ್ಯಾಕ್ಟೀರಿಯಾಗಳನ್ನು ಕೂಡ ಈ ಆ್ಯಂಟಿಬಯೋಟಿಕ್ಗಳು ಸಾಯಿಸ್ತದೆ. ಯಾವಾಗ ಈ ನಮ್ಮ ಕರುಳಿನಲ್ಲಿರುವಂತಹ ಈ ಬ್ಯಾಕ್ಟೀರಿಯಾಗಳ ಒಂದು ಸ್ಥಿತಿಯಲ್ಲಿ ಏರುಪೇರಾಗ್ತದೆ, ಅವುಗಳ ಪ್ರಮಾಣದಲ್ಲಿ ಏರುಪೇರಾಗ್ತದೆ, ಆಗ ಆ ಮಗು ಮುಂದಿನ ದಿನಗಳಲ್ಲಿ ಅಲರ್ಜಿ ಮತ್ತು ಬೊಜ್ಜಿನ ಸಮಸ್ಯೆಗೆ ಒಳಗಾಗ್ತದೆ. ಇದಕ್ಕೆ ಸ್ಪಷ್ಟವಾದ ಉದಾಹರಣೆಗಳಿದೆ. ಓಕೆ, ಆದ ಕಾರಣ ಆ್ಯಂಟಿಬಯೋಟಿಕ್ ಎನ್ನುವಂಥದ್ದು ಅದರ ಔಚಿತ್ಯ ಪ್ರಜ್ಞೆಯಿಂದ ಅದನ್ನು ಬಳಸಬೇಕು. ಈಗ ಏನಾಗಿದೆ ಅಂತ ಹೇಳಿದರೆ, ಅಲರ್ಜಿಯ ಸಂದರ್ಭದಲ್ಲೂ ಆ್ಯಂಟಿಬಯೋಟಿಕ್ಕು, ವೈರಾಣು ಸೋಂಕಿನಲ್ಲೂ ಆ್ಯಂಟಿಬಯೋಟಿಕ್ಕು. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. 3 ರಿಂದ 5 ದಿನಗಳವರೆಗೆ ಕಾಯಬೇಕು ಅಂತ. ಯಾವುದೇ ಮಗುವಿಗೆ ಜ್ವರ ಅಥವಾ ಯಾವುದೇ ಒಂದು ಕೆಮ್ಮು ಕಫ ಉಂಟು ಅಂತಾದರೆ ಒಂದು 3 ದಿನ ವೇಟ್ ಮಾಡಬೇಕು, 5 ದಿನ ವೇಟ್ ಮಾಡಬೇಕು. ಅತ್ಯಂತ ತೀವ್ರವಾದ ಎಮರ್ಜೆನ್ಸಿ ತುರ್ತು ಸ್ಥಿತಿಯಲ್ಲಿ ಮಾತ್ರ ಆಗ ತಪಾಸಣೆ ಮಾಡಿಯೇ ಔಷಧಗಳನ್ನು ಪ್ರಯೋಗಿಸಬೇಕು ಅಂತ. ಈಗೇನಾಗಿದೆ ಅಂತ ಹೇಳಿದ್ರೆ, ಬಂದ ಶುರುವಿನ ದಿವಸವೇ ರೋಗಿಗಳಿಗೂ ಕೂಡ ಆತುರ, ಮಕ್ಕಳ ಹೆತ್ತವರಿಗೆ ಕೂಡ ಮತ್ತು ವೈದ್ಯರಿಗೂ ಕೂಡ ಒಂದು ರೀತಿ ಒತ್ತಡ ಇರ್ತದೆ. ಕೆಲವು ಹೆತ್ತವರು ಅವರೇ ಹೇಳ್ತಾರೆ ಮಗುವಿಗೆ ಏನಾದರೂ ಆ್ಯಂಟಿಬಯೋಟಿಕ್ ಹಾಕಿ ಅಂತ. ಈ ರೀತಿ ಅದು ಆ್ಯಂಟಿಬಯೋಟಿಕ್ ಅಂತ ಏನಂತ ಗೊತ್ತಿಲ್ಲದೆ, ಅದರ ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲದೆ, ರೋಗಿಯ ಹೆತ್ತವರೇ, ಮಕ್ಕಳ ತಾಯಂದಿರೇ ವೈದ್ಯರ ಮೇಲೆ ನೀವು ಆ್ಯಂಟಿಬಯೋಟಿಕ್ ಹಾಕಿ ಅಂದರೆ ಬೇಗ ಗುಣ ಆಗಲಿ ಅಂತ. ಆ್ಯಂಟಿಬಯೋಟಿಕ್ ಹಾಕಿದ್ರಿಂದ ಯಾವಾಗ ಬ್ಯಾಕ್ಟೀರಿಯಾ ಸೋಂಕು ಅಲ್ಲ, ಆಗ ಖಂಡಿತವಾಗಿ ಅದು ಯಾವುದೇ ಒಂದು ಪ್ರಯೋಜನ ಉಂಟು ಮಾಡೋದಿಲ್ಲ, ಬದಲಿಗೆ ಹಾನಿಯನ್ನೇ ಉಂಟು ಮಾಡ್ತದೆ. ಓಕೆ, ಆಸ್ಪತ್ರೆಗೆ ಭೇಟಿ ಕೊಡುವ ಮೊದಲು ರೋಗಿಗಳು ಹೇಗಿರಬೇಕು, ರೋಗಿಯನ್ನು ಕರೆದುಕೊಂಡು ಹೋಗುವ ಹೆತ್ತವರು ಹೇಗಿರಬೇಕು, ಸ್ವರ್ಣಪ್ರಾಶನ ಎಂದರೆ ಏನು, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ, ಮಕ್ಕಳಲ್ಲಿ ಜ್ವರ ಇದ್ದಾಗ ಯಾವೆಲ್ಲ ಕಷಾಯಗಳನ್ನು ಮಾಡಿಕೊಡ್ಬೋದು, ಹಸಿವೆ ಕಮ್ಮಿ ಇದ್ದಾಗ ಏನು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡೋಣ ಸಣ್ಣ ವಿರಾಮದ ನಂತರ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేడ మస్తు ఖుషి అప్పుడు బాబా ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿನೆಜ್ಜಿ ಪೋಲೇರು ಬೇಬಿ ಯಬಾ ವೀಕೆ ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಜೊತೆಗೆ ಮತ್ತೆ ನಾವು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಈಗ ಇದ್ದಾರೆ. ಸರ್, ನಾವು ಮಾತಾಡ್ತಾ ಇದ್ವಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಹೇಗೆ ಹೆಚ್ಚಿಸ್ಬೋದು. ಈಗ ತುಂಬ ಜನರದ್ದು ಪ್ರಶ್ನೆ ಇರ್ತದೆ, ನನ್ನ ಮಗು ಸ್ಟ್ರಾಂಗ್ ಇರಬೇಕು ಅಂತ. ಈ ಕಾರಣಕ್ಕಾಗಿ ಅವಳು ಅಥವಾ ಅವನು ರೋಗ ನಿರೋಧಕ ಅವಳಲ್ಲಿ ಜಾಸ್ತಿ ಇರಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ತುಂಬ ಜನರ ಪ್ರಶ್ನೆ. ಇದಕ್ಕೆ ಹೇಗೆ ಸರ್? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯಾಕೆಂತ ಕೇಳಿದರೆ ಇದರ ಬಗ್ಗೆ ತುಂಬ ಸಂಶೋಧನೆಗಳು ತುಂಬ ಅಧ್ಯಯನಗಳಾಗಿದೆ. ಮಗುವಿಗೆ ಕೊಡುವ ಆಹಾರದಿಂದ ಹಿಡಿದು ಮತ್ತು ಮಗುವನ್ನು ನಾವು ಯಾವ ರೀತಿ ಬೆಳೆಸ್ತೇವೆ ಅಂತ, ಅಂದರೆ ಮಗುವನ್ನು ತುಂಬ ಪ್ರೊಟೆಕ್ಟಿವ್ ಆದ ವಾತಾವರಣದಲ್ಲಿ ಬೆಳೆಸುವಂಥದ್ದು ಇದು ಮಗುವಿನ ರೋಗ ನಿರೋಧಕ ವ್ಯವಸ್ಥೆಗೆ ವ್ಯವಸ್ಥೆ ಬೆಳವಣಿಗೆಗೆ ಒಂದು ಮಾರಕವಾದ ಸಂಗತಿ. ತುಂಬ ಪ್ರೊಟೆಕ್ಟ್. ಆಟ ಆಡಿ ಬಂದ ಕೂಡಲೇ ಸಾಬೂನು ಹಾಕಿ ಕೈ ತೊಳೆಯುವುದು, ಸ್ಯಾನಿಟೈಸರಿಂದ ಕೈ ತೊಳೆಯುವುದು. ಯಾಕಂತ ಕೇಳಿದರೆ ಮಗು ಬೆಳೆಯುವ ಹಂತದಲ್ಲಿ ಅದು ಪರಿಸರದೊಟ್ಟಿಗೆ, ವಾತಾವರಣದೊಟ್ಟಿಗೆ, ಪ್ರಕೃತಿಯೊಟ್ಟಿಗೆ ಎಷ್ಟು ಹೆಚ್ಚು ಸಂಪರ್ಕಕ್ಕೆ ಬರ್ತದೆ ಅಷ್ಟು ಹೆಚ್ಚು ಅದರ
ರೋಗ ನಿರೋಧಕ ವ್ಯವಸ್ಥೆ ಬಲ ಆಗ್ತಾ ಹೋಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಇದರ ಬಗ್ಗೆ ಡಾಕ್ಟರ್ ಡೇವಿಡ್ ಸ್ಟ್ರ್ಯಾಚನ್ ಅಂತ ಒಬ್ಬ ಲಂಡನ್ನಿನ ವೈದ್ಯ ವಿಜ್ಞಾನಿ ಬಹಳ ಒಂದು ಅದ್ಭುತವಾದ ಅಧ್ಯಯನ ಮತ್ತು ಅನುಭವದ ಮಾತನ್ನು ಹೇಳಿದ್ದಾನೆ. ಯಾವಾಗ ಮಕ್ಕಳನ್ನು ನೀವು ಸೂಕ್ಷ್ಮಾಣುಗಳಿಂದ ದೂರ ಇಡ್ತೀರೋ, ಅಂದ್ರೆ ತುಂಬಾ ಪ್ರೊಟೆಕ್ಟಿವ್ ಮಾಡೋದು, ಅಲ್ಲಿ ಹೋದ್ರೆ ಇನ್ಫೆಕ್ಷನ್ ಆಗ್ತಿ, ಇಲ್ಲಿ ಇನ್ಫೆಕ್ಷನ್ ಆಗ್ತದೆ ಅಂತ ತುಂಬಾ ಪ್ರೊಟೆಕ್ಟ್ ಮಾಡುವಂಥದ್ದು. ಯಾವಾಗ ಮಕ್ಕಳನ್ನು ಸೂಕ್ಷ್ಮಾಣುಗಳಿಂದ ದೂರ ಇಡ್ತೀರೋ ಖಂಡಿತವಾಗಿ ಮಕ್ಕಳಲ್ಲಿ ರೋಗ ನಿರೋಧಕ ವ್ಯವಸ್ಥೆಯ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಅಷ್ಟೇ ಅಲ್ಲ, ಅವನ ಒಂದು ಅಬ್ಸರ್ವೇಷನ್ ಅಧ್ಯಯನ, ಅವನು ಹೇಳ್ತಾನೆ, ಮಗು ಈ ರೀತಿ ಮಾಡಿದರೆ ಮಗು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅಲರ್ಜಿ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಅಂತ. ವಿದೇಶದಲ್ಲಿ ಒಂದು ದೊಡ್ಡ ಅಧ್ಯಯನ ಮಾಡಿದ್ರು. ಯಾರೆಲ್ಲ ಈ ರೀತಿಯ ಒಂದು ವಾತಾವರಣದಲ್ಲಿ ಬೆಳೆದಿದ್ದಾರೆ, ತುಂಬಾ ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟ್, ಪರಿಸರದೊಟ್ಟಿಗೆ ನೇರ ಸಂಪರ್ಕ ಹೊಂದಿರದೆ ಬೆಳೆದಿದ್ದಾರೆ, ಅವರೆಲ್ಲರಲ್ಲಿ ಕೂಡ ಅಲರ್ಜಿ ಸಮಸ್ಯೆ. ಯಾರು ಆಂಟಿಬಯೋಟಿಕ್ಗಳನ್ನು ಅತಿ ಸೇವನೆ ಮಾಡಿದ್ದಾರೆ ಅವರೆಲ್ಲರಲ್ಲಿ ಬೊಜ್ಜಿನ ಸಮಸ್ಯೆ. ಈ ರೀತಿ ಆ ರೀತಿಯ ನಾವು ಯೋಚನೆಯನ್ನು ಮಾಡಬೇಕು. ತುಂಬಾ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ್ರೆ ಖಂಡಿತವಾಗಿ ರೋಗ ನಿರೋಧಕ ವ್ಯವಸ್ಥೆ ಬೆಳೆಯುವುದಿಲ್ಲ. ಮಗು ಮಣ್ಣಿನೊಟ್ಟಿಗೆ ಬೆರಿಬೇಕು, ಪ್ರಕೃತಿಯೊಟ್ಟಿಗೆ ಬೆರಿಬೇಕು, ಮಣ್ಣಿನ ಸಂಪರ್ಕವನ್ನು ಮಗು ಇಟ್ಟುಕೊಳ್ಬೇಕು. ಇದಕ್ಕೆ ಒಬ್ಬರು ಮಗುವಿನ ತಜ್ಞ ವೈದ್ಯರು, ವಿದೇಶದ ಒಬ್ಬ ವೈದ್ಯರು ಒಂದು ಪುಸ್ತಕ ಬರೆದಿದ್ದಾರೆ, ಲೆಟ್ ದೆಮ್ ಈಟ್ ಡರ್ಟ್ ಅಂತ. ಕೊಳೆಧೂಳಿಗೆ ಒಡ್ಡಿಕೊಳ್ಳಿ, ಮಕ್ಕಳನ್ನು ಉಬ್ಬಸಕ್ಕೆ ಒಳಗಾಗದಂತೆ ಮಾಡಿ. ಅಂದ್ರೆ ಅಲರ್ಜಿ ಸಮಸ್ಯೆ ಜಾಸ್ತಿ ಕಾಣಿಸಿಕೊಳ್ಳುವುದು ಯಾವ ಮಕ್ಕಳು ಪ್ರಕೃತಿಯೊಂದಿಗೆ ಬೆರೆತಿಲ್ಲ ಅವರಲ್ಲಿ ಅಲರ್ಜಿ ಸಮಸ್ಯೆ ಇವತ್ತು ಜಾಸ್ತಿ ಆಗಿದೆ. ಇವತ್ತು ಅಲರ್ಜಿ ಅಂತ ಹೇಳುವಂಥದ್ದು ಬಹಳ ಕಾಮನ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಮಕ್ಕಳನ್ನು ಬೆಳೆಸುವಾಗಲೇ ನಾವು ತಪ್ಪಿರ್ತೇವೆ ಆ ಕಾರಣದಿಂದ. ಯಾಕೆಂತ ಕೇಳಿದ್ರೆ ನಾವು ಸೂಕ್ಷ್ಮಾಣುಗಳಿಲ್ಲದ ಒಂದು ಜಗತ್ತನ್ನು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. We can create a sterile area, but we cannot create a sterile life. ಸೂಕ್ಷ್ಮಾಣು ರಹಿತವಾದ ಒಂದು ಜಾಗವನ್ನು ನಿರ್ಮಾಣ ಮಾಡಬಹುದು, ಏನೋ ಸ್ಯಾನಿಟೈಸರ್ ಹಾಕಿ, ಆಲೋಷನ್ ಇಲೋಷನ್ ಹಾಕಿ, ಆದ್ರೆ ಸೂಕ್ಷ್ಮಾಣು ರಹಿತವಾದ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿನ ಜೊತೆ ಸೂಕ್ಷ್ಮಾಣುಗಳು ಇದ್ದೇ ಇರ್ತವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ನಮಗೊಂದು ಕರೆ ಇದೆ. ನಮಸ್ತೆ. ಹರೀಶ್ ಅವರು ಬಣ್ಣೂರಿಂದ. ಸರ್ ಹೇಳಿ ನಿಮ್ಮ ಸಮಸ್ಯೆಯನ್ನ. ಸರಿ, ಮಕ್ಕಳಲ್ಲಿ ಶೀತ ಶುರುವಾದಾಗ, ಉದಾಹರಣೆ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಈ ಶೀತದ ಸಮಸ್ಯೆ ಶುರುವಾದಾಗ ಪ್ರಾರಂಭದಲ್ಲಿ ಕೇವಲ ಅವರಿಗೆ ಸ್ವಲ್ಪ ಶೀತ ಶುರು ಆಗ್ತದೆ, ಆಮೇಲೆ ಈ ಕಫದ ಸಮಸ್ಯೆ ಬರ್ತದೆ. ಅದು ಎಷ್ಟು ಗಂಭೀರವಾಗಿರ್ತದೆ ಅಂತೇಳಿ, ಅಂದ್ರೆ ನಾವೀಗ ಪ್ರಾರಂಭದಲ್ಲಿ ಅದಕ್ಕೆ ಮನೆ ಮದ್ದುಗಳ ತರ ಮಾಡ್ತೇವೆ, ಆಮೇಲೆ ನಾವು ಜೋರಾದ್ರೆ ಆಸ್ಪತ್ರೆ ಮದ್ದನ್ನೇ ಮಾಡ್ಬೇಕಾಗ್ತದೆ. ಸೊ ಈಗ ಆಯುರ್ವೇದದಲ್ಲಿ ಅದಕ್ಕೆ ಏನಾದ್ರೂ ಶಾಶ್ವತವಾದ ಪರಿಹಾರ ಉಂಟಾ, ಅಥವಾ ಮಕ್ಕಳು ಬೆಳೆಯೋ ತನಕ ಅದು ಸಾಮಾನ್ಯವ? ಯಾಕಂತ ಹೇಳಿದ್ರೆ ಅದನ್ನ ಕೇಳುವಾಗ ಹಾಗೆ ಹೇಳ್ತಾರೆ, ಮಕ್ಕಳಿಗೆ ಒಂದು 10 ವರ್ಷ 12 ವರ್ಷ ಆಗೋ ತನಕ ಅದು ಇರ್ತದೆ ಸಮಸ್ಯೆಗಳು ಅಂತೇಳಿ. ಸೊ ಅದು ಹೇಗೆ ಆಯುರ್ವೇದದಲ್ಲಿ ಅದಕ್ಕೆ ಏನಾದ್ರೂ ಶಾಶ್ವತವಾದ ಪರಿಹಾರ ಉಂಟಾ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಈ ಅಲರ್ಜಿ ಸಂಬಂಧಿತ ಶೀತ ಜ್ವರಗಳಿಗೆ, ಶೀತಕ್ಕೆ? ಖಂಡಿತವಾಗಿ ಇದೆ. ಆದ್ರೆ ಅಲ್ಲಿ ಟೋಟಲ್ ಕೌಂಟ್, ಮಗುವಿನ ರಕ್ತ ಪರೀಕ್ಷೆ ಮಾಡುವಾಗ ಒಟ್ಟು ಬಿಳಿ ರಕ್ತ ಕಣ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಒಮ್ಮೆಗೆ ತುರ್ತಾಗಿ ಒಂದು ಸಲಕ್ಕೆ ಆಂಟಿಬಯೋಟಿಕ್ ಔಷಧವನ್ನು ಸೇವನೆ ಮಾಡಬೇಕಾಗ್ತದೆ, ಅದರ ಸಹಕಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಆದರೆ ಒಮ್ಮೆ ಹಾಗೆ ಶಮನ ಆದ ನಂತರ ನೆಕ್ಸ್ಟ್ ಮಗುವಿನ ಆ ಕಫದ ಸಂಪೂರ್ಣ ನಿರ್ಮೂಲನೆಗೆ, ಮತ್ತೆ ಕಫ ಮತ್ತೆ ಒಳಗಾಗದಾಗೆ, ಮತ್ತೆ ಆಂಟಿಬಯೋಟಿಕ್ಕಿಗೆ ಸೇವನೆ ಆಗುವ ಸ್ಥಿತಿ ನಿರ್ಮಾಣ ಆಗದ ಹಾಗೆ ಖಂಡಿತವಾಗಿ ಆಯುರ್ವೇದದಲ್ಲಿ ಅದಕ್ಕೆ ಪರಿಹಾರ ಇದೆ. ಮತ್ತು ಆಯುರ್ವೇದದಲ್ಲೇ ಅದಕ್ಕೆ ಪರಿಹಾರ ಇರುವಂಥದ್ದು. ಯಾಕಂದರೆ ಇದಕ್ಕೆ ವ್ಯಾಕ್ಸಿನೇಷನ್ ಅಂತ ಹೇಳಿ ಏನು ಇಲ್ಲ. ಬೇರೆ ಒಂದು ಈಗ ರ್ಯಾಬಿಸಿಗೆ ಅಥವಾ ಟೆಟಾನಸ್ಗೆ ವ್ಯಾಕ್ಸಿನ್ ಬಂದಾಗ ವ್ಯಾಕ್ಸಿನೇಷನ್ ಅಂತ ಏನಿಲ್ಲ. ಆದ ಕಾರಣ ಇದು ಆಗಾಗ ಬರುವ ಈ ಸಮಸ್ಯೆಗೆ ಒಟ್ಟಿನಲ್ಲಿ ಆ ಮಗುವಿನ ರೋಗ ನಿರೋಧಕ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡುವಂಥ, ಮತ್ತೆ ಒಮ್ಮೆ ತುರ್ತು ಚಿಕಿತ್ಸೆಗೆ ಬೇಕಾದರೆ ಸಾಲ್ಬಿಟಮಾಲ್ ಅಥವಾ ನಿಮ್ಮ ಇದನ್ನು ಯಾವುದು ನೆಬುಲೈಸೇಷನ್ ಅನ್ನು ಬಳಸಿಕೊಂಡು ನಂತರ ಅದು ಮರುಕಳಿಸಿದಾಗೆ ಖಂಡಿತವಾಗಿ ಒಳ್ಳೆಯ ಚಿಕಿತ್ಸೆ ಇದೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೆಮ್ಮು, ಕಫ, ಜ್ವರ ಬಂದಾಗ ನೆಬುಲೈಸೇಷನ್ ಅನ್ನುವಂಥದ್ದು ಕೆಲವರು ಹೇಳ್ತಾರೆ ಅದು ಅಷ್ಟು ಒಳ್ಳೆಯ ವಿಧಾನ ಅಲ್ಲ, ಅಂದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ. ಆದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ನೆಬುಲೈಸೇಷನ್ ಕಾಯಂ ಆಗಿ ಕೊಡುವಂಥದ್ದು ಖಂಡಿತವಾಗಿ ಒಳ್ಳೆಯದಲ್ಲ. ಆದರೆ ಒಮ್ಮೆಗೆ ತುರ್ತು ನಾವು ಅದನ್ನೊಂದು ಸ್ಪಷ್ಟವಾಗಿ ಗಮನಿಸಬೇಕು. ನೆಬುಲೈಸೇಷನ್ ತುರ್ತು ಮಕ್ಕಳಲ್ಲಿ ವಿಪರೀತವಾದ ಒಂದು ದಮ್ಮು ಕಟ್ಟುವುದಿದೆ ಅಂತ ಆದಾಗ ತುರ್ತು ಚಿಕಿತ್ಸೆಯಾಗಿ ಮಾತ್ರ ಅದನ್ನು ಬಳಸಬೇಕೆ ಹೊರತು ನೆಬುಲೈಸೇಷನ್ ಅಥವಾ ಇನ್ಹೇಲರ್ ಒಂದು ಪರ್ಮನೆಂಟ್ ಒಂದು ಚಿಕಿತ್ಸೆಯಾಗಿ ಅದನ್ನು ಬಳಸುವ ಅಂತಹ ಒಂದು ವಿಷಯ ಅಲ್ಲ. ಒಂದು ವಿಷಯ.
ಮತ್ತೆ ಅದಕ್ಕಿಂತಲೂ ನಾವು ಪ್ರಾಮುಖ್ಯ ಕೊಡಬೇಕಾದ್ದು ನಾವು ಅದನ್ನು ಆ ಮಗುವಿನಲ್ಲಿಯೇ ಅದರ ಆ ಒಂದು ಹೀಲಿಂಗ್ ಇದನ್ನು ನಿರ್ಮಾಣ ಮಾಡುವಂಥದ್ದು ತುಂಬ ಪ್ರಾಮುಖ್ಯ. ಈಗ ಮಕ್ಕಳಲ್ಲಿ ಕೆಮ್ಮು ಕಫ ಜ್ವರ ಬಂದಾಗ ನಾವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಕೆಲವು ಔಷಧಗಳಿದೆ. ಆದರೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಔಷಧಗಳು ಮಾಡಿಕೊಳ್ಬೋದು. ಆದರೆ ಆಯುರ್ವೇದ ತಜ್ಞ ವೈದ್ಯರನ್ನು ಸಂಪರ್ಕ ಮಾಡಿದಾಗ, ಈಗ ನೀವು ಒಮ್ಮೆ ಕನ್ಸಲ್ಟ್ ಮಾಡಿದರೆ ನಾವು ಅದನ್ನು ವಿಶ್ಲೇಷಣೆ ಮಾಡ್ತೇವೆ. ಯಾವುದು ಈಗ ನೋಡಿ, ನಾವು ಈಗ ಬ್ಲಡ್ ಟೆಸ್ಟ್, ಈಗ ಆಧುನಿಕ ತಂತ್ರಜ್ಞಾನದ ಸಹಕಾರವನ್ನು ನಾವು ಪಡ್ಕೊಳ್ತೇವೆ. IgE ಲೆವೆಲ್ ಅಂತ ಇದೆ, ಅಬ್ಸಲ್ಯೂಟ್ ಯುಸಿನೋಫಿಲ್ ಕೌಂಟ್ ಅಂತ ಇದೆ. ಈಗ ಇದು 2 ಜಾಸ್ತಿ ಉಂಟು, ಟೋಟಲ್ WBC ಕೌಂಟ್ ನಾರ್ಮಲ್ ಉಂಟು ಅಂತ ಆದರೆ ಆಗ ಸ್ಪಷ್ಟವಾಗಿ ಅದನ್ನು ನಾವು ಎಲರ್ಜಿ ಮಾರ್ಕರ್ ಅಂತ, ಅಂದರೆ ಎಲರ್ಜಿಯ ಕಾರಣದಿಂದ ಈ ರೀತಿ ಉಂಟಾಗ್ತದೆ ಅಂತೇಳಿ ನಾವು ತೀರ್ಮಾನ ಮಾಡಿ ನಾವು ಅದಕ್ಕೆ ಸೂಕ್ತವಾದ ಆಯುರ್ವೇದ ಚಿಕಿತ್ಸೆಯನ್ನು ನಾವು ಮಾಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಆದ ಕಾರಣ ಅಲ್ಲಿ ಮತ್ತೆ ಮತ್ತೆ ಯಾವಾಗ ಮಗು ಕೆಮ್ಮು ದಮ್ಮಿಗೆ ಒಳಗಾಗ್ತದೆ ಅದು ಮತ್ತೆ ಮರುಕಳಿಸಿದಾಗ ದೀರ್ಘಾವಧಿಯಲ್ಲಿ ಮಗುವಿನ ಶ್ವಾಸಕೋಶದ ಹಿಗ್ಗುವ ಕುಗ್ಗುವ ಸಾಮರ್ಥ್ಯದ ಮೇಲೆ ಅದು ಪರಿಣಾಮ ಉಂಟು ಮಾಡಿ ದೀರ್ಘಕಾಲೀನವಾದ ಅಸ್ತಮವನ್ನು ಮುಂದಿನ ಬದುಕಿನಲ್ಲಿ ಉಂಟು ಮಾಡಬಹುದು. ಆದ ಕಾರಣ ಇದಕ್ಕೆ ಪದೇ ಪದೇ ನಾವು ಆಂಟಿಬಯೋಟಿಕ್ ಕೊಡುವಂಥದ್ದು ಅಥವಾ ಯಾವುದೋ ಒಂದು ಸಪ್ರೆಷಂಟ್ ಔಷಧವನ್ನು ಕೊಡುವಂಥದ್ದು ಅದು ಅದರ ಶಾಶ್ವತ ಪರಿಹಾರ ಅಲ್ಲ. ಶಾಶ್ವತ ಪರಿಹಾರವನ್ನು ನಾವು ಆಯುರ್ವೇದ ರೀತಿಯಲ್ಲಿ ಕಂಡುಕೊಳ್ಳಬಹುದಾಗಿದೆ. ಮತ್ತು ಇದರಲ್ಲಿ ಕೂಡ ಬೇರೆ ಬೇರೆ ವೈದ್ಯರು ಅವರದ್ದೇ ಆದ ವಿಶ್ಲೇಷಣೆ ಮಾಡಿಕೊಂಡಿರ್ತಾರೆ. ಮತ್ತು ಮಗು ತುಂಬ ಈಗ 16 ವರ್ಷದ ಒಳಗಿನ ಅಥವಾ ಸಣ್ಣ ಮಗುವಾಗಿದ್ದರೆ ನಾವು ಸ್ವರ್ಣಪ್ರಾಶನ ಅಂತ ಆಯುರ್ವೇದದಲ್ಲಿ ಇದೆ. ಆ ಸ್ವರ್ಣಪ್ರಾಶನವನ್ನು ನಾವು ಅಡ್ವೈಸ್ ಮಾಡ್ತೇವೆ. ಸ್ವರ್ಣಪ್ರಾಶನವನ್ನು ದಿನಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 3 ಬಿಂದು ಇದನ್ನು ನಿರಂತರವಾಗಿ ದಿನನಿತ್ಯ ಹಾಕ್ತಾ ಬರುವಂಥದ್ದು. ಹುಟ್ಟಿದಂದಿನಿಂದ 16 ವರ್ಷದವರೆಗೆ ಇದನ್ನು ಹಾಕುವಂಥದ್ದು. ಆದರೆ ನಾವು ಸ್ವರ್ಣಪ್ರಾಶನ ಶುರು ಮಾಡಿ 4 ದಿನದಲ್ಲಿ ನಾವು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಾರ್ದು. ನಾವು ಡಬ್ಬಕ್ಕೆ ಕಾಣಿಕೆ ಹಾಕಿ ಮಾರನೇ ದಿನವೇ ಮುಚ್ಚಳ ತೆಗೆದು ಇದು ತುಂಬಿತಾ ಅಂತ ನೋಡಿದಾಗೆ ಆಗ್ತದೆ. ಅದರ ದೀರ್ಘಾವಧಿಯ ಪರಿಣಾಮವನ್ನು ಮಗುವಿನ ಇಮ್ಯುನಿಟಿಯ ಮೇಲೆ ನಾವು ನಿರೀಕ್ಷಿಸಬೇಕಾಗ್ತದೆ. ಈ ಸ್ವರ್ಣಪ್ರಾಶನ ಕೂಡ ಮಗುವಿಗೆ ಪ್ರಾಯ ಎಷ್ಟು? ಮಗುವಿಗೆ ಪ್ರಾಯ ಅವರು ಕಟ್ ಮಾಡಿದ್ರು ಸರ್, ಕಾಲ್ ಕಟ್ಟಾಯ್ತು ಅಂತ. ಆದರೆ ನೀವು ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಮಗುವಿಗೆ ಸ್ವರ್ಣಪ್ರಾಶನವನ್ನು ಆರಂಭ ಮಾಡಿದೆ. ಈಗ ನಮ್ಮಲ್ಲಿ ನಾವು ಪ್ರಸಾದಿನಿ ಅವರು ಕಾಮೆಂಟ್ ಮೂಲಕ ನಮಗೆ ಮಾಡಬಹುದು, ಪ್ರಾಯ ಎಷ್ಟು ಅಂತ ಕಾಮೆಂಟ್ ಮಾಡಿ ಸಂಪರ್ಕಿಸಬಹುದು, ನಮ್ಮ ದೂರವಾಣಿಗೆ ಸಂಪರ್ಕ ಮಾಡಬಹುದು. ಅದರಲ್ಲಿ ನಾವು ಕೊಡ್ತೇವೆ ಸ್ವರ್ಣಪ್ರಾಶನವನ್ನು. ನಮ್ಮ ಪ್ರಸಾದಿನಿ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ಈಗ ಮಕ್ಕಳಿಗೆ ಈ ರೀತಿಯ ಸಮಸ್ಯೆ ಕೊಟ್ಟು ಬಹಳ ಯಶಸ್ವಿಯಾದ ಒಂದು ಫಲಿತಾಂಶವನ್ನು ಕೂಡ ಕಂಡಿದ್ದೇವೆ. ಅದು ವೈಜ್ಞಾನಿಕ ಕೂಡ. ಓಕೆ ಸರ್, ಸ್ವರ್ಣಪ್ರಾಶನದ ಬಗ್ಗೆ ಮಾತಾಡುವ. ಅದಕ್ಕಿಂತ ಮೊದಲು ವಾಸುದೇವ ಮೂರ್ತಿ ಅವರು ವೆರಿ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಫ್ರಮ್ ದ ಡಾಕ್ಟರ್ ಅಂತ ಹಾಕಿದ್ದಾರೆ. ಬಾಲಕೃಷ್ಣ ಕೆ ಅವರು ವೆರಿ ಗುಡ್ ಪ್ರೋಗ್ರಾಮ್ ಅಂತ ಹಾಕಿದ್ದಾರೆ. ಬಾಲಕೃಷ್ಣ ಕೆ ಅವರು ಈಗ ಆಗಾಗ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತದೆ, ಇದಕ್ಕೇನು ಪರಿಹಾರ ಅನ್ನುವಂಥದ್ದನ್ನು ಕೂಡ ಕಾಮೆಂಟ್ ಮಾಡಿದ್ದಾರೆ. ಆದರೆ ಬೆನ್ನು ನೋವು ಯಾರಿಗೆ ಅನ್ನುವಂಥದ್ದು ಹಾಕಿಲ್ಲ. ಅದರಿಂದ ಅವರು ಮತ್ತೆ ಕಾಮೆಂಟ್ ಮಾಡಬೇಕು, ಬೆನ್ನು ನೋವು ಯಾರಿಗೆ, ಮಕ್ಕಳಿಗ ಏನು ಎತ್ತ ಅಂತ ಸ್ವಲ್ಪ ನಾನು ಕಮೆಂಟ್ ಮೂಲಕವೇ ನಾನು ಮತ್ತೆ ಉತ್ತರ ಕೊಡ್ತೇನೆ. ಯಾಕಂದ್ರೆ ಇವತ್ತಿನ ವಿಷಯ ಮಕ್ಕಳಲ್ಲಿ ಕಂಡುಬರುವ ಶೀತ ಸಮಸ್ಯೆ ಆದ್ರಿಂದ ಅದು ಕಮೆಂಟ್ ಹಾಕಿದ್ರೆ ನಾವು ಮತ್ತೆ ಅದನ್ನು ಉತ್ತರಿಸ್ತೇವೆ. ಓಕೆ, ಸ್ವರ್ಣಪ್ರಾಶ ಯಾವಾಗ ಶುರು ಮಾಡಬೇಕು ಸರ್, ಎಂದ್ರೇನು? ಬಹಳ ಒಳ್ಳೆಯ ಪ್ರಶ್ನೆ. ಸ್ವರ್ಣಪ್ರಾಶ ನಾವು ಮಗು ಹುಟ್ಟಿದಂದಿನಿಂದ 16 ವರ್ಷದವರೆಗೆ ಕೊಡುವಂತಹ ಒಂದು ಅಡ್ವೈಸ್ ಅನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. 16 ವರ್ಷದವರೆಗೆ. ಈಗ ಹುಟ್ಟಿದಂದಿನಿಂದ ಅಂತ ಹೇಳಿದ್ರೆ ನಮಗೆ ಅರಿವು ಬಂದ ನಂತರ, ಈಗ 4ನೇ ವರ್ಷಕ್ಕೆ ಸ್ವರ್ಣಪ್ರಾಶದ ವಿಷಯ ಗೊತ್ತ, ಯಾವ ಹಂತದಲ್ಲೂ ಕೂಡ ಈ ಸ್ವರ್ಣಪ್ರಾಶನವನ್ನು ನಾವು ಮಗುವಿಗೆ ಆರಂಭ ಮಾಡಬಹುದು, ಯಾವ ಹಂತದಲ್ಲೂ ಆರಂಭ ಮಾಡಬಹುದು. 16 ವರ್ಷದವರೆಗೆ ಸ್ವರ್ಣಪ್ರಾಶ ಕೊಡಬಹುದು. 16 ವರ್ಷದವರೆಗೆ ಕೊಡ್ಬೋದು. ಈಗ ಇಂಥದ್ದೇ ದಿನ ಏನಾದರೂ ಕೊಡಬೇಕು ಅಂತ ಏನಾದರೂ ಇದೆಯಾ? ಇಲ್ಲ, ನಿಜವಾಗಿ ಆ ರೀತಿ ಇಲ್ಲ. ಆದರೆ ಈಗ ಪ್ರಚಲಿತವಾಗಿ ಪುಷ್ಯ ನಕ್ಷತ್ರದ ದಿನ ಅಂತೇಳಿ ಬಹಳಷ್ಟು ಜನ ಶುರು ಮಾಡಿಕೊಂಡಿದ್ದಾರೆ. ಆದರೆ ಪುಷ್ಯ ನಕ್ಷತ್ರದ ದಿನವೇ ಶುರು ಮಾಡಬೇಕು ಅಥವಾ ಪುಷ್ಯ ನಕ್ಷತ್ರದ ದಿನವೇ ಮಾತ್ರವೇ ಈ ಸ್ವರ್ಣಪ್ರಾಶ ಕೊಡಬೇಕು ಅಂತೇಳಿ ಕೂಡ ಅಲ್ಲ. ಮತ್ತು ಕೇವಲ ಪುಷ್ಯ ನಕ್ಷತ್ರದ ದಿನ ಮಾತ್ರ ಒಂದು ದಿವಸ ಕೊಟ್ಟ ಮಾತ್ರಕ್ಕೆ ಖಂಡಿತವಾಗಿ ಸ್ವರ್ಣಪ್ರಾಶದ ಪೂರ್ಣ ಪ್ರಯೋಜನ ಸಿಕ್ಕುವುದಿಲ್ಲ. ಯಾಕೆಂತ ಕೇಳಿದರೆ ಇದು ಒಂದು ನಾವು ವಿದೇಶೀಯ ವ್ಯಾಕ್ಸಿನೇಷನ್ನ ಒಂದು ಅನುಕರಣೆ ಹಾಗೆ ಅದು ಅನುಸಂಧಾನ ಆಚರಣೆ ಆಗ್ತಾ ಇದೆ. ಸ್ವರ್ಣಪ್ರಾಶನ ನಿಜವಾಗಿ ದಿನನಿತ್ಯ ಕೊಡಬೇಕಾದದ್ದು ಅಂತ. 3 ಬಿಂದು ಅದು ಸರಿಯಾಗಿ ತಯಾರು ಮಾಡಿದ ಸ್ವರ್ಣಪ್ರಾಶನವನ್ನು 3 ಬಿಂದು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಆ ಸ್ವರ್ಣಪ್ರಾಶ ಹಾಕಿದ ನಂತರ ಅರ್ಧ ಗಂಟೆ ನಂತರ ಮತ್ತು ಅರ್ಧ ಗಂಟೆ ಮೊದಲು ಮಗುವಿಗೆ ಹೊಟ್ಟೆಗೆ ಯಾವ ಆಹಾರವನ್ನು ಕೊಡಬಾರದು. 365 ದಿನ 365 ದಿನ ಅದು ಕೊಡಬೇಕು. 16 ವರ್ಷ ತನಕ ಕೊಡಬಹುದು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ದಿನಕ್ಕೆ 3 ಬಿಂದು 3 ಡ್ರಾಪ್ಸ್ ಕೊಡಬಹುದು.
ಈಗ ಅದರಿಂದ ಏನಾದರೂ ತೊಂದರೆ ಇದೆಯಾ? ಸ್ವರ್ಣಪ್ರಾಶನದಿಂದ ಕೊಡುವುದರಿಂದ ಏನು ಬಾಧೆ ಇಲ್ಲ, ಮತ್ತು ಅದು ಬಾಧೆ ಇದ್ದದ್ದು ಹೋಗ್ಲಿಕ್ಕೆ ಅದರಿಂದ ಪ್ರಯೋಜನಗಳು ತುಂಬ ಇದೆ. ಒಂದು ಅದು ಇಮ್ಯುನಿಟಿ ಬೂಸ್ಟರ್, ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹಿಗ್ಗಿಸ್ತದೆ, ಹೆಚ್ಚಿಸ್ತದೆ. ಮತ್ತೊಂದು ಮಗುವಿನ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಪ್ರಮೋಟ್ ಮಾಡ್ತದೆ, ಉತ್ತಮಗೊಳಿಸ್ತದೆ. ಮತ್ತು ಅಗ್ನಿ ದೀಪನ ಅಂದರೆ ಮಗುವಿನ ಡೈಜೆಸ್ಟಿವ್ ಪವರ್ ಅಂದರೆ ಹೊಟ್ಟೆ ಹಸಿವಿನ ಶಕ್ತಿಯನ್ನು ಹೆಚ್ಚಿಸ್ತದೆ. ಮತ್ತು ಮಗುವಿನಲ್ಲಿ ಅಲರ್ಜಿ ಸಮಸ್ಯೆ ಆಗಾಗ ಬರುವುದಿದ್ರೆ ಅದನ್ನು ಕೂಡ ಅದು ನಿವಾರಣೆ ಮಾಡ್ತದೆ. ಕೇವಲ 1-2 ದಿನದಲ್ಲಿ ಅಂತ ನಾವು ಹೇಳ್ತಾ ಇಲ್ಲ, ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಅದನ್ನು ಉಪಯೋಗಿಸಿದಾಗ ಆ ಫಲಿತಾಂಶವನ್ನು ನಾವು ಕಾಣಬಹುದಾಗಿದೆ. ನೀವೀಗ ಅಪಾಯ ಅಂತ ಹೇಳಿದ್ರಿ, ಅಪಾಯ ಖಂಡಿತ ಇಲ್ಲ, ಆದರೆ ಅಪಾಯದ ಬಗ್ಗೆ ಏನಾದರೂ ತಪ್ಪು ಕಲ್ಪನೆ ಇದ್ದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬಹುದು. ಓಕೆ, ಈ ಗೋಲ್ಡ್ ಹೆವಿ ಮೆಟಲ್ ಅಂತ ಹೇಳ್ತಾರೆ, ಏನಾದರೂ ಹಾನಿ ಆಗ್ಬೋದಾ ಅಂತ? ಇದು ಸಾಮಾನ್ಯವಾಗಿ ಕೆಲವರಲ್ಲಿ ಎಜುಕೇಟೆಡ್ ವರ್ಗ ಇದರಲ್ಲಿ ಇರುವಂಥ ಒಂದು ಪ್ರಶ್ನೆ. ಯಾಕೆಂದರೆ ಹೆವಿ ಮೆಟಲ್ ಅಂತ ಹೇಳುವಂಥದ್ದು ಅದು ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಯಾವುದೇ ಇರ್ಬೋದು. ಆ ಹೆವಿ ಮೆಟಲ್ ಇದು ಲೋಹ, ಇದು ದೇಹಕ್ಕೆ ಹಾನಿಕಾರಕ, ಇದು ಪಾಯ್ಸನಸ್ ಅಂತ ಹೇಳಿ ಕೆಲವು ಜನ ಅದರ ಬಗ್ಗೆ ಆಕ್ಷೇಪ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ನೋಡಿದರೆ ಇದು ಖಂಡಿತ ಅಲ್ಲ. ಇದು ಯಾವ ಮೆಟಲನ್ನು ಕೂಡ, ಗೋಲ್ಡ್ ಸ್ವರ್ಣ ಅಂತ ಹೇಳಿ ಇರುವಂಥದ್ದನ್ನು ಇಲ್ಲಿ ನಾವು ಸ್ವರ್ಣ ಭಸ್ಮ ಅಂತೇಳಿ ಅದನ್ನು ಶೋಧನ ಮಾರಣ ಬೇರೆ ಬೇರೆ ಒಂದು ಪ್ರೊಸೆಸ್ಸಿಂಗಿಗೆ ಅದನ್ನು ಅಷ್ಟು ಸಂಸ್ಕರಿಸಿ, ಅದು ಈಗಿನ ವೈಜ್ಞಾನಿಕ ಪರಿಭಾಷೆಯಲ್ಲಿ ಹೇಳುವುದಿದ್ದರೆ ಅದು ನ್ಯಾನೋ ಪಾರ್ಟಿಕಲ್ ಆಗ್ತದೆ. ಅದರ ಒರಿಜಿನಲ್ ಮೆಟಾಲಿಕ್ ಫಾರ್ಮಲ್ಲಿ ಅದು ಇರುವುದಿಲ್ಲ, ಅದು ನ್ಯಾನೋ ಪಾರ್ಟಿಕಲ್ ಆಗ್ತದೆ. ಆ ನ್ಯಾನೋ ಪಾರ್ಟಿಕಲ್ ಆದಾಗ ಅದು ವಿಷ ಆಗುವುದಿಲ್ಲ, ಅದು ಅಮೃತ ಆಗ್ತದೆ ಸ್ವರ್ಣ ಅಂತ ಹೇಳುವಂಥದ್ದು. ಆದ ಕಾರಣ ಸ್ವರ್ಣಪ್ರಾಶನದ ಒಂದು ಕಾನ್ಸೆಪ್ಟ್ ಅದು ನಾನು ಹೇಳುವುದಿದ್ರೆ ಅದೊಂದು ಏನ್ಷಂಟ್ ನ್ಯಾನೋ ಟೆಕ್ನಾಲಜಿ. ಲೋಹವನ್ನು ಒಂದು ನ್ಯಾನೋ ಪಾರ್ಟಿಕಲ್ ಮಾಡುವಂತಹ ಒಂದು ಪ್ರೊಸೆಸಿಂಗ್ ಇದೆ, ಭಾರತೀಯ ರಸಾಯನಶಾಸ್ತ್ರದ ಒಂದು ಅದ್ಭುತ ಪ್ರತಿಭೆ ಅದು. ಹಿಂದಿನ ಕಾಲದಲ್ಲಿ, ಆ ಕಾಲದಲ್ಲಿ ಅದನ್ನು ನ್ಯಾನೋ ಪಾರ್ಟಿಕಲ್, ಈಗ ಅದನ್ನು ಆ ಪ್ರೊಸೆಸಿಂಗ್ ಮಾಡಿ ಅದನ್ನು ಟೆಸ್ಟ್ ಮಾಡಿದರೆ ಲ್ಯಾಬಿನಲ್ಲಿ ಅದು ನ್ಯಾನೋ ಪಾರ್ಟಿಕಲ್ ರೂಪದಲ್ಲಿ ಇರ್ತದೆ. ಈಗ ಬಹಳಷ್ಟು ಕಂಪನಿಗಳು, ಉತ್ತಮವಾದ ಕಂಪನಿಗಳು ಅದನ್ನು ಆ ಟೆಸ್ಟ್ ಮಾಡಿಯೇ ಆ ಸ್ವರ್ಣ ಭಸ್ಮವನ್ನು ಮಾರುಕಟ್ಟೆಗೆ ಬಿಡ್ತಾರೆ. ಆ ರೀತಿಯ ಒಂದು ಅದ್ಭುತವಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನು ಉಪಯೋಗಿಸುವಂಥ ವೈಜ್ಞಾನಿಕ ಮತ್ತು ಈ ಆಯುರ್ವೇದ ಇದರೊಂದು ತಾಂತ್ರಿಕತೆ, ಇದರ ಒಂದು ಸಮ್ಮೇಳ ಇದೆಯಲ್ಲ, ಇದು ಖಂಡಿತವಾಗಿ ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಡ್ತದೆ. ಆದ ಕಾರಣ ಯಾವತ್ತಿಗೂ ಕೂಡ ಸ್ವರ್ಣ ಅಥವಾ ಗೋಲ್ಡ್ ಅನ್ನುವಂಥ ಹೆವಿ ಮೆಟಲ್ ಇದು ಹಾನಿಕಾರಕ, ಇದು ಕಿಡ್ನಿ ಹಾಳಾಗ್ತದೆ, ಆ ರೀತಿಯ ತಪ್ಪು ಕಲ್ಪನೆ ಇದು ಖಂಡಿತವಾಗಿ ಒಂದು ತಪ್ಪು ಕಲ್ಪನೆ ಮತ್ತು ಕೆಲವರನ್ನು ಇದು ಹಾದಿ ತಪ್ಪಿಸುವಂಥ ವಿಷಯ ಕೂಡ. ಆದ ಕಾರಣ ಸ್ವರ್ಣಪ್ರಾಶ ಅಥವಾ ಸ್ವರ್ಣ ಎನ್ನುವಂಥದ್ದು ಅದು ಆರೋಗ್ಯಕ್ಕೆ ಉಪಕಾರಕವಾದ ರೀತಿಯಲ್ಲಿ ಈ ಸ್ವರ್ಣಪ್ರಾಶನದಲ್ಲಿ ಇರ್ತದೆ. ಮತ್ತು ಅದನ್ನು ವೈದ್ಯರು ವಿವೇಚನೆಯಿಂದ ಬಳಸಬೇಕಂದ್ರೆ ಒಳ್ಳೆಯ ಕಂಪನಿ, ಉತ್ತಮವಾಗಿ ಅದನ್ನು ವೈಜ್ಞಾನಿಕವಾಗಿ ತಯಾರು ಮಾಡಿದ ಉತ್ತಮ ಕಂಪನಿಯ ಆ ಸ್ವರ್ಣ ಭಸ್ಮ ಅಥವಾ ಸ್ವರ್ಣದ ಆ ಪೌಡರನ್ನು, ಫಾರ್ಮನ್ನು, ಸತ್ವವನ್ನು ಉಪಯೋಗಿಸುವುದು ಅದು ವೈದ್ಯನ ಜವಾಬ್ದಾರಿ. ಓಕೆ, ಇನ್ನೊಂದು ಕರೆ ಇದೆ, ನರೇಶ್ ಕಬಕದಿಂದ. ಹೇಳಿ ನರೇಶ್. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಡಾಕ್ಟರ್ ಹತ್ರ ಪ್ರಶ್ನೆ ಕೇಳಲಿಕ್ಕಿತ್ತು. ಹೇಳಿ ಸರ್. ಈಗ ಸರ್ ಅಲರ್ಜಿ, ಈ ಧೂಳಿಂದೆಲ್ಲ ಅಲರ್ಜಿ ಬರ್ತದೆ ಸರ್ ಮಕ್ಕಳಿಗೆ. ಹೌದು. ಮತ್ತೆ ಈ ಕೆಲವು ಮರ ಗಿಡಗಳಿಂದ ಏನಾದ್ರು ಅಂದ್ರೆ ಕೆಲವು ಗಿಡಗಳಿಂದ ಅಲರ್ಜಿ ಉಂಟಾಗುದುಂಟ ಸರ್. ನಮ್ಮಲ್ಲಿ ಹಾಗೆ ಒಂದು ಮಗುವಿಗೆ ಒಂದು ಸಮಸ್ಯೆ ಆದಾಗ ಹಾಗೆ ಹೇಳಿದ್ರು. ಹಾಗೇನಾದ್ರು ಅಲರ್ಜಿಗೆ ಬೇರೆ ಏನಾದ್ರು ಧೂಳು ಮತ್ತು ಇದು ಬಿಟ್ಟು ಬೇರೆ ಏನಾದ್ರು ಐಟಮ್ಗಳು ಕಾರಣ ಆಗ್ತದೆ ಸರ್? ಈಗ ಅಲರ್ಜಿ ಅಂತ ಹೇಳಿದ್ರೆ ಅದು ಒಂದು ರೀತಿಯ, ನೀವು ಹೇಳಿದ ಪ್ರಶ್ನೆಗೆ ಒಂದು ಗಾದೆ ಹೇಳುವುದಿದ್ರೆ ನಮ್ಮ ವೈದ್ಯಕೀಯ ಪುಸ್ತಕದಲ್ಲಿ ಇರುವುದದು ಎನಿಥಿಂಗ್ ಅಂಡರ್ ದ ಸನ್ ಕ್ಯಾನ್ ಬಿ ಅಲರ್ಜಿಕ್ ಅಂತ. ಸೂರ್ಯನ ಅಡಿಯಲ್ಲಿರುವ ಯಾವುದೇ ವಸ್ತು ಒಬ್ಬನಿಗೆ ಅಲರ್ಜಿ ಆಗಬಹುದು. ಈಗ ಒಬ್ಬನಿಗೆ ಅಲರ್ಜಿ ಆದದ್ದು ಇನ್ನೊಬ್ಬನಿಗೆ ಅಲರ್ಜಿ ಆಗಬೇಕು ಅಂತಿಲ್ಲ. ಅದು ಆ ವ್ಯಕ್ತಿಯ ದೇಹ ಪ್ರಕೃತಿ ಮತ್ತು ಅವನ ಜೆನೆಟಿಕ್ ಅನುವಂಶೀಯವಾದ ಒಂದು ಮೇಕಪ್ಪು ಮತ್ತು ಅವನ ದೇಹ ಆ ಒಂದು ಪರಿಸರಕ್ಕೆ ಹೇಗೆ ಸ್ಪಂದಿಸ್ತತೆ ಎನ್ನುವುದರ ಮೇಲೆ ಅಲರ್ಜಿ ತೀರ್ಮಾನ ಆಗ್ತದೆ. ಕೆಲವರಿಗೆ ಕೆಲವು ಆಹಾರ ಅಲರ್ಜಿ ಆಗ್ಬೋದು, ಕೆಲವರಿಗೆ ಗಾಳಿಯಲ್ಲಿ ಬರುವಂಥ ಈ ಹೂವಿನ ಪರಾಗ ಅದು ಅಲರ್ಜಿ ಆಗ್ಬೋದು, ಕೆಲವು ಮರಗಿಡಗಳು ಅಥವಾ ಗಿಡದ ಎಲೆಗಳು ಅಲರ್ಜಿ ಆಗ್ಬೋದು, ಈ ಕೆಲವರಿಗೆ ಹಾಲೆ ಅಲರ್ಜಿ ಆಗ್ಬೋದು, ಕೆಲವರಿಗೆ ಸೂರ್ಯನ ಬಿಸಿಲೇ ಅಲರ್ಜಿ ಆಗ್ಬೋದು, ಸನ್ ಅಲರ್ಜಿ ಅಂತ ನಾವು ಹೇಳ್ತೇವೆ. ಆದ ಕಾರಣ ಯಾವುದೇ ವಸ್ತು ಅಲರ್ಜಿ ಆಗ್ಬೋದು. ಮತ್ತು ವೈದ್ಯರಿಗೆ ಕೂಡ ಇದೊಂದು ಸವಾಲಿನ ಸಂಗತಿ. ಯಾವುದು ಈ
ವ್ಯಕ್ತಿಯಲ್ಲಿ ಎಲರ್ಜಿ ಉಂಟು ಮಾಡ್ತದೆ ಅಥವಾ ಒಂದು ಮಗುವಿನಲ್ಲಿ ಈ ಎಲರ್ಜಿ ಉಂಟು ಮಾಡ್ತದೆ ಅಂತ ಹೇಳುವಂಥದ್ದು ಬಹಳಷ್ಟು ನಾವು ಸ್ಟ್ಯಾಂಡರ್ಡ್ ಆಗಿರುವಂಥ ವಿಷಯಗಳನ್ನು ಪರಿಶೀಲನೆ ಮಾಡ್ತೇವೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಗುರುತಿಸಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಇಲ್ಲಿ ನಾವು ಯಾವುದು ಎಲರ್ಜಿ ಉಂಟು ಮಾಡ್ತದೆ ಎನ್ನುವಷ್ಟೇ ತೀವ್ರವಾಗಿ ಯಾಕೆ ಈ ವ್ಯಕ್ತಿಯಲ್ಲಿ ಈ ಮಗುವಿನಲ್ಲಿ ಎಲರ್ಜಿ ಸಮಸ್ಯೆ ಕಾಣಿಸಿಕೊಂಡಿದೆ, ಮಗುವಿನ ಆಹಾರ ಪದ್ಧತಿಯೋ ಅಥವಾ ಮಗುವಿನ ಸುತ್ತ ವಾತಾವರಣ, ಅದು ಬೆಳೆದ ಒಂದು ರೀತಿಯ ಶೈಲಿಯ ಪ್ರಭಾವವು, ಜೀವನ ಶೈಲಿಯ. ಈಗ ನಾನಾಗ ಒಂದು ಉದಾಹರಣೆ ಹೇಳಿದೆ, ಯಾರಲ್ಲಿ ಆ್ಯಂಟಿಬಯೋಟಿಕ್ ಅತಿ ಬಳಕೆ ಆಗ್ತದೆ ಯಾವ ಮಗುವಿನಲ್ಲಿ, ಆ ಮಗು ಮುಂದೆ ಎಲರ್ಜಿ ಸಮಸ್ಯೆಗೆ ಒಳಗಾಗ್ತದೆ ಅಂತ, ಎಲರ್ಜಿ ಕಫ ಉಂಟಾಗ್ತದೆ ಅಂತ. ಇದು ಬಹಳ ಅಧ್ಯಯನ ಮಾಡಿ ಒಬ್ಬ ವೈದ್ಯ ವಿಜ್ಞಾನಿ ಪ್ರಕಟಪಡಿಸಿದಂತಹ ಸಂಗತಿ. ಮತ್ತು ಯಾವ ಮಕ್ಕಳು ಪರಿಸರದೊಟ್ಟಿಗೆ ಚಿಕ್ಕದಿರುವಾಗ ಬೆಳೆಯುವ ಹಂತದಲ್ಲಿ ಶಿಶುತನದಲ್ಲಿ ಪರಿಸರದೊಟ್ಟಿಗೆ ನೇರ ಸಂಪರ್ಕದಲ್ಲಿ ಬರುವುದಿಲ್ಲ, ಮಣ್ಣಿನ ಸಂಪರ್ಕಕ್ಕೆ ಉಂಟಾಗುವುದಿಲ್ಲ, ಆ ಮಕ್ಕಳಲ್ಲಿ ನೋಡಿ, ವಿದೇಶದಲ್ಲಿ ಒಂದು ದೇಶ ಇದೆ, ಆ ದೇಶದ ಹೆಸರು ನನಗೆ ನೆನಪಾಗ್ತಿಲ್ಲ, ಅಲ್ಲಿ ಮಕ್ಕಳು ನಡೆದಾಡಲಿಕ್ಕೆ ಕಲಿಯುವುದು ದನದ ಹಟ್ಟಿಯಲ್ಲಿ ಅಂತ, ಗದ್ದೆಗಳಲ್ಲಿ ಅಂತ. ಆ ದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಎಲರ್ಜಿ ರೋಗಿಗಳು, ಎಲರ್ಜಿ ಇರುವಂಥ ದೇಶ ಅಂದರೆ ಆ ದೇಶ ಅಂತೆ. ಹಾಗಾಗಿ ನಾವು ಎಲರ್ಜಿಯ ಒಂದು ವಿಷಯ ತೆಗೆದುಕೊಂಡ್ರೂ ಕೂಡ ಎಲ್ಲ ಹಿನ್ನೆಲೆಯನ್ನು ಒಳಗೊಂಡು ನಾವು ಯೋಚನೆ ಮಾಡಬೇಕಾಗ್ತದೆ. ಕೇವಲ ಒಂದು ಎಲರ್ಜಿ ಆಗ್ತದೆ ಅಂತ ಆ ಮಗು ಎಲ್ಲ ಆಹಾರ ಪದ್ಧತಿ, ಜೀವನ ಪದ್ಧತಿ ಎಲ್ಲವನ್ನು ಅನುಕೂಲ ಮಾಡಿಕೊಂಡು, ಮತ್ತು ತಾಯಿಯ ಆಹಾರ, ಮಗುವಿಗೆ ಹಾಲು ಉಣಿಸ್ತಾ ಇದ್ದರೆ ಆ ಮಗುವಿಗೆ ತಾಯಿ ಏನು ತೆಗೆದುಕೊಳ್ತಾ ಇದ್ದಾರೆ ಆಹಾರ ಅಂತ ಹೇಳುವುದನ್ನು ಕೂಡ, ಹಾಲು ಉಣಿಸುವ ತಾಯಂದಿರಲ್ಲಿ ಅದನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಎದೆ ಹಾಲಿನ ಮಹತ್ವದ ಬಗ್ಗೆಯೂ ಈಗಲೇ, ಎದೆ ಹಾಲಿನ ಮಹತ್ವದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಚಿಕ್ಕದಿರುವಾಗ ಯಾರಿಗೆ ಸರಿಯಾಗಿ ಎದೆ ಹಾಲು ಮಕ್ಕಳಿಗೆ ಸಿಗ್ತದೆ, ಆ ಮಕ್ಕಳು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರ್ತದೆ ಮತ್ತು ಅವರು ಎಲರ್ಜಿ ಸಮಸ್ಯೆಗೆ ಹೆಚ್ಚು ಒಳಗಾಗುವುದಿಲ್ಲ. ಯಾಕೆಂತ ಕೇಳಿದರೆ, ನೇರವಾಗಿ ಎದೆ ಹಾಲು ಈಗ ಬಾಟಲಿ ಹಾಲು ಕುಡಿಯುವುದಕ್ಕೂ ಮಗುವಿನ ತಾಯಿ ಎದೆ ಹಾಲು ಕುಡಿಯುವುದಕ್ಕೂ ವ್ಯತ್ಯಾಸ ಬರ್ತದೆ. ತಾಯಿಯ ಎದೆ ಹಾಲು ಕುಡಿಯುವಾಗ ಎದೆ ಹಾಲಿನ ಜೊತೆಗೆ ನಮ್ಮ ದೇಹಕ್ಕೆ ಉಪಕಾರ ಮಾಡುವಂಥ ಬ್ಯಾಕ್ಟೀರಿಯಾಗಳು ಕೂಡ ಮಗುವಿನ ಕರುಳನ್ನು ಸೇರ್ತದೆ. ಮತ್ತು ಎದೆ ಹಾಲಿನಲ್ಲಿ ಒಲಿಗೋಸ್ಯಾಕರೈಡ್ಸ್ ಅಂತ ಇದೆ ಅಂಶಗಳು. ಈ ಒಲಿಗೋಸ್ಯಾಕರೈಡ್ಸ್ ಅಂತ ಹೇಳುವಂಥದ್ದು ಮಕ್ಕಳ ಕರುಳಿನಲ್ಲಿರುವ ಉಪಕಾರ ಮಾಡುವ ಬ್ಯಾಕ್ಟೀರಿಯಾಗಳು, ಜೀವಕ್ಕೆ ಪುಷ್ಟಿ ಕೊಡುವಂಥ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಆಗಿರ್ತದೆ. ಆದ ಕಾರಣ ಆ ಒಲಿಗೋಸ್ಯಾಕರೈಡ್ಸ್ ಹೋಗುವುದರಿಂದ ಮಕ್ಕಳ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು, ಉಪಕಾರ ಮಾಡುವ ಬ್ಯಾಕ್ಟೀರಿಯಾಗಳು ಉತ್ತಮ ಸ್ಥಿತಿಯಲ್ಲಿ ಇರ್ತದೆ. ಆದ ಕಾರಣ ಮಗುವಲ್ಲಿ ಎಲರ್ಜಿ ಸಮಸ್ಯೆ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಇನ್ನೊಂದು ಲ್ಯಾಕ್ಟೋಫೆರಿನ್ ಅಂತ ಇದೆ. ಲ್ಯಾಕ್ಟೋಫೆರಿನ್ ಅಂತ ಒಂದು ಪ್ರೋಟೀನ್ ತಾಯಿ ಎದೆ ಹಾಲಲ್ಲಿ ಇರುವಂಥದ್ದು. ಇದು ಕಬ್ಬಿಣವನ್ನು ಆಕರ್ಷಣೆ ಮಾಡುತ್ತೆ, ಕಬ್ಬಿಣವನ್ನು ಬಳಸಿಕೊಳ್ತದೆ. ಆದ ಕಾರಣ ಕಬ್ಬಿಣವನ್ನು ಉಪಯೋಗ ಮಾಡಿಕೊಂಡು, ಕಬ್ಬಿಣವನ್ನು ಉಪಯೋಗ ಮಾಡಿಕೊಂಡು ಯಾವ ಬ್ಯಾಕ್ಟೀರಿಯಾಗಳು ಬದುಕ್ತದೆ, ಆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ತೊಂದರೆ ಉಂಟು ಮಾಡುವಂಥ, ಕಾಯಿಲೆ ಉಂಟು ಮಾಡುವಂಥ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಮಗುವಿನ ದೇಹದಲ್ಲಿ ಆಗುವುದಿಲ್ಲ. ಆ ಲ್ಯಾಕ್ಟೋಫೆರಿನ್ ಮತ್ತು ಎಷ್ಟೋ ಈ ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂದರೆ ರೋಗ ಆಂಟಿಬಾಡಿಗಳು, ಅಂದರೆ ಈ ನಮ್ಮ ರೋಗ ಉಂಟು ಮಾಡುವಂತಹ ಸಂಗತಿಗಳನ್ನು ನಿರ್ನಾಮ ಮಾಡುವಂಥ ಸಂಗತಿಗಳು ತಾಯಿಯ ಹಾಲಲ್ಲಿ ಇರ್ತದೆ. ಅದು ಎಲ್ಲವೂ ಕೂಡ ಸೇರಿಕೊಂಡು ಎದೆಹಾಲು ಸರಿಯಾಗಿ ಯಾವ ಮಗುವಿಗೆ ಸಿಕ್ಕಿದೆ, ಆ ಮಗು ಎಲರ್ಜಿಯ ಸಮಸ್ಯೆ ಅಥವಾ ರೋಗ ನಿರೋಧಕ ಶಕ್ತಿಯ ಕೊರತೆಯನ್ನು ಅನುಭವಿಸುವುದು ತುಂಬ ಕಡಿಮೆ. ಕೆಲವೊಂದು ಅಪವಾದಗಳಿರ್ಬೋದು, ಅದಕ್ಕೆ ಬೇರೆ ಕಾರಣಗಳು ಇರ್ಬೋದು. ಹಾಗಾಗಿ ಎಲ್ಲವನ್ನು ಸಮಗ್ರವಾಗಿ ನಾವು ನೋಡಿ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಮತ್ತು ನೀವೀಗ ಹೇಳಿದಂಥ ಸಮಸ್ಯೆ ಇದ್ದುದೇ ಆದಲ್ಲಿ ಖಂಡಿತವಾಗಿ ತಾವು ಕನ್ಸಲ್ಟ್ ಮಾಡಿ ತಮಗೆ ಸರಿಯಾದ ಒಂದು ಪರಿಹಾರವನ್ನು ಆಯುರ್ವೇದ ರೀತಿಯಲ್ಲಿ ಅದಕ್ಕೆ ನೀಡುವುದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಆಯುರ್ವೇದದಲ್ಲಿ ಬರೀ ಔಷಧ ಅಂತಲ್ಲ, ಈಗ ಜನರಿಗೆ ಆಯುರ್ವೇದದಲ್ಲಿ ಔಷಧ, ಕಷಾಯ, ಚೂರ್ಣ ಇಂಥದ್ದೇ ಪರಿಚಯ ಇದೆ. ಈ ಪಂಚಕರ್ಮ ಅಂತ ಹೇಳುವ ಚಿಕಿತ್ಸೆಯ ಪದ್ಧತಿ ಇದೆ, ನಸ್ಯಕರ್ಮ ಅಂತ ನಾವು ಯೂಸ್ ಮಾಡುತ್ತೇವೆ. ಇದೆಲ್ಲ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿದೆ ಆಯುರ್ವೇದದಲ್ಲಿ. ಆಯುರ್ವೇದ ಅನ್ನೋದು ಸಮುದ್ರ ಅದು. ಸೊ ಅದರಲ್ಲಿ ಕೆಲವು ಚಿಕಿತ್ಸಾ ಪದ್ಧತಿಗಳನ್ನು ಬಳಸಿಕೊಂಡು ಈ ತೊಂದರೆಯನ್ನು ನಿವಾರಿಸಬಹುದಾಗಿರುತ್ತದೆ. ಓಕೆ, ವಿಟ್ಲದಿಂದ ಮಹೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮಹೇಶ್, ನಿಮ್ಮ ಸಮಸ್ಯೆ ಹೇಳಿ. ಸರ್, ಇದು ನಾನೊಂದು 2-3 ಕ್ವಶನ್ ಇದೆ. ಹೇಳಿ. ಮೊದಲನೇದು ಅಂತ ಹೇಳಿದ್ರೆ, ಈ ಧನ್ವಂತರಿ ಹೋಮ ಮತ್ತೆ ಈ ಮಂತ್ರ ಎಲ್ಲ ಇರ್ತದಲ್ಲ, ಅದಕ್ಕೂ ಆಯುರ್ವೇದಿಕ್ಕೂ ಏನು ಅಂದ್ರೆ ಆಯುರ್ವೇದಿಕ್ಕೂ ದೇವರಿಗೂ ಸಂಬಂಧ ಇದೆಯಾ ಅಂತ ಒಂದು. ಇನ್ನೊಂದು ಪ್ರಶ್ನೆ ಅಂದ್ರೆ, ಆಗ ಯಾರೊಬ್ರು ಇದು ಮಾಡ್ತಾ ಇದ್ರು ಅಂತ, ಈ ಅಲರ್ಜಿ ಆಗ್ತದೆ ಗಿಡಗಳು ಮರಗಳು ಅಂತ. ಈ ಅಕೇಶಿಯ ಮರದ ಹೂವು ಎಲರ್ಜಿ ತರಿಸ್ತದ ಅಂತ ಒಂದು. ಹಾಗೆ 2 ಕ್ವಶನ್. 2 ಪ್ರಶ್ನೆ. ಈಗ ನೀವು ಕೇಳಿದ ಮೊದಲ ಪ್ರಶ್ನೆ
ಧನ್ವಂತರಿ ಹೋಮ ಅಥವಾ ಈ ನಾವು ಉಪಾಸನೆ ಅಥವಾ ಪ್ರಾರ್ಥನೆ ಇತ್ಯಾದಿಗಳಿಗೆ ಏನಾದರೂ ಹೀಲಿಂಗ್ ಪವರ್ ಅಥವಾ ಈ ಚಿಕಿತ್ಸೆಯಲ್ಲಿ ನಾವು ಅದನ್ನು ಬಳಸ್ಬೋದಾ, ಅದನ್ನು ರೋಗ ಗುಣ ಮಾಡುವಂತಹ ವಿಧಾನಾಗಿ ಬಳಸ್ಬೋದಂತ. ಖಂಡಿತವಾಗಿ ಇದು ನಮ್ಮ ಸಂಪ್ರದಾಯ ಆಯುರ್ವೇದ ಪದ್ಧತಿಯಲ್ಲಿ ಕೂಡ ಇದನ್ನು ನಾವು ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತೇವೆ. ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂದರೆ ನಾವೇ ಪ್ರಾರ್ಥನೆ ಮಾಡಿ ಆ ಸೃಷ್ಟಿಗೆ ಕಾರಣವಾದ ಮೂಲ ಶಕ್ತಿ ಅಥವಾ ಪರಮಾತ್ಮ ಅಂತ ದೈವಶಕ್ತಿ ಅಂತ ನಾವು ಹೇಳ್ತೇವೆ, ಅದಕ್ಕೆ ಶರಣು ಬರುವಂಥದ್ದು. ಆ ಶಕ್ತಿಯ ಆ ಆತ್ಮಶಕ್ತಿಯ ಸಹಾಯವನ್ನು ಚಿಕಿತ್ಸೆಯನ್ನು ಗುಣಪಡಿಸುವುದಕ್ಕೆ, ಆ ಕಾಯಿಲೆಯನ್ನು ಗುಣಪಡಿಸುವುದಕ್ಕೆ ನಾವು ಅದರ ಆಶ್ರಯವನ್ನು ಬೇಡುವಂಥದ್ದು. ಶರಣಾಗತಿ, ಪ್ರಾರ್ಥನೆ, ಭಗವಂತನ ನಾಮಸ್ಮರಣೆ, ಭಜನೆ ಇತ್ಯಾದಿಗಳು ಇದೆಲ್ಲ ಅದರಲ್ಲಿ ಬರ್ತದೆ. ಖಂಡಿತವಾಗಿ ಅದಕ್ಕೆ ಪರಿಣಾಮ ಇದೆ. ಆದರೆ ಅದನ್ನು ನಾವು ಹೇಗೆ ಮಾಡ್ತೇವೆ ಎನ್ನುವುದರ ಮೇಲೆ ಇದೆ. ನಾವು ಯಾವ ರೀತಿ ಈಗ 10 ಜನ ವ್ಯಕ್ತಿಗಳನ್ನು ಆಯುರ್ವೇದದಲ್ಲಿ ಒಂದು ಹೇಳಿದ್ದಾರೆ, ಜ್ವರಕ್ಕೆ ವಿಷ್ಣು ಸಹಸ್ರನಾಮ ಹೇಳಿದರೆ ಆಗ್ತದೆ, ಧನ್ವಂತರಿ ಮಂತ್ರ ಹೇಳಿದರೆ ಆಗ್ತದೆ ಅಂತ. ಆದರೆ ಒಂದು 10 ಜನರನ್ನು ಜ್ವರ ಇರುವನ್ನು ಕೂತ್ಕೊಳಿಸಿ ನಾವು ಥರ್ಮೋಮೀಟರ್ ಇಡುವುದು, ಎಲ್ಲರೂ ಧನ್ವಂತರಿ ಮಂತ್ರ ವಿಷ್ಣು ಸಹಸ್ರನಾಮ ಹೇಳುವುದು, ಅದು ಅಲ್ಲಿ ಪರಿಣಾಮ ಕಾಣದೇ ಇರ್ಬೋದು. ಕಾಣದೇ ಇದ್ದರೆ ಇದರ ದೋಷ ಅಲ್ಲ ಅಂತ. ಯಾಕೆಂದರೆ ವಿಷ್ಣು ಸಹಸ್ರನಾಮ ಬಾಯಿಂದ ಹೇಳಿದ ಮಾತ್ರಕ್ಕೆ ವಿಷ್ಣು ಸಹಸ್ರನಾಮ ಅನುಸಂಧಾನ ಮನಸ್ಸಿನಲ್ಲಿ ಅದು ಆಗಿದೆ ಅಂತ ಆಗುವುದಿಲ್ಲ. ಆ ಮನಸ್ಸಿನಲ್ಲಿ ಆ ಸ್ಥಿತಿ, ಆ ಶರಣಾಗತಿ, ಆ ಭಗವಂತನ ದೈವ ಶಕ್ತಿಗೆ ನಿಜವಾಗಿ ಶರಣಾಗತಿಯಾದರೆ ಖಂಡಿತ ಅಲ್ಲಿಂದ ಆ ಭಗವಂತನ ಕೃಪೆಯ ಇದರಿಂದ, ಇದು ಮೂಢನಂಬಿಕೆ ಅಲ್ಲ, ಇದು ಮೂಲ ನಂಬಿಕೆ. ಇದು ನಮ್ಮ ಭಾರತದಲ್ಲಿ ಬಹಳಷ್ಟು ಉದಾಹರಣೆಗಳಿದೆ, ಶಾಸ್ತ್ರಗಳಲ್ಲಿ ಉದಾಹರಣೆಗಳಿದೆ, ಈಗಲೂ ಕೂಡ ಅಂಥ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ 4ನೇ ಸ್ಟೇಜಿನ ಕ್ಯಾನ್ಸರು ವಿಷ್ಣು ಸಹಸ್ರನಾಮ ಪಠಣದಿಂದ ಗುಣ ಆದದ್ದು ದಾಖಲೆ ಇದೆ. ಹಾಗಾಗಿ ಇದು ಯಾವುದು ಮೂಢನಂಬಿಕೆ ಅಲ್ಲ. ಆದರೆ ಒಟ್ಟಿನಲ್ಲಿ ಏನು ಅಂತ ಹೇಳಿದರೆ ಮನಸ್ಸು ಯಾವ ರೀತಿ ಆ ವಿಷಯಕ್ಕೆ ಬಿದ್ದಿದೆ ಅಂತ ಇರುವುದು. ಈಗ ನಾವು ಮೊಬೈಲ್ ಸಂಖ್ಯೆಯಿಂದ ಇನ್ನೊಬ್ಬರ ಮೊಬೈಲಿಗೆ ಫೋನ್ ಮಾಡುವಾಗ 10 ಅಂಕೆ ಇರ್ತದೆ, ಅದರಲ್ಲಿ 1 ಅಂಕೆ ತಪ್ಪಿದ್ರೂ ಕೂಡ ಇನ್ನೊಬ್ಬರಿಗೆ ಅದು ಫೋನ್ ಹೋಗೋದಿಲ್ಲ, ಅದು ರಿಂಗ್ ಆಗುವುದಿಲ್ಲ. ಆದ ಕಾರಣ ಆ ಮನಸ್ಸಿನ ಒಂದು ಸ್ಥಿತಿ ಅದು ಬಹಳ ಪ್ರಾಮುಖ್ಯ. ಅದು ಆ ರೀತಿಯ ಶರಣಾಗತವಾದ ಸ್ಥಿತಿಯಲ್ಲಿ ಇದ್ದರೆ ಆಗ ಖಂಡಿತವಾಗಿ ಆ ಆತ್ಮಶಕ್ತಿ ಅಂದರೆ ದೇಹದೊಳಗೆ ಇದನ್ನು ಆಯುರ್ವೇದ ಮಾನ್ಯ ಮಾಡ್ತದೆ ಮತ್ತು ಭಾರತೀಯ ಪರಂಪರೆ ಕೂಡ ಇದನ್ನು ಮಾನ್ಯ ಮಾಡ್ತದೆ. ಆದರೆ ನಮ್ಮ ಮನಸ್ಸು ಆ ರೀತಿಯ ಪಕ್ವತೆಗೆ ಹೋಗದೆ ಆ ರೀತಿಯ ಒಂದು ಮೆಲ್ಟಿಂಗ್ ಪಾಯಿಂಟ್, ಹೀಗೆ ನೀರು ಕುದಿಬೇಕಿದ್ರೆ 100 ಡಿಗ್ರಿ ಸೆಂಟಿಗ್ರೇಡ್ ಬೇಕು. ಕುದಿಲಿಕ್ಕೆ ಆಗಲಿಲ್ಲ, 100 ಡಿಗ್ರಿ ಸೆಂಟಿಗ್ರೇಡ್ ಆಗಲಿಲ್ಲ, ಕುದಿಲಿಲ್ಲ ಅಂತ ಹೇಳಿದರೆ ನೀವು ಅಷ್ಟು ಬೆಂಕಿ ಕೊಡಲಿಲ್ಲ ಅಂತ ಅರ್ಥ, ಅದು ಕುದಿಯುವಷ್ಟು ಬೆಂಕಿ ಕೊಡಲಿಲ್ಲ ಅಂತ ಅರ್ಥ. ಆದ ಕಾರಣ ಅದು ಯಾವ ರೀತಿಯ ತಾಪಮಾನ, ಯಾವ ರೀತಿಯ ತಾಪ, ಆ ಶರಣಾಗತಿ ಯಾವ ಲೆವೆಲಲ್ಲಿದೆ, ಅದರ ಮಟ್ಟ ಏನು ಎಂಬುದರ ಮೇಲೆ ಅದರ ಪರಿಣಾಮಗಳು ಅವಲಂಬಿಸಿರ್ತದೆ ಎನ್ನುವುದು ಬಹಳ ನಿಮ್ಮ 1ನೇ ಪ್ರಶ್ನೆಗೆ ಉತ್ತರ. ಇನ್ನೊಂದು ಎಕೇಶಿಯಾ ಗಿಡದ ಅದಕ್ಕೆ ಸಂಬಂಧಿಸಿದ ಮರದ ಹೂವು ಅದು ಅಲರ್ಜಿಗೆ ಕಾರಣ, ಅದು ಗಾಳಿಯಲ್ಲಿ ಹರಡಿ ಅಲರ್ಜಿ. ಇದು ಒಂದು ಬಹಳಷ್ಟು ಏರಿಯಾಗಳಲ್ಲಿ ಇದು ಅಧ್ಯಯನ ಕೂಡ ಆಗಿದೆ, ಅದು ವಿಷಯ ಕೂಡ ಹೌದು. ಅದು ಎಕೇಶಿಯ ಮರದ ಹೂವು ಬಹಳ ಕಡೆ ಇರುವುದರಿಂದ ಅದರಿಂದಾಗಿ ಹೆಚ್ಚು ಕಾಣಿಸಿಕೊಂಡಿರ್ಬೋದು. ಅದು ಎಕೇಶಿಯ ಮರವೇ ಆಗಬೇಕು ಅಂತಿಲ್ಲ. ನಾನೀಗ ಹೇಳಿದ ಹಾಗೆ ಯಾವುದೇ ಒಂದು ಸಂಗತಿ, ಹೂವಿನ ಪರಾಗಗಳು ಮತ್ತು ಹೂವಿನ ಪರಾಗ ಹರಡುವ ಆ ಒಂದು ತಿಂಗಳುಗಳು, ಆ ಸಂದರ್ಭದಲ್ಲಿ ಅಲರ್ಜಿ ಸಮಸ್ಯೆ ಕೆಲವರಿಗೆ ಕಾಣಿಸಿಕೊಳ್ಬೋದು, ಅದು ಇರುವಂಥ ವಾಸ್ತವ. ಆದ ಕಾರಣ ಎಕೇಶಿಯಾ ಅಂತೂ ತುಂಬ ಬಹಳ ಕಡೆ ಬೇಗನೆ ಮತ್ತು ಸುಲಭವಾಗಿ ಬೆಳೀತಾ ಇದೆ. ಸೊ ಅದು ಬಹಳಷ್ಟು ಕಡೆ ತುಂಬ ಯಥೇಚ್ಛವಾಗಿ ಕಾಣಸಿಗ್ತದೆ. ಅದಕ್ಕೆ ನಮಗೆ ಎಕೇಶಿಯಾ ತುಂಬ ಸುಲಭವಾಗಿ ಕಾಣ್ತದೆ ಮತ್ತು ಅದು ವಿಷಯ ಹೌದು. ನನಗೆ ಬಹಳಷ್ಟು ರೋಗಿಗಳು ಕೂಡ ಕೆಲವರು ಅಂಥ ರೋಗಿಗಳಿದ್ದಾರೆ, ಎಕೇಶಿಯಾ ಮರದ ಆ ಹೂಗಳಿಂದ ಎಲರ್ಜಿಗೆ ಒಳಗಾದವರು. ಆದರೆ ಅದಕ್ಕೆ ಪರಿಣಾಮಕಾರಿಯಾದ ಚಿಕಿತ್ಸೆ ಕೂಡ ಇದೆ. ಆದರೆ ಇದು ಒಂದು ವಿಷಯ ಅಷ್ಟೇ, ಯಾಕಂದರೆ ಅಲರ್ಜಿ ಯಾವುದು ಬೇಕಾದರೂ ನಮಗೆ ಅಲರ್ಜಿ ಉಂಟು ಮಾಡ್ಬೋದು. ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ನಾನು ಭಾವಿಸ್ತೇನೆ. ಮಹೇಶ್ ನಾಗೇಂದ್ರ ಅವರೇ ಧನ್ಯವಾದ. ನನಗೆ ಬೆನ್ನು ನೋವು ಪ್ರಾಯ 50 ವರ್ಷ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ, ನೀವು ನೇರವಾಗಿ ಆಸ್ಪತ್ರೆಗೆ ಸಂಪರ್ಕಿಸ್ಬೋದು. ಜೊತೆಗೆ ಇನ್ನೊಬ್ರು ಹಾಕಿದರೆ ಒಳ ಕೆಮ್ಮು ಕಫ 8 ವರ್ಷದ ಮಗುವಿಗೆ ಅಂತ. ಇದಕ್ಕೆ ಸಹ ನೀವು ಒಮ್ಮೆ ಉತ್ತರವನ್ನು ಕೊಟ್ಟಿದ್ದೀರಿ. ಈ ಕಾಮೆಂಟಿಗೆ ಉತ್ತರ ಕೊಡ್ಬೋದು ಸರ್ ಇಲ್ಲಿ? ಒಳ ಕೆಮ್ಮು ಮತ್ತೆ ಕಫ 8 ವರ್ಷ ಮಗುವಿಗೆ ಸಾಮಾನ್ಯವಾಗಿ ಹಿಂಗು, ಈ ಕೆಲವೊಂದು ನಾನು ವಸ್ತುಗಳನ್ನು ಹೇಳ್ತೇನೆ, ಅದನ್ನು ಸೇರಿಸಿಕೊಂಡು ತಾವು ಒಂದು ಪ್ರಯೋಗ ಮಾಡ್ಬೋದು. ಹಿಂಗು, ಜ್ಯೇಷ್ಠ ಮಧು, ಏಲಕ್ಕಿ ಮತ್ತು ಶುಂಠಿ ಇವಿಷ್ಟನ್ನು ಮಿಶ್ರ ಮಾಡಿ, ಇದನ್ನು ಹುಡಿ ಮಾಡಿ, ಆ ಹುಡಿಯನ್ನು ಮಿಶ್ರ ಮಾಡಿ ಜೇನಿನೊಂದಿಗೆ ಸೇರಿಸಿ ಮಗುವಿಗೆ ತಿನ್ನಿಸುವಂಥದ್ದು ಬೆಳಿಗ್ಗೆ ಮತ್ತು ರಾತ್ರಿ. ಇದು ಒಂದು. ಮತ್ತು ಮಗುವಿನಲ್ಲಿ ಜ್ವರ ಇದ್ದರೆ, ಎಲ್ಲಿಯಾದರೂ ಈ ಕೆಮ್ಮಿನೊಟ್ಟಿಗೆ ಜ್ವರ ಉಂಟು ಅಂತಾದರೆ ಆಗ ಇನ್ನೊಂದು ಪ್ರಯೋಗವನ್ನು ಮಾಡ್ಬೋದು. ಒಂದು ನಾವು ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಿದೆ ಭದ್ರಮುಷ್ಟಿ ಅಂತ. ಭದ್ರಮುಷ್ಟಿ ಮುಸ್ತ ಅಂತ ನಾವು ಹೇಳ್ತೇವೆ, ಜೇಕಿನ ಗಡ್ಡೆ ಅಂತ ಕನ್ನಡದಲ್ಲಿ ಇರ್ತೀವಿ. ಭದ್ರಮುಷ್ಟಿ ಪ್ಲಸ್ ಅಣಿಲೆಕಾಯಿ ಮತ್ತು
ಕಹಿಬೇವಿನ ಮರದ ತೊಗಟೆ ಸಿಕ್ಕಿದ್ರೆ ಮತ್ತು ಕಹಿಬೇವಿನ ಮರದ ತೊಗಟೆ ಮತ್ತು ಜ್ಯೇಷ್ಠ ಮಧು, ಇದು ಇಷ್ಟು ಅಂಶಗಳನ್ನು ಸೇರಿಸಿಕೊಂಡು ಅದನ್ನು ಹುಡಿ ಮಾಡಿ ಅಥವಾ ಅದನ್ನು ಕಷಾಯ ಚೂರ್ಣ ಮಾಡಿ ಸ್ವಲ್ಪ ಕುದಿಸಬೇಕು, ಅಥವಾ ತುಂಡು ತುಂಡು ಮಾಡಿ ಸ್ವಲ್ಪ ಕುದಿಸಿ ನಂತರ ಅದರ ಕಷಾಯವನ್ನು ಮಗುವಿಗೆ ಕೊಡುವಂಥದ್ದು. ಒಂದು 10 ml ಕೊಡ್ಬೋದು. 8 ವರ್ಷದ ಮಗುವಾದರೆ ಆ 10 ml ಬೆಳಿಗ್ಗೆ ಮತ್ತು ರಾತ್ರಿ ಸ್ವಲ್ಪ ಜೇನು ಸೇರಿಸಿಕೊಂಡು ಕೊಡ್ಬೋದು. ಆಗ ಜ್ವರ ಮತ್ತು ಕೆಮ್ಮು ಎರಡೂ ವಿಷಯಕ್ಕೂ ಕೂಡ ಅದು ಪ್ರಭಾವ ಆಗ್ತದೆ. ಇನ್ನೊಂದು ಪ್ರಯೋಗ ಆಡುಸೋಗೆ ಅಂತ ತಾವು ಕೇಳಿದರೆ, ಆಡುಸೋಗೆ ಅಂತ ದಕ್ಷಿಣ ಕನ್ನಡದಲ್ಲಿ ಯಾರಿಗೆ ಹೇಳಿಕೊಡ್ಬೇಕು ಅಂದರೆ ಬೇಲಿಯ ಬದಿಗಳಲ್ಲಿ ಬಹಳ ಯಥೇಚ್ಛವಾಗಿ ಬೆಳೆದಿರ್ತದೆ. ಬೇರೆ ಕಡೆಗಳಲ್ಲೂ ಇದೆ, ಹೆಚ್ಚು ಈ ಕೃಷಿ ಹೆಚ್ಚು ಮಾಡುವಂಥ ಪ್ರದೇಶಗಳಲ್ಲಿ ಇರ್ತದೆ. ಹೊಲಗದ್ದೆಗಳ ಬದಿಗಳಲ್ಲಿ ಆಡುಸೋಗೆ ಅಂತ ನಾವು ಹೇಳ್ತೇವೆ. ಆಡುಸೋಗೆಯ ಎಲೆಯ ರಸ ಮತ್ತು ಜೇನು ಇದನ್ನು ಸೇರಿಸಿಕೊಡುವಂಥದ್ದು, ಮತ್ತು ಆಡುಸೋಗೆಯ ಗಿಡದ ಹೂವನ್ನು ಕೂಡ ಹುಡಿ ಮಾಡಿ ಅದನ್ನು ಜೇನಿನೊಟ್ಟಿಗೆ ಸೇರಿಸಿಕೊಡುವಂಥದ್ದು. ಅದು ತುಂಬ ಪ್ರಯೋಜನ ಆಗ್ತದೆ ಕೆಮ್ಮು ಮತ್ತು ಕಫದಲ್ಲಿ. ಇದು ಒಂದು. ಇನ್ನೊಂದು ಪ್ರಯೋಗ ಕರಿಮೆಣಸು, ಹಿಂಗು, ಕರಿಮೆಣಸು ಒಂದು 2 ಗ್ರಾಮ್, ಹಿಂಗು 1 ಗ್ರಾಮ್, ಶುಂಠಿ 2 ಗ್ರಾಮ್, ಜಜ್ಜಿದ ಶುಂಠಿ ಇದು ಒಣಶುಂಠಿ ಮತ್ತು ಜಜ್ಜಿದ ತುಳಸಿ ಎಲೆ ಒಂದು 10. ಇದು ಇಷ್ಟನ್ನು ಸೇರಿಸಬೇಕು ಮತ್ತು ಸ್ವಲ್ಪ ಹಿಪ್ಪಲಿ ಸೇರಿಸಬೇಕು. ಇಷ್ಟು ಸೇರಿಸಿ ಮತ್ತು ಒಂದು ಸ್ವಲ್ಪ ಜೀರಿಗೆ, ಇಷ್ಟು ಅಂಶಗಳನ್ನು ಸೇರಿಸಿಕೊಂಡು ಅದಕ್ಕೊಂದು 250 ml ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ಅದನ್ನು ಕುದಿಸಿದ ನಂತರ ಅದನ್ನು ಸೋಸಿ ಸ್ವಲ್ಪ ಜೇನು ಸೇರಿಸಿ ಬೆಳಿಗ್ಗೆ 10 ml ರಾತ್ರಿ 10 ml ಸೇವನೆ ಮಾಡಿದರೆ ಕೆಮ್ಮು ಕಫ ಅದ್ಭುತವಾದ ರೀತಿಯಲ್ಲಿ ನಿವಾರಣೆ ಆಗುವುದನ್ನು ನಾವು ನೋಡಿದ್ದೇವೆ. ಇದು ಮನೆಮದ್ದಿನಲ್ಲಿ ನಾವು ಮಾಡುವಂಥ ವಿಷಯ. ಇನ್ನೊಂದು ಹೇಳಿ. ಓಕೆ, ಮಕ್ಕಳಲ್ಲಿ ಜ್ವರ ಇದ್ದಾಗ ಈಗ ನೀವು ಒಂದು 2-3 ಹಿಂಟ್ ಕೊಟ್ರಿ. ಈ ಯಾವ ಕಷಾಯ ಕೊಡ್ಬೋದು, ಚೂರ್ಣ ರೂಪದಲ್ಲಿ ಏನೆಲ್ಲ ಕೊಡ್ಬೋದು ಅಂತ ನೀವು ಹೇಳಿದ್ದು ಕೆಲವು ಇದೆ. ಕಷಾಯ ಈಗ ನಾನು ಹೇಳಿದೆ, ಈ ಭದ್ರಮುಷ್ಟಿ ಇತ್ಯಾದಿಗಳಿಂದ ಅದೊಂದು ಒಳ್ಳೆ ಪ್ರಯೋಗ. ಇನ್ನೊಂದು ನಾವು ಈ ಶುಂಠಿ, ಕರಿಮೆಣಸು ಮತ್ತು ಹಿಪ್ಪಲಿ ಇದು 3, ಅಣಿಲೆ, ನೆಲ್ಲಿ, ಶಾಂತಿ ಇದು 3, ಹೀಗೆ 3 6 ಬಗೆ ಆಯಿತು. ನಂತರ ಕೊತ್ತಂಬರಿ ಬೀಜ, ಶತಾವರಿ ಇದ್ದರೆ ಶತಾವರಿಯ ಲಭ್ಯತೆ, ಹಲವು ಮಕ್ಕಳ ತಾಯಿ ಬೇರು ಅಂತ ನಾವು ಹೇಳ್ತೇವೆ, ಅದರ ಲಭ್ಯತೆ ಇದ್ದರೆ ಅದು, ಮತ್ತು ಸ್ವಲ್ಪ ಶುಂಠಿ ಮತ್ತು ಜೇನು ಇದು ಇಷ್ಟನ್ನು ಹುಡಿ ಮಾಡಿ ಸ್ವಲ್ಪ 1 ಗ್ರಾಮ್ನಷ್ಟು, ತುಂಬ ಚಿಕ್ಕ ಮಕ್ಕಳಾದರೆ 0.5 ಗ್ರಾಮ್ನಿಂದ 1 ಗ್ರಾಮ್, ದೊಡ್ಡ ಮಕ್ಕಳಾದರೆ 2 ಗ್ರಾಮಿನಷ್ಟು ಕೊಡ್ಬೋದು. ಇದನ್ನು ಜೇನು ಸೇರಿಸಿ ಕೊಟ್ಟರೆ ಮಕ್ಕಳಿಗೆ ತುಂಬ ಪ್ರಯೋಜನ ಆಗ್ತದೆ. ಇದು ಚೂರ್ಣ ರೂಪದಲ್ಲಿ ಇರುವಂತಹ ಔಷಧಗಳು. ಮತ್ತು ಅದಕ್ಕೆ ಅಗತ್ಯ ಇದ್ದರೆ ಅಲ್ಲಿ ಲಭ್ಯತೆ ಇದ್ದರೆ ಒಂದೆಲಗ ಅಂತ ನಾವು ಹೇಳ್ತೇವೆ, ಮಂಡುಕ ಪರ್ಣಿ ಒಂದೆಲಗ ಅಂತ ನಾವು ಸಾಮಾನ್ಯ ತೋಟದಲ್ಲಿ ಎಲ್ಲ ಹಳ್ಳಿಗಳ ತಿಮರೆ, ಅದನ್ನು ಕೂಡ ಸ್ವಲ್ಪ ಸೇರಿಸಿಕೊಳ್ಬಹುದು. ಓಕೆ, ಹಸಿವೆ ಕಮ್ಮಿ ಇರ್ತದೆ ಕೆಲವು ಮಕ್ಕಳಿಗೆ, ತಿನ್ನುವುದೇ ಇಲ್ಲ, ಅವರಿಗೆ ಎಂತ ಮಾಡುದು? ಅವರಿಗೆ ನಾವು ತ್ರಿಫಲ ಅಂತ ಹೇಳ್ತೇವೆ. ಅಂದರೆ ಅಣಿಲೆಕಾಯಿ, ನೆಲ್ಲಿಕಾಯಿ, ಶಾಂತಿಕಾಯಿ ಇದರ ಮೂರನ್ನು ಸೇರಿಸಿದಂಥ ಹುಡಿ ರೂಪ ಮತ್ತು ಸಿಂದುಪ್ಪು ಅಂದರೆ ಕಲ್ಲುಪ್ಪು ಅಂತ ನಾವು ಹೇಳ್ತೇವೆ, ಅದನ್ನು ಹುಡಿ ಮಾಡಿ ಸ್ವಲ್ಪ ಸೇರಿಸುವಂಥದ್ದು, ಮತ್ತು ತುಪ್ಪ ಪ್ಲಸ್ ಜೇನು ಇದು ಇಷ್ಟನ್ನು ಅದಕ್ಕೆ ಎಷ್ಟು ಬೇಕು ಪ್ರಮಾಣ ಅಷ್ಟು ಸೇರಿಸಿಕೊಂಡು ನಾಲಗೆಗೆ ನೆಕ್ಕಿಸುವಂಥದ್ದು. ಮಕ್ಕಳಲ್ಲಿ ಕಫ ಇದ್ದ ಮಕ್ಕಳಲ್ಲಿ ಕೂಡ, ಕಫ ಇಲ್ಲದ ಮಕ್ಕಳಲ್ಲಿ ಕೂಡ, ಹಸಿವು ಯಾರಲ್ಲಿ ಕಮ್ಮಿ ಇದೆ ಅವರಲ್ಲಿ ಖಂಡಿತವಾಗಿ ಇದು ಹಸಿವನ್ನು ಹೆಚ್ಚಿಸ್ತದೆ. ನೀವು ಬೇಕಾದರೆ ಇವತ್ತೇ ಮಾಡಿ ನೋಡಿ, ಯಾರಿಗೆ ಮಕ್ಕಳಿಗೆ ಆ ಸಮಸ್ಯೆ ಇದೆಯೋ. ಇನ್ನೊಮ್ಮೆ ಹೇಳ್ತೇನೆ, ತ್ರಿಫಲ ಅಂದರೆ ಅಣಿಲೆಕಾಯಿ, ನೆಲ್ಲಿಕಾಯಿ, ಶಾಂತಿಕಾಯಿ ಇದರ 3 ಹುಡಿ ಮತ್ತು ಸಿಂದುಪ್ಪು ಕಲ್ಲುಪ್ಪನ್ನು ಸ್ವಲ್ಪ ಹುಡಿ ಮಾಡಿ ಸೇರಿಸುವಂಥದ್ದು, ಮತ್ತು ಪ್ಲಸ್ ತುಪ್ಪ ಮತ್ತು ಜೇನು ಇದು ಸೇರಿಸಿ ಮಗುವಿನ ನಾಲಗೆಗೆ ನೆಕ್ಕಿಸುವಂಥದ್ದು ಖಂಡಿತ ಪ್ರಯೋಜನ. ಮತ್ತು ಇದು ಇಷ್ಟು ಸಿಗಲಿಲ್ಲ ಅಂತ ಹೇಳಿ ಅಂದರೆ ಮತ್ತೊಂದು ಪ್ರಯೋಗ ಇದೆ, ಅದು ಕೇವಲ ಅಣಿಲೆಕಾಯಿ ಹುಡಿ ಮತ್ತು ಜೇನು ಎರಡನ್ನು ಸೇರಿಸಿ ಮಗುವಿಗೆ ನಾಲಿಗೆ ನೆಕ್ಕಿಸಿದರೆ ಖಂಡಿತವಾಗಿ ಮಕ್ಕಳಲ್ಲಿ ಹಸಿವು ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗುವುದನ್ನು ತಾವು ಕಾಣ್ತೀವಿ. ಸರ್, ಈಗ ಕೆಲವು ಮಕ್ಕಳು ತುಂಬ ಅಳ್ತಿರ್ತಾರೆ, ಅವರಿಗೆ ಮಗು ತುಂಬ ಅಳ್ತಾ ಇದ್ದರೆ ನಾವು ಜಾಯಿಕಾಯಿ ಅಂತ ಹೇಳ್ತೇವೆ. ಜಾಯಿಕಾಯಿಯನ್ನು ಹುಡಿ ಮಾಡಿ ಅದಕ್ಕೆ ಸ್ವಲ್ಪ ಜೇನು ಸೇರಿಸಿ ಅದು ಮಾತ್ರ ಪ್ರಮಾಣ ತುಂಬ ಪ್ರಾಮುಖ್ಯ, ಜಾಸ್ತಿ ಪ್ರಮಾಣ ಆಗಬಾರ್ದು, 0.5 ಗ್ರಾಮಿನಿಂದ 1 ಗ್ರಾಮ್ ಅಷ್ಟು ಅದನ್ನು ಹುಡಿ ಮಾಡಿ ಜೇನುತುಪ್ಪ ಸೇರಿಸಿ ಮಗುವಿಗೆ ನೆಕ್ಕಿಸಬೇಕು. ಜಾಸ್ತಿ ಆದರೆ ಪ್ರಮಾಣ ತುಂಬ ಜಾಸ್ತಿ ಆದರೆ ಅದು ಪ್ರಮಾಣಕ್ಕಿಂತ ಜಾಸ್ತಿ ಆಯ್ತು, ಮಕ್ಕಳಿಗೆ ಡೋಸ್ ಜಾಸ್ತಿ ಆಗ್ತದೆ. ಇಷ್ಟೇ ಪ್ರಮಾಣದಲ್ಲಿ ಅದನ್ನು ಸೇವಿಸಬಹುದು. ಮಗು ತುಂಬಾ ಅಳ್ತಾ ಇದ್ರೆ ಈ ಬಿಕ್ಕಳಿಕೆ ಮತ್ತು ಚೆನ್ನಾಗಿ ನಿದ್ರೆ ಬರ್ತದೆ. ಈ ಜಾಯಿಕಾಯಿಯ ಇದು ಮಕ್ಕಳಿಗೆ ತಿನ್ನಿಸಿದ್ರೆ ಜೇನು ಇದು ಮಾಡಿ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಾರೆ, ಅಳುವುದು ನಿಲ್ಲಿಸ್ತಾರೆ.
ಓಕೆ. ಈ ಮಲಗಿದ ಮಗು ಆಗಾಗ ಎದ್ದು ಅಳುವುದಕ್ಕೂ ಇದು ಹೌದು, ಖಂಡಿತ ಒಳ್ಳೆ ಪ್ರಯೋಗ. ಓಕೆ. ಬಿಕ್ಕಳಿಕೆ ಮತ್ತು ದಮ್ಮು, ಅದಕ್ಕೆ ನೀವು ಒಂದು ಹಿಂಗು ಪ್ಲಸ್ ತ್ರಿಫಲ, ನಾ ಹೇಳಿದಾಗ ಅಣಿಲಿನಲ್ಲಿ ಶಾಂತಿ, ಅದು ಮತ್ತು ಅದಕ್ಕೆ ತುಪ್ಪ ಮತ್ತು ಜೇನು ಸೇರಿಸಿ ತಿನ್ನಿಸುವಂಥದ್ದು, ಒಂದು ಅರ್ಧ ಚಮಚದಷ್ಟು. ಅದು ತುಂಬ ಪ್ರಯೋಜನ ಆಗ್ತದೆ. ಈಗ ಸರ್, ನಮ್ಮ ಅಡಿಗೆ ರೂಮ್ನಲ್ಲಿ ಕೊತ್ತಂಬರಿ ಇದೆ, ಬೆಳ್ಳುಳ್ಳಿ ಇದೆ, ಅರಸಿನಿದೆ, ಲವಂಗ ಇದೆ, ಇದೆಲ್ಲ ಇದೆ, ನಾವೇನು ಮಾಡ್ಬೋದು? ಈಗ ನಾವು ಅರಸಿನ ಹುಡಿಯ ರೂಪದಲ್ಲಿ ಇರ್ತದೆ. ಸೊ ಅದನ್ನು ಒಂದು ಗ್ರಾಮಿನಷ್ಟು ಜೇನು ಸೇರಿಸಿ ಮಗುವಿಗೆ ನೆಕ್ಕಿಸಿದರೆ ಅದು ಕಫಕ್ಕೆ ಪ್ರಯೋಜನ ಆಗ್ತದೆ. ಇದೊಂದು ಬೆಳ್ಳುಳ್ಳಿಯಲ್ಲಿ 1 ಎಸಳು ಬೆಳ್ಳುಳ್ಳಿಯನ್ನು ತಗೊಳ್ಳುವುದು, ಒಂದು ಸ್ವಲ್ಪ ಅದನ್ನು ಜಜ್ಜಿ ನೀರಿಗೆ ಹಾಕಿ ಕುದಿಸುವುದು, ಮತ್ತೆ ಆ ನೀರನ್ನು ಸ್ವಲ್ಪ ಜೇನು ಸೇರಿಸಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡುವಂಥದ್ದು, ಹೊಟ್ಟೆಗೆ ನಾಲಿಗೆಗೆ ಹಾಕುವಂಥದ್ದು, ಇದು ಪ್ರಯೋಜನ ಆಗ್ತದೆ. ಮತ್ತು ಲವಂಗವನ್ನು ಹುರಿದು, ಮನೆಯ ಲವಂಗ ಇದ್ದರೆ ಅದನ್ನು ಹುರಿದು ಹುಡಿ ಮಾಡಬೇಕು. ಹುಡಿ ಮಾಡಿ ಸ್ವಲ್ಪ ಜೇನು ಕಲಸಿ ಅದನ್ನು ನೆಕ್ಕಿಸಬೇಕು, ಆಗ ತುಂಬ ಪ್ರಯೋಜನ ಆಗ್ತದೆ. ಓಕೆ ಸರ್, ಹೊರಗಿನ ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಈಗ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂತ ನೀವು ಹೇಳೋದು, ಅಂದರೆ ಹೊರಗಿನ ಲೇಪ ಈ ಥರ ಮಾಡಿ. ಹೌದು, ಈಗ ಮಕ್ಕಳಿಗೆ ಆಗಾಗ ಶೀತ ಅಥವಾ ನೆಗಡಿ, ಕಫ ಇತ್ಯಾದಿ ಆಗ್ತಾ ಇದ್ದರೆ ನಾವು ನೆತ್ತಿಗೆ, ಅಂದರೆ ತಲೆಯ ನೆತ್ತಿಯ ಭಾಗಕ್ಕೆ ಕಚ್ಚುರಾದಿ ಚೂರ್ಣ ಅಂತ ಇದೆ ಆಯುರ್ವೇದದಲ್ಲಿ, ಇದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಆ ಚೂರ್ಣವನ್ನು ಪೇಸ್ಟ್ ಥರ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ನೆತ್ತಿಗೆ ಲೇಪ ಹಾಕುವಂಥದ್ದು ಒಂದು, ಇದು ತುಂಬ ಪ್ರಯೋಜನ ಆಗ್ತದೆ ಮಕ್ಕಳಲ್ಲಿ ಆಗಾಗ ಶೀತ, ಕಚ್ಚುರಾದಿ ಚೂರ್ಣ ಅಂತ. ಇನ್ನೊಂದು, ಈ ವೀಳ್ಯದೆಲೆಗೆ ಈ ಹರಳೆ ಎಣ್ಣೆಯನ್ನು ಹಚ್ಚಬೇಕು. ಹಚ್ಚಿ ಆ ವೀಳ್ಯದೆಲೆಯನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿ ಎದೆಯ ಭಾಗಕ್ಕೆ ಇಡಬೇಕು, ಪಟ್ಟಿ ಹಾಗೆ ಬ್ಯಾಂಡೇಜಿನ ಹಾಗೆ ಎದೆಯ ಭಾಗಕ್ಕೆ, ಮಕ್ಕಳ ಎದೆ ಭಾಗಕ್ಕೆ ಇಡಬೇಕು. ಬಿಸಿ ಮಾಡಬೇಕು, ನಂತರ ಎದೆ ಭಾಗಕ್ಕೆ ಇಡಬೇಕು. ಇದು ಕಫ ಕರಗಲಿಕ್ಕೆ, ಮಕ್ಕಳ ಕಫ ಕರಗಿ ಕಫ ಹೊರಗೆ ಹೋಗಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಇನ್ನೊಮ್ಮೆ ಹೇಳ್ತೇನೆ, ವೀಳ್ಯದೆಲೆಯ ಮೇಲೆಗೆ ಹರಳೆ ಎಣ್ಣೆಯನ್ನು ಹಚ್ಚಿ ಅದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡಿ ಆ ವೀಳ್ಯದೆಲೆಯನ್ನು ಎದೆಯ ಮೇಲೆ, ಮಕ್ಕಳ ಕಫ ಇರುವ ಮಕ್ಕಳ ಎದೆ ಮೇಲೆ ಇಡಬೇಕು. ಆಗ ಅದು ಕಫ ಕರಗಿ ಕಫ ಹೊರಗೆ ಹೋಗಲಿಕ್ಕೆ ಸಹಕಾರಿಯಾಗ್ತದೆ. ವೀಜಿಂಗ್ ಅಂತ ಯಾರೊಬ್ಬರಾಗ ಹೇಳಿದ್ರಲ್ಲ, ಆಗಲೂ ಕೂಡ ಇದು ತುಂಬ ಪ್ರಯೋಜನ ಆಗ್ತದೆ. ಓಕೆ. ಇನ್ನೊಂದು ಈ ಹೊಟ್ಟೆಗೆ ತಗೊಳ್ಳುವಂಥ ಒಂದು ಔಷಧ, ಬಹಳ ಪ್ರಾಮುಖ್ಯ ಔಷಧ, ಈ ನೀರುಳ್ಳಿಯನ್ನು, 2 ನೀರುಳ್ಳಿಯನ್ನು ಕೊಚ್ಚಿ ಸಣ್ಣ ಸಣ್ಣ ಚೂರುಗಳನ್ನು ಮಾಡಿ ಜೇನಿನಲ್ಲಿ ಹಾಕಿಡಬೇಕು. ಒಂದು ಅರ್ಧ ಗ್ಲಾಸ್ ಅಥವಾ 1 ಗ್ಲಾಸ್ ಜೇನಲ್ಲಿ ಹಾಕಿ, ಅದು ಸ್ವಲ್ಪ ಹೊತ್ತಾದ ಮೇಲೆ ಆ ಜೇನಿಗೆ ನೀರುಳ್ಳಿಯ ಸತ್ವ ಬಿಟ್ಟು ಕೊಡ್ತದೆ. ನಂತರ ಆ ಜೇನನ್ನು ಮಗುವಿಗೆ ನೆಕ್ಕಿಸಬೇಕು. ಆಗ ಅದು ಕೂಡ ಕೆಮ್ಮು ಕಫಕ್ಕೆ ತುಂಬ ಸಹಕಾರಿಯಾಗ್ತದೆ. ಮತ್ತು ನಾವು ದೊಡ್ಡಪತ್ರೆ ಅಂತ, ಸಾಂಬ್ರಾಣಿ ಅಂತ ನಮ್ಮ ಊರಲ್ಲಿ ನಾವು ಹೇಳ್ತೇವೆ. ಸಾಂಬ್ರಾಣಿಯನ್ನು ಸ್ವಲ್ಪ ಬಿಸಿ ಮಾಡುವುದು, ಸಾಂಬ್ರಾಣಿ ಎಲೆಯನ್ನು, ದೊಡ್ಡಪತ್ರೆ ಎಲೆಯನ್ನು ಬಿಸಿ ಮಾಡಿ ಅದನ್ನು ಜಜ್ಜಿ ರಸ ತೆಗಿಬೇಕು. ರಸ ತೆಗೆದು ಆ ರಸವನ್ನು ಜೇನಿನೊಟ್ಟಿಗೆ ಸೇರಿಸಿ ಮಗುವಿಗೆ ನೆಕ್ಕಿಸಬೇಕು. ಇದು ಕೂಡ ಅದ್ಭುತವಾದ ಒಂದು ಕೆಮ್ಮು ಕಫದಲ್ಲಿ ಅದ್ಭುತ ಔಷಧ ಆಗಿ ಕೆಲಸ ಮಾಡ್ತದೆ. ಓಕೆ. ಈಗ ಮಕ್ಕಳ ಪೋಷಕರು ಸರ್, ಈಗ ನಾವು ಪೋಷಕರಾಗಿ ಮಾತಾಡುವಾಗ ನಮಗೆ ತಾಳ್ಮೆ ಇಲ್ಲ ಅಂತ, ನಮಗೆ 8 ಗಂಟೆಯಲ್ಲಿ ಎಲ್ಲವೂ ಕಡಿಮೆ ಆಗಿರಬೇಕು ಅಂತ. ಇವತ್ತು ಜ್ವರ ಬಂತು, ನಾಳೆ ಬೆಳಗ್ಗೆ ಆಗುವಾಗ ಮಗು ಶಾಲೆಗೆ ಹೋಗ್ಬೇಕು, ಜ್ವರ ನಿಲ್ಲಬೇಕು. ಇದಕ್ಕೆ ಆಯುರ್ವೇದಿಕ್ ಸ್ವಲ್ಪ ಲೇಟ್ ಅಂತ ಹೇಳ್ತಾರೆ. ಆದರೆ ಆಯುರ್ವೇದಿಕ್ ಲೇಟ್ ಆದರೂ ಅದು ಸಂಪೂರ್ಣ ಚಟ ಬಿಡಿಸ್ತದೆ ಅನ್ನುವಂಥದ್ದು ಒಂದು ಉದಾಹರಣೆ ಇದೆ. ಏನು ಹೇಳ್ತೀರಿ, ಈ ಪೋಷಕರಿಗೆ ಯಾವ ರೀತಿಯಾಗಿ ಧೈರ್ಯ ತುಂಬ್ತೀರಿ ಅಂತ? ನೀವು ಹೇಳುವುದು ಸತ್ಯ. ಯಾಕೆಂದರೆ ನನ್ನ ಹತ್ರ ಕೆಲವರು ಬಂದವರಿದ್ದಾರೆ, ತಾಯಂದಿರು ಮಕ್ಕಳನ್ನು ಹಿಡ್ಕೊಂಡು ಮೂರನೇ ದಿನ ಬಂದರೆ ಅವರು 2 ದಿನದಲ್ಲಿ 2 ಜನ ಡಾಕ್ಟ್ರುಗಳನ್ನು ಬದಲಿಸಿ ಆಗಿರ್ತದೆ. ಮಕ್ಕಳ ಡಾಕ್ಟ್ರೇ 2 ಜನ ಡಾಕ್ಟ್ರುಗಳನ್ನು ಬದಲಿಸಿ ಆಗಿರ್ತದೆ. ಏನಂತ ಕೇಳಿದರೆ, ಅಂದರೆ 1 ಹೊತ್ತಿನ ಮದ್ದು ಕೊಡ್ತಾರೆ, ಒಮ್ಮೆ ಜ್ವರ ಕಮ್ಮಿ ಆಗ್ತದೆ, ಪುನಃ ಜ್ವರ ಬಂದಾಗ ಈ ಡಾಕ್ಟರ್ ಮದ್ದು ತಾಗಲಿಲ್ಲ ಅಂತೇಳಿ ಮತ್ತೆ ಇನ್ನೊಬ್ಬರು ಮಕ್ಕಳ ಡಾಕ್ಟರ್ ಹತ್ರ, ಮತ್ತೊಬ್ಬರು ಮಕ್ಕಳ ಡಾಕ್ಟರ್ ಅಲ್ಲ ಇನ್ನೊಬ್ಬರು ಡಾಕ್ಟರ್ ಹತ್ರ, ಹೀಗೆ ಡಾಕ್ಟ್ರುಗಳನ್ನು 2 ದಿನದಲ್ಲಿ 3 ಡಾಕ್ಟ್ರುಗಳನ್ನು ಬದಲಾವಣೆ ಮಾಡಿದ ತಾಯಂದಿರನ್ನು ನಾನು ನೋಡಿದ್ದೇನೆ. ಇದು ಏನಂತ ಹೇಳಿದ್ರೆ, ಈ ವೈರಾಣು ಜ್ವರದಲ್ಲೆಲ್ಲ ಒಮ್ಮೆ ಮದ್ದು ಕೊಡುವಾಗ ಒಮ್ಮೆ ಕಡಿಮೆ ಆಗ್ತದೆ, ಮತ್ತೆ ಪುನಃ ಮದ್ದು ಕೊಡಬೇಕಾಗ್ತದೆ. ಹಾಗೊಂದು 3 ರಿಂದ 5 ದಿನ ಕಾಯುವಂತಹ ವ್ಯವಧಾನ ಅಥವಾ ತಾಳ್ಮೆ ತಾಯಂದಿರಿಗೆ ಇಲ್ಲದಿರುವುದರಿಂದ ಆಗ ಈ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಒಂದು ಅರ್ಥ ಮಾಡಿಕೊಳ್ಬೇಕು ತಾಯಂದಿರು ಅಥವಾ ಈಗ ತುಂಬ ದಮ್ಮು ಕಟ್ಟುವಂಥದ್ದು ಅಥವಾ ಇದು ಇದ್ದರೆ ಅದು ಬೇರೆ ವಿಷಯ, ಆಗ ಬೇರೆ ರೀತಿಯ ಉಪಚಾರಗಳನ್ನು ನಾವು ಮಾಡಬೇಕಾಗ್ತದೆ. ಆದರೆ ಜ್ವರದ ವಿಷಯದಲ್ಲಿ, ಜ್ವರ ಇದೆ, ಒಂದು ಅಂದಾಜಿನ ಮನೆ ಶೀತ ಇದೆ, ಆಗ ಜ್ವರವನ್ನು ಹತೋಟಿಗೆ ತರಬೇಕಾದ್ದು ಖಂಡಿತ ಸರಿ. ಆದರೆ ಈ 1 ಹೊತ್ತು ಮದ್ದು ಕೊಟ್ಟು ಮತ್ತೆ ಪುನಃ ಜ್ವರ ಬರಲೇಬಾರದು. ಜ್ವರ 1ನೇ ದಿನ ಶುರುವಾಗಿದೆ ಅಷ್ಟೇ,
ಒಂದು ಹೊತ್ತು ಮದ್ದು ಕೊಟ್ಟಿದ್ದೀರಿ, ಸಾಯಂಕಾಲ ಆಗುವಾಗ ಜ್ವರ ಮಂಗಮಾಯ ಆಗಬೇಕು ಅಂತ ಹೇಳಿದರೆ ಆ ರೀತಿಯ ನಿರೀಕ್ಷೆ ಸ್ವಲ್ಪ ಅತಿ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ನಾನು ಬಹಳ ಒತ್ತಿ ಹೇಳ್ತೇನೆ ಇದನ್ನು, ಯಾಕಂದರೆ ಇದು ಬಹಳ ಅಂದರೆ ತುಂಬ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದನ್ನು ನಾನು ನಿಮ್ಮ ಹತ್ರ ಹೇಳಿದೆ ಅಲ್ಲ, 3 ದಿನ ಸ್ವಲ್ಪ ಕಾಯಬೇಕು. 3 ದಿನವರೆಗೆ ಜ್ವರದ ಲಕ್ಷಣಕ್ಕೆ, ಜ್ವರ ಮತ್ತು ಶೀತಕ್ಕೆ ಏನು ಕಡಿಮೆ ಆಗಲಿಕ್ಕೆ ಚಿಕಿತ್ಸೆ ಕೊಡಬೇಕು ಅಷ್ಟನ್ನೇ ಕೊಟ್ಟು ಒಂದು 3 ದಿನ ಕಾಯಬೇಕು. ನಂತರ ಈ ಬೇರೆ ವಿಧಾನದ ಚಿಕಿತ್ಸೆಗಳು, ಮೇಲಿನ ರೀತಿಯ ಔಷಧಗಳೆಲ್ಲ ನಂತರ ಸರಿಯಾದ ತಪಾಸಣೆ ಎಲ್ಲ ಮಾಡಿ, ಈಗ ವೈಜ್ಞಾನಿಕವಾದ ವಿಧಾನಗಳಿದೆ. ಅದು ಇನ್ಫೆಕ್ಷನ್ ಉಂಟೋ, ಎಲರ್ಜಿ ಉಂಟೋ, ಅದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಅಂತ ನೋಡಲಿಕ್ಕೆ ತಂತ್ರಜ್ಞಾನದ ವಿಧಾನಗಳಿದೆ. ಮತ್ತು ಎಷ್ಟೋ ಸಲ ತಾಯಂದಿರಿಗೆ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ರಕ್ತ ಪರೀಕ್ಷೆಗೆ ನಾವು ಆಯುರ್ವೇದ ವೈದ್ಯರಾದರೂ ಕೂಡ ನಾವು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಡ್ತೇವೆ. ಯಾಕಂದರೆ ಈಗ ನಾವು ಅಪ್ಡೇಟ್ ಆಗಿರಬೇಕಾಗ್ತದೆ. ನಾವು ಅದು ಯಾವುದು ಮಾಡುವುದಿಲ್ಲ ಅಂತ ಮಾಡದೆ ತೀರ್ಮಾನ ತಗೊಳ್ತೇವೆ, ಅದು ಸಹಕಾರಿಯಾಗ್ತದೆ. ಆಯುರ್ವೇದ ಚಿಕಿತ್ಸೆ ಕೊಡಲಿಕ್ಕೆ ಅದು ಸಹಕಾರಿಯಾಗ್ತದೆ. ಆಗದ ಕಾರಣ ಹಾಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಕೆಲವರಿಗೆ ನಾವು ಹೋದದ್ದು ಶೀತ ಜ್ವರಕ್ಕೆ, ಇದಕ್ಕೆ ಯಾಕೆ ಟೆಸ್ಟ್ ಹೇಳಿದ್ರು ಎನ್ನುವ ಪ್ರಸಂಗ. ಅಂದರೆ ನಾವು ಹೇಳುವುದೇನೆಂದರೆ ಅದು ಎಲರ್ಜಿಯ ಕಾರಣದಿಂದಲೋ ಅಥವಾ ಸೂಕ್ಷ್ಮಾಣು ಸೋಂಕು ಅಂತ ತೀರ್ಮಾನ ಮಾಡಲಿಕ್ಕೆ. WBC ಕೌಂಟ್ ಜಾಸ್ತಿ ಇಲ್ಲ ಇದ್ದರೆ ಆ್ಯಂಟಿಬಯೋಟಿಕ್ ಇತ್ಯಾದಿ ಔಷಧಗಳ ಅಗತ್ಯ ಇಲ್ಲ ಎನ್ನುವುದನ್ನು ತೀರ್ಮಾನ ಮಾಡಲಿಕ್ಕೆ ನಾವು ಹೇಳುವುದು. ಆದರೆ ಅವರಿಗೆ ಅದು ಅರ್ಥ ಆಗೋದಿಲ್ಲ. ಅವರು ವೈದ್ಯರುಗಳನ್ನು ಬದಲಿಸ್ತಾ ಹೋಗ್ತಾರೆ, ಮತ್ತು ತಾವೇ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ, ಮತ್ತು ಹೆಚ್ಚು ಸ್ಟ್ರಾಂಗಿನ ಔಷಧಿಗೆ ವೈದ್ಯರಿಗೆ ಒತ್ತಡ ಹೇರ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಮಾನಸಿಕತೆಗಳು, ತಾಯಂದಿರ ಮಾನಸಿಕತೆಗಳು ಈ ರೀತಿ ಬೇರೆ ಬೇರೆ ರೀತಿ ಇರ್ತದೆ. ಯಾಕಂದರೆ ಒಟ್ಟಿನಲ್ಲಿ ಈ ನಮ್ಮ ಆ್ಯಂಟಿಬಯೋಟಿಕ್ಗಳ ದುರ್ಬಳಕೆ ಅಂತೂ ತುಂಬ ವಿಪರೀತ ಆಗಿದೆ. ಯಾಕಂದರೆ ಆ ತಾಳ್ಮೆ ಇಲ್ಲದ ಕಾರಣ ಮತ್ತು ಕೆಲವು ಸ್ವಯಂ ವೈದ್ಯಕೀಯ ಬಹಳ ಅಪಾಯಕಾರಿ. ಎಷ್ಟೋ ಸಲ ಯಾವಾಗಲೂ ಒಂದು ಸಲ ಡಾಕ್ಟ್ರು ಆ ಸಂದರ್ಭದಲ್ಲಿ ಇನ್ಫೆಕ್ಷನ್ ಇರ್ತದೆ, ಬ್ಯಾಕ್ಟೀರಿಯಾ, ಆ ಸಂದರ್ಭಕ್ಕೆ ಆ್ಯಂಟಿಬಯೋಟಿಕ್ಕು ಮಕ್ಕಳ ಡಾಕ್ಟ್ರು ಅಥವಾ ಯಾರು ಕನ್ಸಲ್ಟ್ ಡಾಕ್ಟ್ರು ಕೊಟ್ಟಿರ್ತಾರೆ, ಅದನ್ನು ಮತ್ತೆ ಮತ್ತೆ ಪ್ರತಿ ಸಲವೂ ಅದನ್ನು ಮತ್ತೆ ಮತ್ತೆ ಬಳಸುವಂಥದ್ದು. ಮತ್ತು ಒಂದು ಬಾರಿ ಕೊಟ್ಟ ಆ್ಯಂಟಿಬಯೋಟಿಕ್ ಔಷಧವನ್ನು ಸ್ವಲ್ಪ ಉಳಿಸಿ ಅದನ್ನು ಮತ್ತೆ ಮುಂದಿನ ಸಲ ಜ್ವರ ಬಂದಾಗ ಅದನ್ನು ಎಲ್ಲ ಜ್ವರಕ್ಕೂ ಆ್ಯಂಟಿಬಯೋಟಿಕ್ಕು ಎಮಾಕ್ಸಿಸಿಲಿನ್ ಇರ್ಬೋದು, ಎಸಿಥ್ರೊಮೈಸಿನ್ ಇರ್ಬೋದು, ಅದನ್ನು ಆ ಥರ ಬಳಸುವಂಥದ್ದನ್ನು ನಾನು ನಮ್ಮ ಹತ್ರ ಬರುವಾಗ ಅದನ್ನು ಹಿಡ್ಕೊಂಡೇ ಬರ್ತಾರೆ. ಈಗ ವೈರಾಣು ಜ್ವರಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಇನ್ಫೆಕ್ಷನ್ ಇದ್ದಾಗ ಕೊಟ್ಟ ಆ್ಯಂಟಿಬಯೋಟಿಕ್ ಔಷಧದ ಸಿರಪ್ಪನ್ನು ಹಿಡ್ಕೊಂಡು ತಾಯಂದಿರು ನಮ್ಮ ಟೇಬಲ್ ಮೇಲೆ ತಂದಿಡ್ತಾರೆ. ನೋಡಿ, ಇದು ಕೊಟ್ಟಿದೆ, ಇದು ಆವತ್ತು ಇದು ಕೊಟ್ಟದ್ದು, ಇದರಲ್ಲಿ ಸ್ವಲ್ಪ ಉಳಿದಿತ್ತು, ಇದನ್ನು ನಾವೀಗ ಕೊಟ್ಟಿದ್ದೇವೆ ಅಂತ ಅದನ್ನು ಹಿಡ್ಕೊಂಡು ಬರ್ತಾರೆ. ಅಲ್ಲ, ಈಗ ಒಂದು 3 ಟೈಪ್ ಇದ್ದು ಸಿರಪ್ಗಳಿದ್ದಾವೆ ಒಂದು ಮನೆಯಲ್ಲಿ. ಈಗ ಮಗು ಇರುವ ಮನೆಯಲ್ಲಿ ರಾತ್ರಿ ಜ್ವರ ಬಂತು ಒಂದು 2 ಗಂಟೆಗೆ ಅಂತಂದ್ರೆ ಅದನ್ನು ಕೊಡ್ತಾರೆ ಸರ್. ಅದನ್ನು ಕೊಟ್ಟು ಕಡಿಮೆ ಆದರೆ ಬೆಳಗ್ಗೆ ಮತ್ತೆ ಡಾಕ್ಟರ್ ಹತ್ರ ಹೋಗೋ ಕ್ರಮ ಇಲ್ಲ ಅಂತ. ಅದು ಸರಿಯಾ ತಪ್ಪ? ಅದು ನಿಜವಾಗಿ ತಪ್ಪು. ಯಾಕೆಂದರೆ ಒಂದು ವಿಷಯಕ್ಕೆ ಈಗ ವೈದ್ಯರನ್ನು ಸಂಪರ್ಕಿಸಿ ಮತ್ತೆ ಔಷಧ ತಗೊಳ್ಬೇಕಾ ಬೇಡ ಅಂತ ಹೇಳುವಂಥದ್ದು ಮತ್ತಿನ ವಿಷಯ. ಅಥವಾ ಬರೇ ಜ್ವರ ಉಂಟು ಅಂತಾದರೆ, ಕೇವಲ ಜ್ವರ ಉಂಟು ಅಂತಾದರೆ 1 ದಿವಸ 2 ದಿವಸ ನೋಡ್ಬೋದು. ಆದರೆ ಆ್ಯಂಟಿಬಯೋಟಿಕ್ ಔಷಧಗಳನ್ನು ಕೊಡುವುದಲ್ಲ. ಎಷ್ಟೋ ಜನ ಜ್ವರ ಅಂತ ಹೇಳಿದ ಎಲ್ಲವನ್ನು ಕೊಟ್ಟು ಬಿಡ್ತಾರೆ. ಪ್ಯಾರಾಸಿಟಮಾಲ್ ಇಂಥ ಔಷಧಗಳು ಅಥವಾ ನಾನು ಹೇಳಿದಂಥ ಮನೆಮದ್ದುಗಳು ಯಾವ ಪದ್ಧತಿಯೇ ಆಗಲಿ ಅದರಲ್ಲಿ ಆ ಜ್ವರಕ್ಕೆ ಸಂಬಂಧಪಟ್ಟ ಲಾಕ್ಷಣಿಕ ಚಿಕಿತ್ಸೆಯನ್ನು ಒಮ್ಮೆಗೆ ಕೊಡುವಂಥದ್ದು ಅದರಲ್ಲಿ ತಪ್ಪೇನಿಲ್ಲ. ಈಗ ರಾತ್ರಿ ಜ್ವರ ಬಂದಾಗ ಅವ್ರು ಏನು ಮಾಡೋದು, ಅವ್ರ ಹತ್ರ ಸಿಂಪಲ್ ಪ್ಯಾರಾಸಿಟಮಾಲ್ ಸಿರಪ್ ಇರ್ತದೆ, ಅದನ್ನು ಕೊಡ್ಬೋದು. ಜ್ವರ ಶಮನ ಮಾಡುವಂಥ ಒಂದು ಔಷಧಿ ಕೊಡ್ಬೋದು, ಕೊಟ್ಟದ್ರಲ್ಲಿ ತಪ್ಪೇನಿಲ್ಲ. ಆದರೆ ಮತ್ತೆ ಅದರಿಂದಲೇ ಎಲ್ಲ ಮುಗೀತು ಅಂತ ಹೇಳುವುದು ಒಂದು ನಿರ್ಧಾರ ತಡೆಯುವಂಥದ್ದು ತಪ್ಪಾಗ್ತದೆ. ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗಬೇಕು. ಮತ್ತೆ ಈಗ 1 ಸಲ ಎಲ್ಲ ಗುಣ ಆಯಿತು, ಮಗುವಿಗೆ ಆಗಾಗ ಮತ್ತೆ ಮತ್ತೆ ತಿಂಗಳಿಗೆ 2 ಸಲ ಶೀತ ಜ್ವರ ಬರ್ತಾ ಇದೆ, ಆಗ ಅದನ್ನು ಪರಿಶೀಲನೆಗೆ ಒಳಗಾಗಿಸಬೇಕಾಗ್ತದೆ. ಆದರೆ ಕೆಲವು ಸಲ ಎಷ್ಟೋ ಜನ ಅದಕ್ಕೆ ವೈದ್ಯರನ್ನು ಅಪ್ರೋಚ್ ಆಗುವುದಿಲ್ಲ. ಈ ರೀತಿ ಅಂತ ವಿಧಾನ ಹೇಳಿದಾಗ ಕೆಲವರು ಸ್ವಲ್ಪ ಅದನ್ನು ಹಗುರವಾಗಿ ಕಾಣ್ತಾರೆ. ಅಲ್ಲ, ಕೆಲವರಿಗೆ ಅದರ ಹಿಂದೆ ಪ್ರಬಲವಾದ ವೈಜ್ಞಾನಿಕತೆ ಇದೆ. ಈಗ ಅದು ವೈಜ್ಞಾನಿಕವಾಗಿ ಕೂಡ ಎಷ್ಟು ಅಧ್ಯಯನಗಳಾಗಿದೆ ಸ್ವರ್ಣಪ್ರಾಶನ ಕೊಟ್ಟ ಮಕ್ಕಳಲ್ಲಿ. ಆದರೆ ಅದನ್ನು ಮಾಡಿದ್ದು ಸರಿಯಾಗಿ ಆಗಿರಬೇಕು. ಈಗ ಸ್ವರ್ಣಪ್ರಾಶನ ಅಂತ ನಾವು ಮಾರುಕಟ್ಟೆಯಲ್ಲಿ ಇವತ್ತು ಆನ್ಲೈನಲ್ಲಿ ಯಾವುದೇ ಒಂದು ವಿಷಯ ಒಳ್ಳೆದಂತ ಕಂಡಾಗ ಅದನ್ನು ಅದರ ಮಾರುಕಟ್ಟೆಯ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅದು ತಪ್ಪು. ನಾವು ಅದರಲ್ಲಿ ಸರಿಯಾದ ವೈದ್ಯರ ಹತ್ರ, ಆಯುರ್ವೇದ ವೈದ್ಯರ ಹತ್ರ ನಾವು ಕನ್ಸಲ್ಟ್ ಮಾಡಿಕೊಂಡು, ಈಗ ನಾವಾದರೂ ಕೂಡ ನಮ್ಮಲ್ಲಿ ನಾವು ಸ್ವರ್ಣಪ್ರಾಶನ ತಯಾರು ಮಾಡಿ ಕೊಡ್ತೇವೆ. ಆದರೆ ಅದನ್ನು ಬಹಳ ಸೂಕ್ತವಾದ ರೀತಿಯಲ್ಲಿ ಅದರ ಪ್ರಮಾಣ ಅದೆಲ್ಲ ನೋಡಿಕೊಂಡು, ಮತ್ತೆ ಅದಕ್ಕೆ ಬರೀ ಚಿನ್ನದ ಭಸ್ಮ ಮಾತ್ರ ಅಂತಲ್ಲ, ಅದರಲ್ಲಿ ಬೇರೆ ಅಮೃತ ಸತ್ವ ಇದೆ, ಜ್ಯೇಷ್ಠ ಮಧು ಇದೆ, ಈ ರೀತಿ ಶಂಖಪುಷ್ಪಿ, ಬ್ರಾಹ್ಮಿ, ಈ ಥರ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ. ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ಹಾಕಿ ಸರಿಯಾದ ವಿಧಾನ, ಸ್ವರ್ಣಭಸ್ಮ ಕೂಡ ಸರಿಯಾದ ರೀತಿಯಲ್ಲಿ ತಯಾರು ಮಾಡಿದ ಕಂಪನಿ ಹೆಸರು ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ಆ ರೀತಿಯದ್ದೇ ಸ್ಟ್ಯಾಂಡರ್ಡ್ ಆದ ಸ್ವರ್ಣಭಸ್ಮವನ್ನು ಬಳಸಿ ಮಾಡಿದ ಸ್ವರ್ಣಪ್ರಾಶಕ್ಕೆ ನಾವು ಆ ರೀತಿಯಲ್ಲೇ ಅದನ್ನು ಅಚ್ಚುಕಟ್ಟಾಗಿ ಬಹಳ ಕ್ವಾಲಿಟಿ ಇದರಲ್ಲಿ ಮಾಡಿ ನಮ್ಮ ರೋಗಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ಓಕೆ,
ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿವೆ ಸರ್. ಯತೀಂದ್ರ ಅವರು ಡಾಕ್ಟರ್ ಅಂಗೈಯಲ್ಲಿ ನೋವು ಕಾರಣ ಏನು ಅಂತ ಕೇಳಿದ್ದಾರೆ. ಅಂಗೈಯಲ್ಲಿ ಅವರು ಸಹ ಮಕ್ಕಳಿಗೆ ಅಂತ ಹಾಕಲಿಲ್ಲ. ಇನ್ನೊಬ್ಬರು ಸುರೇಖ ರೈ ಅಂತ ಮಗನಿಗೆ 3.5 ವರ್ಷ ಕೆಮ್ಮು ಸರ್, ಮಧ್ಯರಾತ್ರಿ ಹೆಚ್ಚು ಅಂತ ಹಾಕಿದ್ದಾರೆ. ಇವರಿಗೊಂದು ಉತ್ತರ ಕೊಟ್ಟು ಕಾರ್ಯಕ್ರಮವನ್ನು ಕೊನೆಗೊಳಿಸುವ ಸರ್. ಖಂಡಿತವಾಗಿ ಮಧ್ಯರಾತ್ರಿಯಲ್ಲಿ ಹೆಚ್ಚು, ಇದು ಎಷ್ಟು ಸಮಯದಿಂದ ಏನಿದೆ ಕಂಪ್ಲೀಟ್ ವಿವರಗಳು ಅವರು ಹೇಳಲಿಲ್ಲ. ಆದರೆ 2-3 ದಿನದಿಂದ ಇತ್ತೀಚೆಗೆ ಅಂತ ಆದರೆ ಅದು 1-2 ದಿನ ವೆಯ್ಟ್ ಮಾಡ್ಬೋದು ಅಥವಾ 3 ದಿನ ವೆಯ್ಟ್ ಕಾಯಬಹುದು. ಮತ್ತು ನಾನು ಹೇಳಿದಾಗ ಆಗ ಹೇಳಿದ ಈಗ ಇದನ್ನು ಪುನಃ ಅವರು ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಅವರು ನೋಡಿದರೆ ಅವರಿಗೆ ಕೆಲವು ಪ್ರಯೋಗಗಳು ಈಗಾಗಲೇ ಹೇಳಿ ಆಗಿದೆ, ಅದರಲ್ಲಿ ಸಿಗ್ತದೆ, ಅದರ ಪ್ರಾಮುಖ್ಯತೆಯನ್ನು ಬಳಸ್ಬೋದು. ಮತ್ತು ಅವರು ನಮ್ಮನ್ನು ಸಂಪರ್ಕ ಮಾಡಿದರೆ, ಕನ್ಸಲ್ಟ್ ಮಾಡಿದರೆ ನಮ್ಮ ಸ್ವರ್ಣಪ್ರಾಶನ ಇದನ್ನು ಅವರು ಆರಂಭಿಸ್ಬೋದು ಮಗುವಿಗೆ. ಅದು ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ಅದು ತುಂಬ ಸಹಕಾರಿ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ವಿಶೇಷವಾಗಿ ಈ ಹೆಲ್ತ್ ಟಾಕ್ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಮಕ್ಕಳಲ್ಲಿ ಮರುಕಳಿಸುವ ಜ್ವರ, ನೆಗಡಿ, ಕೆಮ್ಮು ವಿಚಾರವಾಗಿತ್ತು. ಹಲವಾರು ಪರಿಹಾರಗಳನ್ನು ಸೂಚಿಸಿದರೆ. ಅದರ ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇವರ ಆಯುರ್ ಪ್ರಸಾದಿನಿಯನ್ನು ಭೇಟಿಯಾಗಬಹುದು. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾದ್ದಕ್ಕೆ. ನೀವು ಆಯುರ್ ಪ್ರಸಾದಿನಿ ಭೇಟಿಯಾಗಬಹುದು. ನರಿಮೊಗರ್ನಲ್ಲಿ ಇರುವಂತಹ ಆಯುರ್ ಪ್ರಸಾದಿನಿ ರಾಘವೇಂದ್ರ ಪ್ರಸಾದ್ ಸರೇ ಸಿಗ್ತಾರೆ. ಆಯುರ್ ಪ್ರಸಾದಿನಿ ಆಯುರ್ ನಿಕೇತನ ಆಯುರ್ವೇದ ಆಸ್ಪತ್ರೆ, ನರಿಮೊಗರು, ಪುತ್ತೂರು, ದಕ್ಷಿಣ ಕನ್ನಡ. ನೀವು ಕರೆ ಮಾಡಬೇಕಾದಂಥ ಸಂಖ್ಯೆ 9740545979 9740545979. ಈ ನಂಬರ್ಗೆ ಕರೆ ಮಾಡಿದರೆ ನೀವು ಆಯುರ್ ಪ್ರಸಾದಿನಿ ಆಯುರ್ ನಿಕೇತನ ಆಸ್ಪತ್ರೆಗೆ ಭೇಟಿ ಕೊಡ್ಬೋದು. ಇಲ್ಲಿ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಮುಂದಿನ ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಹೆಲ್ತ್ ಟಾಕ್ನಲ್ಲಿ ಮತ್ತಷ್ಟು ಮಾತನಾಡಲಿಕ್ಕಿದ್ದಾರೆ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಸರ್. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ವಿ. ಎಲ್ಲರಿಗೂ ಕೂಡ ಧನ್ಯವಾದ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangalore, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೊರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook
path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551.